ಹರೇ ಕೃಷ್ಣ ಮಾತಾಜಿ. ಮೀರಾ ಮಾತಾಜಿ, ಸುಬುದೀಪ್ ಪ್ರಭು ಹೇಳ್ತಾ ಇದ್ರು ನಿಮಗೆ ಕೋ ಹೋಸ್ಟ್ ಮಾಡ್ಲಿಕ್ಕೆ, ನೀವೇನ ಮಾತಾಜಿ? ಹೌದು ಪ್ರಭುಜಿ. ಓಕೆ ಮಾತಾಜಿ, ಸ್ವಲ್ಪ ಒಂದು 5 ನಿಮಿಷ ಕೀರ್ತನೆ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಹಾ ಪ್ರಭುಜಿ. ನಮೋ ಓಂ ವಿಷ್ಣುಪದಾಯ ನಾಥಾಯ नमो विष्णुपदाय नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामी इति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे।
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಮಾತಾಜಿ. ಕಾಣುತ್ತಲ್ಲ ಮಾತಾಜಿ ಇದು ಸ್ಕ್ರೀನು? ಹಾ, ಬರ್ತಾ ಇದೆ, ಸ್ಕ್ರೀನ್ ಕಾಣ್ತಾ ಇದೆ ಪ್ರಭುಜಿ. ಕಾಣ್ತಾ ಇದೆ. ಓಕೆ ಮಾತಾಜಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ 2ನೇ ಅಧ್ಯಾಯದಲ್ಲಿ ಮೊದಲು 38 ಶ್ಲೋಕ ಒಂದು ರೀತಿ ಕೃಷ್ಣ ಅದನ್ನು ಸಾಂಖ್ಯಯೋಗ ಅಂತ ಹೇಳ್ತಾರೆ. 39ರಿಂದ ಬುದ್ಧಿಯೋಗ ಅಥವಾ ಭಕ್ತಿಯೋಗ, 40ರಿಂದ ಏಷಾತೆ ಅಭೀತಾ ಸಾಂಖ್ಯೆ ಬುದ್ಧಿರ್ಯೋಗೆ ತು ಇಮಾಂ ಶೃಣು ಬುದ್ಧ್ವಾ ಯುಕ್ತೋ ಮಮ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ಸಾಂಖ್ಯ ಅಥವಾ ಸಾಂಖ್ಯಯೋಗ ಅಂತ ಹೇಳೋದು. ಈ ಆತ್ಮದ ಸ್ವರೂಪವನ್ನು ತಿಳಿಯೋದಕ್ಕೆ. ನೆಕ್ಸ್ಟ್ ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ. ಕೇಳು ಪಾರ್ಥನೆ, ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧನದಿಂದ ಮುಕ್ತನಾಗುವೆ. ಸೊ ಈ ಬುದ್ಧಿಯೋಗ ಅಂತ ಕೃಷ್ಣ ಇಲ್ಲಿ ಏನು ಪದ ಉಪಯೋಗಿಸ್ತಾ ಇದ್ದಾರೆ ಇದೆ. ಬುದ್ಧಿಯುಕ್ತೋ ಯಾ ಪಾರ್ಥ. ಸೊ ಈ ಬುದ್ಧಿ ಅನ್ನೋದು ಮತ್ತೆ 62ನೇ ಶ್ಲೋಕದಲ್ಲೂ ಬುದ್ಧಿ ಅಂತ ಹೇಳೋದು. 10ನೇ ಅಧ್ಯಾಯದಲ್ಲಿ ಭಗವಂತನು ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಸೊ ನನಗೆ ಯಾರು ಭಕ್ತಿಯುಕ್ತ ಸೇವೆ ಮಾಡ್ತಾರೋ ಅವರಿಗೆ ನಾನು ಆ ಬುದ್ಧಿಯನ್ನು ಕೊಡ್ತೇನೆ, ಅದರಿಂದ ಅವ್ರು ನನ್ನನ್ನು ಸೇರ್ಕೊಳ್ತಾರೆ. ಸೊ ಈ ಬುದ್ಧಿಯೋಗ ಭಕ್ತಿಯೋಗ ಇದು ಒಂದೇ ಅರ್ಥ, ಇದು ಪದಾರ್ಥ ಒಂದೇ ಅದಕ್ಕೆ. ಸೊ ಈಗ 40ರಿಂದ ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಸೊ ಇಲ್ಲಿ ತುಂಬ ಮುಖ್ಯವಾದದ್ದು ಭಗವಂತನ ಹೇಳ್ತಾ ಇರೋದು, ನಾಶ ಇಲ್ಲ ಈ ಪ್ರತಿಕ್ರಿಯೆ ನಾವು ಮಾಡೋದು, ಭಕ್ತಿ ಕಾರ್ಯಗಳು, ಭಕ್ತಿ ಯೋಗ, ಭಕ್ತಿ ಅಭ್ಯಾಸ. ಸೊ ಇದು ನಮಗೆ ಯಾವಾಗಲೂ ಇದರಲ್ಲಿ ಪರಿಪೂರ್ಣತೆ ಸಿಗುತ್ತೆ ನಮಗೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಹೇಗೆ ನಾವು ಈಗ ಸಾಧಾರಣವಾಗಿ ಎಲ್ಲಾದರೂ ನಾವು ಕಲಿತಾ ಇದ್ದರೆ ಸ್ಕೂಲು ಕಾಲೇಜಿನಲ್ಲಿ ಆ ವರ್ಷ ನಾವು ಕಂಪ್ಲೀಟ್ ಆದಮೇಲೆ ನಮಗೆ ಅದರ ಒಂದು ಲಾಭ. ಇವಾಗ ಯಾರಾದರೂ ಸ್ಕೂಲ್ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದಾರೆ, ಡಿಗ್ರಿಯಲ್ಲಿ ಎಕ್ಸಾಮ್ ಆದಮೇಲೆ ಅವ್ರಿಗೆ ಆ ಡಿಗ್ರಿ ಸಿಗಬೇಕು. ಆವಾಗಲೇ ಅದನ್ನು ಅವರು ನಾನು ಗ್ರ್ಯಾಜುಯೇಷನ್ ಮಾಡೀನಿ ಅಂತ ಹೇಳ್ಬೋದು, ಮತ್ತು ಅದರ ಮೇಲೆ ಅವರೊಂದು ವೃತ್ತಿಯನ್ನು ಪಡಿಬೋದು. ಆದರೆ ಅದು ಕಂಪ್ಲೀಟ್ ಆಗದೆ ಸಿಗೋದಿಲ್ಲ, ಈ ಭೌತಿಕವಾಗಿ ಹೇಳೋದು. ಹಿಂದೆ ಇರ್ತಾ ಇತ್ತು, ಹಿಂದೆ ಏನೋ ಹೇಳ್ತಾರೆ ಮೆಡಿಕಲ್ ಪ್ರಾಕ್ಟೀಸಲ್ಲಿ ಅವರು ಸ್ವಲ್ಪ ಜನ ಅದ್ರ ಫೇಲ್ ಆದರೂ ಕೂಡ LMP ಅಂತ ನೋಟ್ ಸಿಗ್ತಾ ಇತ್ತು. ಆ ರೀತಿಯಲ್ಲಿ ಅವರು ಲೈಸೆನ್ಶಿಯೇಟ್ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೋದಾಗಿತ್ತು ಅಂತ ಆ ಥರ ಹೇಳ್ತಾರೆ. ಇಲ್ಲ ಅಂದರೆ ಸಾಧಾರಣವಾಗಿ ಇಲ್ಲ, ಅದು ನೀವು ಕಂಪ್ಲೀಟ್ ಆದಾಗಲೇ ನಿಮಗೆ ನಂತರ ನೀವು ಅದರ ಲಾಭವನ್ನು ಪಡೆಯಬೇಕಾಗುತ್ತೆ. ಆದರೆ ಈ ಭಕ್ತಿ ಮಾರ್ಗದಲ್ಲಿ ನಾವು ಎಷ್ಟು ಮಾಡಿದ್ವಿ, ಎಷ್ಟು ನಾವು ಸಾಧಿಸಿದ್ವಿ, ಒಂದು 1%, 2%, 10% ಎಷ್ಟು ಮಾಡಿದ್ರು ನಮಗೆ ಶಾಶ್ವತವಾದದ್ದು ಅಂತ ಭಗವಂತನ ಹೇಳ್ತಾರೆ. ಯಾಕಂದರೆ ಬರುವ ಜನ್ಮದಲ್ಲಿ ನಾವು ಅಲ್ಲಿಂದ ಮುಂದುವರಿಸ್ತೇವೆ ನಾವು. ಸೊ ಇದು ನಾಶ ಅಂತ ಆಗೋದಿಲ್ಲ ಮುಂದೆ. ಅದರಿಂದ ಅಂದರೆ ಯಾವಾಗೋ ಮತ್ತೆ ಭಗವಂತನ ಒಂದು ಸನ್ನಿವೇಶ ಕೊಡ್ತಾನೆ, ಮತ್ತೆ ನಾವು ಅಲ್ಲಿಂದ ತೆಗೆದುಕೊಳ್ಳಿಕ್ಕೆ. ಇವಾಗ ಎಷ್ಟೋ ಜನ ನೋಡ್ತೇವೆ, ಒಬ್ಬರು ಭಕ್ತರು ಎಷ್ಟು ಬೇಗ ಅವರು ಭಕ್ತಿಯಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಹೊಂದುತ್ತಾರೆ. ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಚಿಕ್ಕ ಸಮಯದಲ್ಲಿ ಇವರು ಇಷ್ಟು ಒಂದು ಭಕ್ತಿ ಕಾರ್ಯಗಳನ್ನು ತೀವ್ರವಾಗಿ ತಗೊಂಡಿದ್ದಾರೆ ಅಂತ. ಸೊ ಕೆಲವೊಮ್ಮೆ ಸ್ವಲ್ಪ ಜನ ಎಷ್ಟು ಹೇಳಿದ್ರು ಅದು ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ ಅವರು. ಯಾಕೆ ಅಂದರೆ ಅದು ಹೇಳ್ತಾರೆ, ಭಕ್ತಿ ಬರೋದಕ್ಕೂ ನಾವು 3 ರೀತಿಯಲ್ಲಿ ಬರ್ತೇವೆ ಅಂತ ಹೇಳ್ತಾರೆ. ಒಂದು ರೀತಿ ಹೇಳೋದು, ನಾವು ಹಿಂದೆ ಜನ್ಮದಲ್ಲಿ ನಾವು ಭಕ್ತಿ ಮಾಡಿರ್ಬೋದು, ಒಂದಿಷ್ಟೋ ನಾವು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ಬೋದು, ಒಂದು 5%, 10%, 20, 30 ಎಲ್ಲ ನಿಲ್ಲಿಸ್ಬಿಟ್ಟಿದ್ದು ಈ ಜನ್ಮದಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ನಾವು. ಸೊ ಕೆಲವು ಜನ ಹಾಗೆ ಮಾಡ್ತಾರೆ ಅಂತ.
ಇನ್ನು ಕೆಲವು ಜನ ಈ ಭಗವದ್ಗೀತೆ ಇದರ ನಾವು ಅಧ್ಯಯನ ಮಾಡೋದ್ರಿಂದ ಅವಾಗ ಅವ್ರಿಗೆ ಮಾನವರಿಕೆ ಬರುತ್ತೆ. ನಾನು ಭಗವಂತನ ನಿತ್ಯ ಭಕ್ತನು, ನಿತ್ಯ ಸೇವಕನು, ನಾನು ಭಕ್ತಿ ಮಾಡಬೇಕು ಅಂತ ಅವ್ರು ಪ್ರಾರಂಭ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಹೇಳ್ತಾರೆ, ಹೇಗೆ ಭಕ್ತಿ ಪ್ರಾರಂಭ ಮಾಡ್ತಾರೆ ಅಂದ್ರೆ ಯಾರೋ ಒಬ್ಬ ಶುದ್ಧ ಭಕ್ತರ ಒಂದು ಸಂಘ, ಅವರ ಒಂದು ಕೃಪೆ ಅವ್ರಿಗೆ ಸಿಗುತ್ತೆ. ಆಗ ಅವರು ಅಷ್ಟು ಹಿಂದೆ ಜನ್ಮದ ಇದಿಲ್ಲದೆ ಇರ್ಬೋದು, ಅವ್ರಿಗೆ ಪುಣ್ಯ ಕರ್ಮಗಳು, ಭಕ್ತಿ ಕರ್ಮಗಳಿಲ್ಲದೆ ಇರ್ಬೋದು, ಇಲ್ಲಾಂದ್ರೆ ಈ ಜನ್ಮದಲ್ಲೂ ಅವರು ಭಗವದ್ಗೀತೆ ಎಲ್ಲ ಓದ್ದೇ ಇರ್ಬೋದು. ಆದ್ರೆ ಒಂದು ಶುದ್ಧ ಭಕ್ತರ ಸಂಘದಲ್ಲಿ ಅವರು ಕೂಡ ನಾನು ಭಕ್ತಿ ಮಾಡಬೇಕು ಅಂತ ಅವ್ರಿಗೆ ಪ್ರೇರೇಪಣೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ 3 ರೀತಿಯಾಗಿ ಭಕ್ತಿಯಲ್ಲಿ ಬರೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೃಷ್ಣ ಹೇಳೋದು, ನಾಶ ಇಲ್ಲ ಭಕ್ತಿ ಕಾರ್ಯಗಳಿಗೆ. ನಾವ್ ಏನ್ ಮಾಡಿದ್ರು, ಇವಾಗ ಪ್ರತಿ ದಿವಸ ನಾವು ಜಪ ಮಾಡ್ತಾ ಇದ್ದೇವೆ, ನೀವೆಲ್ಲರೂ ಕನಿಷ್ಠ 1 ಸುತ್ತು ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಇದು ಮಾಡೋದು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು. ಹೇಗೆ ಮುಂದುವರ್ಸೋದು ನಮ್ಗೆ ಶಾಶ್ವತವಾಗಿ ಇದು ನಮ್ಗೆ ಭಗವಂತನ ಕೃಪೆ ಅನುಗ್ರಹ ಕೊಡುತ್ತೆ ಇದು. ಸೊ ಎಷ್ಟು ನಾವು ಮಾಡಿದೀವೋ ಅದು ನಮಗೆ ಖಂಡಿತ ಅದು. ಲಾಸ್ಟ್ ನಮ್ಮ ಗುರು ಮಹಾರಾಜರು ಬಂದವರು ಹೇಳ್ತಾ ಇದ್ರು, ಪ್ರತಿ ದಿವಸ ನೀವು 1 ರೌಂಡ್ ಜಪ ಮಾಡಿದ್ರೆ ಅದು 1 ದಿವಸದಲ್ಲಿ 1728 ಸಲ ಭಗವಂತನ ನಾಮವನ್ನು ಹೇಳ್ದಾಗೆ. ಹಾಗೆ ನೀವು 1 ಸುತ್ತು ಅಂತ ಪ್ರತಿ ದಿವಸ ಮಾಡಿದ್ರೆ 1 ತಿಂಗಳಿಗೆ ಅದು 1728 ಇಂಟು 30 ಅದೆಷ್ಟಾಗುತ್ತೆ? ಅದು ಆಲ್ಮೋಸ್ಟ್ ಒಂದು 50,000 ಆಗುತ್ತಾ ಅಂತ ಅದು. ಸೊ 1 ವರ್ಷಕ್ಕೆ ಮಾಡಿದ್ರೆ ಅದು 6 ಲಕ್ಷ ಆಯ್ತು. ಸೊ ಹಾಗೆ ಅವ್ರು ಹೇಳ್ತಾ ಇದ್ರು, ನಾವು ಜಪ ಮಾಡೋರೆಲ್ಲ ನೀವು ನಿಜವಾದ ಲಖಪತಿಗಳು ಅಂತ ಹೇಳ್ತಾ ಇದ್ರು. 1 ರೌಂಡ್ ಮಾಡಿದ್ರು ಕೂಡ ನಾವು ಆ 1 ವರ್ಷಕ್ಕೆ 6 ಲಕ್ಷ ಸಲ ಭಗವಂತ ನಾಮವನ್ನು ಹೇಳಿದಾಗೆ. ಸೊ ನಿಜವಾದ ಈ ಹಣ ಇದು ಇರುತ್ತೆ, ಹೋಗುತ್ತೆ, ನಾಶ ಆಗುತ್ತೆ. ಆದ್ರೆ ಈ ಭಗವಂತನ ನಾಮ ನಾವು ಹೇಳಿದ್ದು, ಉಚ್ಚರಿಸಿದ್ದು, ಭಕ್ತಿ ಭಾವದಿಂದ ಭಗವಂತನಿಗೆ ಭಕ್ತಿ ಮಾಡಿದ್ದು, ಇದು ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುತ್ತೆ. ಸೊ ಹಾಗೆ ಅವ್ರು ಹೇಳ್ತಾ ಇದ್ರು, 16 ಸುತ್ತು ಶ್ರೀಲ ಪ್ರಭುಪಾದರು ನಮಗೆ ಅವ್ರು ರೆಕಮೆಂಡ್ ಮಾಡೋದು, ಪ್ರತಿಯೊಬ್ಬರು ಪ್ರತಿ ದಿವಸ 16 ಸುತ್ತು ಮಾಡಿ ಅಂತ. ಸೊ ಅದನ್ನ ಲೆಕ್ಕ ಮಾಡಿದ್ರೆ 1 ದಿವಸಕ್ಕೆ ಅದು 25,000 ಹೆಸರುಗಳು ಬರುತ್ತೆ. 1 ತಿಂಗಳಿಗೆ ಅದು ನಮಗೆ ಎಷ್ಟಾಗತ್ತೆ? 7.5 ಲಕ್ಷ ಆಗುತ್ತೆ. ಸೊ 1 ಲಕ್ಷದಲ್ಲಿ 1 ವರ್ಷ ತಿಂಗಳಲ್ಲೇ ಲಕ್ಷಾಧಿಪತಿ, ವರ್ಷದಲ್ಲಿ ಅವ್ರ ಲೆಕ್ಕ ಹೇಳ್ತಾರೆ ಕೋಟ್ಯಾಧಿಪತಿಗಳಾಗ್ಬಿಡ್ತೀರ ನೀವು ಅಂತ ಹೇಳ್ತಾರೆ. ಸೊ ಇದು ಈ ಭಕ್ತಿ ಕಾರ್ಯಗಳಲ್ಲಿ ನಾವು ಹೀಗೆ ಮುನ್ನಡೆ ಸಾಧಿಸ್ಬೇಕು. ಯಾಕಂದ್ರೆ ಕೃಷ್ಣ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು, ಇದರಲ್ಲಿ ನಾಶ ಅನ್ನೋದಿಲ್ಲ. ಈ ಭೌತಿಕವಾದದ್ದು ನಾವು ಎಷ್ಟು ಹಣ ಗಳಿಸಿದ್ರು ಅದು ಯಾವ ಕ್ಷಣದಲ್ಲೂ ಹೇಗಾದರೂ ಅದು ಹೋಗ್ಬಿಡ್ಬೋದು. ಇವಾಗ ಏನೋ ಒಂದು ದೊಡ್ಡ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ ನನಗೆ. ಸೊ ನಾನು ಅದಕ್ಕೆ ಚಿಕಿತ್ಸೆಗೆ ಆಸ್ಪತ್ರೆಗೆ ICUಗೆ ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ನನ್ನ ಹಣ ಹೋಯ್ತು. ಇಲ್ಲಾಂದ್ರೆ ನನಗೆ ಇನ್ನೇನೋ ನನಗೆ ಕಿಡ್ನಿ ಫೇಲ್ಯೂರ್ ಇನ್ನೇನೋ ಆಯ್ತು, ಮತ್ತೆ ಅದಕ್ಕೆ ಚಿಕಿತ್ಸೆಗೆ ಹೋಯ್ತು. ಇಲ್ಲಾಂದ್ರೆ ಯಾವ್ದಾದ್ರು ನನ್ನ ಹತ್ತಿರದವ್ರ ಹತ್ರ ನಾನು ಏನಾದ್ರು ಇದು ಜಗಳ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಕೇಸ್, ಲಾಯರ್, ಕೋರ್ಟು ಅಂತಂದ್ರೆ ಅಲ್ಲೂ ಕೂಡ ಹೋಯ್ತು. ಸೊ ಹೇಗೆ ಹಣ ಹೋಗುತ್ತೆ ನಮಗೆ ಕೈಯಲ್ಲಿಲ್ಲ, ನಮಗೆ ಯಾವ ರೀತಿಯಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಸೊ ಹೇಳ್ತಾರೆ, ಇದು ನಮ್ಮ ಜೊತೆಗೆ ಬರೋದಿಲ್ಲ. ಇದು ಇನ್ಫ್ಯಾಕ್ಟ್ ನಾವು ಗಳಿಸೋ ಒಂದು ಕರ್ಮ ಮಾತ್ರ ನಮ್ಮ ಜೊತೆಗೆ ಬರುತ್ತೆ ಅಷ್ಟೇ. ನಾವೇನು ಯಾವ ರೀತಿಯಲ್ಲಿ ಪುಣ್ಯ ಪಾಪವನ್ನು ಕಳಿಸಿದೋ ಅದು ಮಾತ್ರ ನಮ್ಮ ಜೊತೆಗೆ ಬರುತ್ತೆ. ಆದರೆ ಈ ಬೇರೆದೆಲ್ಲ ಭೌತಿಕವಾದ ಇಲ್ಲೇ ಅದು ನಾಶ ಆಗ್ಬಿಡುತ್ತೆ. ಆದರೆ ಇನ್ನ ಪ್ರತ್ಯೇಕವಾಗಿ ಭಕ್ತಿ ಕಾರ್ಯಗಳನ್ನೋದು ಅದು ಶಾಶ್ವತವಾಗಿ ನಮ್ಮಲ್ಲಿ ಇರುತ್ತೆ. ಅದು ಬೇರೆ ಪುಣ್ಯ ಪಾಪವು ಕೂಡ ಮುಗ್ದೋಗ್ಬಿಡುತ್ತೆ. ಪುಣ್ಯ ಸ್ವಲ್ಪ ಸಮಯ ಅನುಭವಿಸ್ಬೋದು ನಾವು, ಒಂದು ಒಳ್ಳೆ ಜನ್ಮ, ಒಳ್ಳೆ ಸಂಪತ್ತು ಎಲ್ಲ, ಮತ್ತೆ ಅದು ಕೂಡ ನಾಶ ಆಗ್ಬಿಡುತ್ತೆ. ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರು, ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಳಗೆ ಪತನವಾಗೋದು ನಾವು ನೋಡ್ತೇವೆ ನಾವು. ಈ ಜನ್ಮದಲ್ಲೇ ಅವರು ಏನಪ್ಪ ಇವ್ರು ಆಗಿದ್ದವ್ರು ಹೀಗಾಗ್ಬಿಟ್ರು, ಅದೇ ಕರ್ಮ ಮುಗೀತು, ಆಮೇಲೆ ಅಷ್ಟೇ. ಅದು ಹೇಗೆ ಒಂದೊಬ್ಬ ವ್ಯಕ್ತಿ ಹಣ ಕೋಟ್ಯಾಧಿಪತಿ ಇರ್ಬೋದು, ಆ ಕೋಟಿ ರೂಪಾಯಿ ಉಪಯೋಗಿಸ್ಬಿಟ್ರೆ ಮತ್ತೆ ಅವನು ಕೂಡ ಬಡವಾನೆ. ಸೊ ಆ ರೀತಿಯಲ್ಲಿ ಕರ್ಮ, ಪುಣ್ಯ ಪಾಪ ಅನ್ನೋದು ಹಾಗೆ. ಆದ್ರೆ ಭಕ್ತಿ ಕಾರ್ಯಗಳು ಮಾಡುವ ಅಕರ್ಮ ಅದು ಶಾಶ್ವತವಾದದ್ದು. ಅದು ಹೆಚ್ಚು 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 ಆಗ್ತಾನೆ ಹೋಗುತ್ತೆ. ಕೊನೆಗೆ ನಮಗೆ ಭಗವದ್ ಧಾಮಕ್ಕೆ ಹೋಗೋ ಒಂದು ಅರ್ಹತೆಯನ್ನು ಕೊಟ್ಟು ಅಲ್ಲಿಗೆ ಭಗವಂತನ ಕರ್ಕೊಳ್ತಾನೆ. ಸೊ ಹಾಗಾಗಿ ಇದಕ್ಕೆ ನಾಶ ಇಲ್ಲ ಅಂತ ಕೃಷ್ಣ ಇಲ್ಲಿ ಮುಖ್ಯವಾದದ್ದು ಹೇಳ್ತಾ ಇರೋದು. ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯವಾಯನ ವಿದ್ಯತೆ. ಇಲ್ಲಿ ಸ್ವಲ್ಪವೂ ಕೂಡ ನಾಶ ಅನ್ನೋದು ಇಲ್ಲ ಇದರಲ್ಲಿ, ಈ ಭಕ್ತಿ ಕಾರ್ಯಗಳಲ್ಲಿ ಅಂತ ಕೃಷ್ಣ ಹೇಳ್ತಾ ಇದೆ. ಸೊ ಹಾಗಾಗಿ ನಾವು ಎಷ್ಟು ಪ್ರಯತ್ನ ಪಟ್ಟು ಎಷ್ಟು ಭಕ್ತಿ ಕಾರ್ಯಗಳು ಮಾಡಿದ್ವಿ ಅಷ್ಟು ನಮ್ಗೆ ಒಳ್ಳೇದೇ, ನಮಗೆ ಅದರಲ್ಲೇನು ನಾಶ ಇಲ್ಲ ನಮಗೆ. ಸೊ ಮತ್ತೆ ಇನ್ನೊಂದು ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸೊ ಮಹತೋ ಭಯ ಅಂದ್ರೆ ದೊಡ್ಡ ಒಂದು ಭಯದಿಂದ ಪಾರಾಗ್ತೇವೆ ಅಂತ. ಸೊ ಶ್ರೀಲ ಪ್ರಭುಪಾದರು ಈ ರೀತಿ ಮಹತೋ ಭಯ, ತುಂಬಾ ದೊಡ್ಡ ನೀವು ಅಪಾಯದಿಂದ ಪಾರಾಗ್ತೀರಾ, ದೊಡ್ಡ ಅಪಾಯದಿಂದ ಪಾರಾಗ್ತೀರಾ ಅಂತ ಆಚಾರ್ಯರು ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಮೊದಲಿಗೆ ಅವರು ನ್ಯೂಯಾರ್ಕ್ನಲ್ಲಿ ಅವರು ಒಂದು ಚಿಕ್ಕ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅವರು ಪ್ರಾರ್ಥನೆ ಅಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಸೊ ಪ್ರಚಾರ ಮಾಡುವಾಗ ಪ್ರತಿ ದಿವಸ ಇದೇ ಮಾತು ಹೇಳ್ತಾ ಇರಂತೆ, ನೀವೊಂದು ದೊಡ್ಡ ಭಯದಿಂದ ಪಾರಾಗ್ತಾ ಇದ್ದೀರಾ, ನೀವೆಲ್ಲರೂ ಈ ತರ ಭಗವದ್ಗೀತೆಯನ್ನು ಕೇಳ್ತಾ ಇದ್ದೀರಾ, ಹರೇ ಕೃಷ್ಣದ ಜಪ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳ್ತಾ ಇದ್ರಂತೆ, ಅಮೆರಿಕನ್ ಅವ್ರಿಗೆ ಹೊಸಬರಿಗೆ. ಇನ್ನು ಆಚಾರ್ಯರು ಶಿಷ್ಯರು ಆಗಿಲ್ಲ ಅನ್ಕೊಳ್ತೀನಿ, ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಆಚಾರ್ಯರು ಪ್ರತಿ ದಿವಸ ಇದನ್ನೇ ಕೆಲವು ದಿವಸ ಇದನ್ನೇ ಹೇಳೋ ಮಾತು,
ದೊಡ್ಡ ಭಯ ಅಂತ. ಒಂದು ದಿವಸ ಅದರಲ್ಲಿ ಯಾರೋ ಒಬ್ಬರು ಬುದ್ಧಿವಂತರು, ಏನ್ ಸ್ವಾಮೀಜಿ ನೀವು ಈ ತರ ಹೇಳ್ತಾ ಇದ್ದೀರಾ, ದೊಡ್ಡ ಭಯ ಏನದು ದೊಡ್ಡ ಭಯ, ಅದು ನಮ್ಗೆ ಸ್ವಲ್ಪ ತಿಳಿಸ್ಬೋದಾ, ಏನದು ದೊಡ್ಡ ಭಯದಿಂದ ಪಾರಾಗೋದು ಅಂತ. ಸೊ ಯಾರಾದ್ರೂ ಹೇಳ್ಬೋದಾ ಭಕ್ತರು, ಅದೇನು ದೊಡ್ಡ ಭಯದಿಂದ ನಾವು ಪಾರಾಗೋದು? ಯಾರಾದ್ರೂ ಹ್ಯಾಂಡ್ಸ್ ರೈಸ್ ಮಾಡ್ಬೋದು, ಹ್ಯಾಂಡ್ಸ್ ರೈಸ್ ಮಾಡಿ ನೀವು. ಓಕೆ, ಮಲ್ಲಿಕಾ ಮಾತಾಜಿಯವರು ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಸಾವಿನ ಭಯ. ಸಾವಿನ ಭಯದಿಂದನಾ? ಓಕೆ, ಸಾವಿನ ಭಯನೂ ಹೌದು, ತುಂಬಾ ಭಯ. ನಮ್ಗೆ ಗೊತ್ತಿಲ್ಲ ಇವಾಗ ನೋಡಿ, ಕೊರೋನಾ ಬರೋದು ನಮ್ಗೆಲ್ಲರೂ ಭಯ ಇದೆ. ನಮಗೆ ಎಷ್ಟು ಜಾಗರೂಕತೆ ಎಚ್ಚರಿಕೆ ಬಯಸ್ತಾ ಇದೀವಿ. ನಮ್ಗೆ ಯಾರಾದ್ರು ಅತಿಥಿ ಬಂದ್ರು ಕೂಡ ನಾವು ಅವ್ರನ್ನ ಎಲ್ಲ ಸ್ವಲ್ಪ ದೂರದಲ್ಲೆಲ್ಲಾದ್ರೂ ಇಡ್ತೀವಿ, ಒಂದವ್ರು ಸಪ್ರೇಟ್ ಕ್ವಾರಂಟೈನ್ ಮಾಡ್ತೀವಿ. ಈ ರೀತಿ ಭಯ ನಮ್ಗೆಲ್ಲ ಭಯ ಇದೆ ನಮಗೆ. ಸೊ ಇಲ್ಲ ಯಾಕೆ ನಾವು ಮಾಡ್ತೀವಿ ಇದೆಲ್ಲ? ಸೊ ತುಂಬಾ ಹತ್ತಿರದವರೇ ಹೇಳ್ತಾರೆ ಎಲ್ಲರಿಗೂ, ಏನಿದೆ ಹೀಗಾಗ್ಬಿಟ್ಟಿದೆ ಈಗ, ನಂಬಿಕೆ ಅನ್ನೋದೇ ಇಲ್ಲ ಯಾರಿಗೂ, ಯಾರ ಮೇಲೂ ಆ ರೀತಿಯಲ್ಲಿ ಅಂತ ಹೇಳ್ತಾರೆ. ಸಾವಿನ ಭಯ ಇದೆ ನಮಗೆಲ್ಲರಿಗೂ, ಸಾವಿನ ಭಯ, ರೋಗದ ಭಯ ಎಲ್ಲ. ಸೊ ಇನ್ಯಾರಾದ್ರೂ ಹೇಳ್ತಾರಾ? ಉಷಾ ಸ್ವಾಮಿ ಅವರೇ, ನೀವೇನಾದ್ರು ಹೇಳ್ತೀರಾ? ಏನ್ ಭಯ, ಮಹಾಭಯ, ಯಾವುದರಿಂದ ಇದು ಪಾರಾಗುತ್ತೆ ಅಂತ ಕೃಷ್ಣ ಹೇಳೋದು? ನಂದು ಅದೇ ಉತ್ತರ ಆಗಿತ್ತು ಪ್ರಭುಜಿ, ಸಾವಿನ ಭಯ. ಸಾವಿನ ಭಯನೇ ಅಂತ ಹೇಳ್ತೀರಾ? ಆಯ್ತು. ಅರ್ಚನಾ ಮಾತಾಜಿ, ನೀವೇನ್ ಹೇಳ್ತೀರಾ? ನಂದು ಅದೇ ಉತ್ತರ ಇತ್ತು ಪ್ರಭುಜಿ. ಅದೇ ಉತ್ತರ. ಬೇರೆ ಉತ್ತರ ಯಾರಾದ್ರೂ ಹೇಳ್ಬೋದಾ ಅಂತ ನಾನು ಇನ್ನೇನು ಕೇಳೋಣ ಅಂತ. ಹೌದು, ಅದು ದೊಡ್ಡ ಭಯ. ಅದು ಎಲ್ಲರಿಗೂ ಭಯ ಇದೆ ಅದಕ್ಕೆ ಭೌತಿಕ ಜಗತ್ತಿನಲ್ಲಿ. ಯಾಕಂದ್ರೆ ನಾವು ನಿತ್ಯವಾದವರು, ಆದ್ರೆ ಸಾವು ಅನ್ನೋದು ಅದು ನಮ್ಮನ್ನು ಅನಿತ್ಯವಾಗಿ ನಮಗೆ ಮತ್ತೆ. ಅರ್ಚನಾ ಅವರು, ನೀವ್ ಹೇಳ್ತೀರಾ? ಅರ್ಚನಾ ಅವರೇ ಹೇಳಿದ್ದ ಅಂತ ಈಗ ಆನ್ಸರ್. ಹಾ ಪ್ರಭುಜಿ, ನಾನೇ ಹೇಳಿದ್. ಇನ್ನೊಂದು ಹೇಳ್ಬೋದಂದ್ರೆ, ಪಾಪ ಕರ್ಮಗಳ ಭಯನು ಕೆಲವ್ರಿಗೆ ತಿಳಿದಿರೋ, ಅಂದ್ರೆ ಸ್ವಲ್ಪ ಜ್ಞಾನ ಪಡ್ಕೊಂಡವ್ರಿಗೆ ಇರುತ್ತೆ. ಅವ್ರ ಆತ್ಮಸಾಕ್ಷಿ ಹೇಳ್ತಾ ಇರತ್ತೆ, ನಾನು ತಪ್ಪು ಮಾಡ್ತಾ ಇದ್ದೇನೆ, ಇದು ತಪ್ಪು ಅನ್ನೋದು, ಅದು ಒಂಚೂರು ಇರ್ಬೋದು ಪ್ರಭುಜಿ. ಹೌದು. ಆಯ್ತು ಮಾತಾಜಿ. ಮತ್ತೆ ಸಂಗೀತ ಮಾತಾಜಿ, ನೀವೇನ್ ಹೇಳ್ತೀರಾ? ಪ್ರಭುಜಿ, ಇದು ಜನ್ಮ ಮೃತ್ಯು ಜರ ವ್ಯಾಧಿ, ಅದು ಅದೇ ಮುಪ್ಪು, ರೋಗ, ಸಾವು, 4 ಕೂಡ ಭಯ ಇದೆ ಅಂತ ಹೇಳ್ತೀರಾ? ಅವ್ರು ಹೇಳಿದ್ದೆಲ್ಲ ಬರೇ ಮರಣ ಮಾತ್ರ ಭಯ ನಮ್ಗೆ ಅಂತ. ಇವ್ರು ಇಲ್ಲ ಮರಣ ಆದ್ಮೇಲೆ ತಿರ್ಗಾ ಹುಟ್ಬೇಕಲ್ವಾ, ಅದು ಒಂದು ಭಯನೇ. ಮರಣ ಆದ್ಮೇಲೆ ಆಯ್ತು ಫಿನಿಶ್, ಇನ್ ಇಲ್ಲ ಅಂತ ಹೇಳಿದ್ರೆ ಅದೊಂಥರ. ಆದ್ರೆ ಮೋಕ್ಷ, ತಿರ್ಗಾ ಮತ್ತೆ ಹುಟ್ಟು ಬರ್ಬೇಕಲ್ಲ, ಮತ್ತೆ ಏನು ಜನ್ಮ ಮೃತ್ಯು ಜರ ಅಂದ್ರೆ ವಯಸ್ಸು, ವೃದ್ಧಾವಸ್ಥಾ, ಮತ್ತೆ ರೋಗಗಳು. ಸೊ ಎಲ್ಲವೂ ಭಯಗಳೇ ಅಂತ ನೀವ್ ಹೇಳ್ತೀರಾ? ಓಕೆ ಮಾತಾಜಿ, ಅದು ಕರೆಕ್ಟೇ. ಬೃಂದಾ ಮಾತಾಜಿ, ನೀವೇನ್ ಹೇಳ್ತೀರಾ? ಅದೇ ಪ್ರಭುಜಿ, ನಾವು ಮಾಡಿರೋ ಕರ್ಮಗಳು ಭಯ ಇರುತ್ತಲ್ಲ, ಕರ್ಮಗಳ ಭಯ. ಸೊ ಇದಕ್ಕೆ ಪ್ರತಿಕ್ರಿಯೆ ಅನುಭವಿಸ್ಬೇಕಲ್ಲ ನಾವು, ಅನುಭವಿಸ್ಬೇಕು ನಾವು, ಹೇಗೆ ಪುನಃ ಹೇಗೆ ಅಂತ. ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಸುಷ್ಮಾ ಮಾತಾಜಿ, ನೀವು? ಹರೇ ಕೃಷ್ಣ ಪ್ರಭುಜಿ. ಅದು ಭಯ ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಯಾವ್ದು ಮಾತಾಜಿ? ಭೌತಿಕ ಅಂದ್ರೆ ಇದು ದಿನ ಬೆಳಗ್ಗೆ ನಾವು ಏನ್ ಕೆಲಸ ಮಾಡ್ತಾ ಇರ್ತೇವಲ್ಲ, ಅದ್ರದ್ದು ಭಯ ಇರ್ತದೇನೋ ಅಂತ. ಆಕ್ಚುಲಿ ಹೇಳೋದು, ಭಯ ಅನ್ನೋದೇ ಒಂದು ದೊಡ್ಡ ಇದು ನಮ್ಮದು ಭೌತಿಕ ಇದರಲ್ಲಿ. ಎಲ್ಲದಕ್ಕಿಂತ ದೊಡ್ಡ ಒಂದು ಇದು ನೋವು ಹೇಳ್ತಾರೆ. ಆಹಾರ, ನಿದ್ರಾ, ಭಯ, ಮೈಥುನ. ಸೊ ಇದರಲ್ಲಿ ಬೇರೆ ಪ್ರಾಬ್ಲಮ್ಸ್ ಇವೆಲ್ಲ ನಮ್ಗೆ. ಅದರಲ್ಲಿ ತುಂಬಾ ಭಯ ಅನ್ನೋದು ದೊಡ್ಡ ಪ್ರಾಬ್ಲಮ್ ಅಂತ ಒಂದು ರೀತಿಯಲ್ಲಿ ಹೇಳ್ತಾರೆ. ಇದು ಭಯ, ಏನಾಗುತ್ತೋ ಅಂತ ನಾವೆಲ್ಲರಿಗೂ ಭಯದಲ್ಲೇ ಇದ್ದೇವೆ. ಸೊ ಹೌದು. ಆದ್ರೆ ಇನ್ನೊಂದು ಹೇಳ್ತಾರೆ, ದೊಡ್ಡ ಇನ್ನೊಂದು ಭಯ ಅಂದ್ರೆ, ಈಗ ನಮಗೆಲ್ಲರಿಗೂ ಶ್ರೀಲ ಪ್ರಭುಪಾದರು ಆಚಾರ್ಯ ತಿಳಿಸೋದು, ಅವ್ರ ಉತ್ತರ ಅಲ್ಲಿ ಕೊಡೋದೇನಂದ್ರೆ, ಅವ್ರಿಗೆ ಅಲ್ಲಿಗೆ ಇದೆಲ್ಲವೂ ನೀವು ಹೇಳಿ ತಪ್ಪಲ್ಲ ಅಂತಲ್ಲ ನಾನು ಹೇಳೋದು, ತಪ್ಪು ಹೇಳ್ತಾ ಇಲ್ಲ. ಆದ್ರೆ ಇನ್ನ ಒಂದು ದೊಡ್ಡ ಭಯ, ಮಹಾಭಯ ನಮಗೇನಿದೆ ಅಂದ್ರೆ, ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರು ಬರ್ದಿರಾ ಅದ್ರ ಬಗ್ಗೆ? ಫೀಲಿಂಗ್ ಸಪರೇಷನ್ ಫ್ರಮ್ ಕೃಷ್ಣ ಇಸ್ ಎ ಗ್ರೇಟ್ ಫಿಯರ್ ಅಂತ ಹೇಮಾ ಅವ್ರು ಹೇಳ್ತಾ ಇದ್ದಾರೆ. ನಾಗರಾಜ್ ಅವರು ಫಿಯರ್ ಆಫ್ ರೀಬರ್ತ್, ಬೃಂದಾ ಅವರು ಕರ್ಮ ಅಂತ ಹೇಳ್ತಾ ಇದ್ದಾರೆ. ಫಿಯರ್ ಆಫ್ ಡೆತ್, ಭಾವನಾ ಅವರು ಅದು ಹೇಳ್ತಾ ಇದ್ದಾರೆ. ಓಕೆ, ಸೊ ಕರೆಕ್ಟ್. ಇನ್ನೊಂದು ಹೇಳ್ತಾರೆ, ಇದೆಲ್ಲ ಭಯಗಳೇ ಇಲ್ಲ ಅಂತಲ್ಲ, ಆದ್ರೆ ದೊಡ್ಡ ಭಯ ಕೃಷ್ಣ ಹೇಳೋದು, ಸ್ವಲ್ಪ ಧರಿಸಿ ತ್ರಾಯತು ಮಹತೋ ಭಯ. ಕೃಷ್ಣ ತುಂಬಾ ದೊಡ್ಡ ಭಯ ಅಂತ ಹೇಳ್ತಾರೆ. ಎಲ್ಲ ಭಯಗಳಲ್ಲಿ ಒಂದು ತುಂಬಾ ದೊಡ್ಡ ಭಯ ಮಹತೋ ಭಯ. ಸೊ ಮಹತೋ ಭಯ ಅಂದ್ರೆ ಇಲ್ಲಿ ಹೇಳೋದು, ಈಗ ನಮಗೆ ಮನುಷ್ಯ ಜನ್ಮ ಸಿಕ್ಬಿಟ್ಟಿದೆ, ನಾವೆಲ್ಲರೂ ಕೂಡ ಈಗ ಮಾನವರಾಗಿ ಹುಟ್ಟಿದ್ದೇವೆ. ಸೊ ಇದನ್ನ ನಾವು ಪಡೆದಿದ್ದೇವೆ ಅಂದ್ರೆ, ನಾವು 80 ಲಕ್ಷ ಜೀವರಾಶಿಗಳನ್ನ ಮೂಸ್ಕೊಂಡು ಬಂದಿದ್ದೇವೆ ನಮ್ಮೆಲ್ಲರೂ ಇದು ಸಿಕ್ಕಿದೆ ಇವತ್ತು ಅಂದ್ರೆ, ನಾವಾಗಲೇ ಅದೆಲ್ಲವೂ ಮುಗಿಸಿ ನಾವು ಒಂದಾದ್ಮೇಲೆ ದೇಹವನ್ನು ಪಡೆದು ಆ ಒಂದು ಇಚ್ಛೆಗಳು ನಮ್ಗೆ ಏನಿತ್ತು ಅದೆಲ್ಲ ಪೂರೈಕೆ ಮಾಡಿಕೊಂಡು ಈಗ ನಾವು ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ ನಾವು. ಸೊ ಇದು ಒಂದು ರೀತಿಯಲ್ಲಿ ಇದು ಶ್ರೇಷ್ಠ ಜನ್ಮ. ಆಮೇಲೆ ಎಷ್ಟು ನಮಗೆ ಭಗವಂತನ ಕೊಟ್ಟ ಒಂದು ಭಾಗ್ಯ, ಈಗ ಒಂದು ಸೌಲಭ್ಯ ನಮಗೆ ಸಿಕ್ಕಿದೆ. ನಮಗೆ ಎಷ್ಟು ಜೀವರಾಶಿಗಳಿಗಿಲ್ಲ ಈ ಭಾಗ್ಯ. ಎಷ್ಟೋ ನಾಯಿಗಳಿದೆ, ಬೆಕ್ಕುಗಳಿವೆ, ಜಲಚರಗಳು, ಅವ್ರಿಗಿನ್ನ ಇತ್ತೇನೋ ಹಿಂದೆ, ಆದ್ರೆ ಈಗ ಸದ್ಯಕ್ಕಿಲ್ಲ ಅವ್ರಿಗಿಂತ ವಿಶೇಷವಾಗಿ ನಮಗಿದೆ ಈಗ. ಸೊ ನಮಗೆ ಆ ರೀತಿಯಲ್ಲಿ ನಮಗೆ ಭಗವಂತನು ಒಂದು ಅನುಗ್ರಹಿಸಿರೋದು ಒಂದು
ಎಲ್ಲ ಬೇರೆ ಜೀವಿಗಳಿಗಿಂತ ಹೆಚ್ಚಾಗಿ ಸದ್ಯವಾಗಿ ನಾವು ನೋಡೋ ಸ್ಥಿತಿ ನಮ್ಗೆ. ಸೊ ಹೀಗೆ ಒಂದು ಭಯ ಏನು ಅಂದ್ರೆ ಹೇಳ್ತಾರೆ, ಮತ್ತೆ ಈ ಮನುಷ್ಯ ಜನ್ಮದಲ್ಲಿ ನಾವು ಇಲ್ಲಿಂದ ನಾವು ತಿರ್ಗಾ ಪತನಗೊಳ್ಬೋದು. ಇದು ನಾವು ಮನುಷ್ಯರಾಗಿ ಹುಟ್ಟಿದ್ದು ಮತ್ತೆ ಮನುಷ್ಯರಾಗಿ ಇರ್ಬೇಕು ಅಂತ ಯಾವ ಒಂದು ಗ್ಯಾರಂಟಿ ಇಲ್ಲ. ಮತ್ತೆ ನಾವು ಈ 80 ಲಕ್ಷ ಜೀವರಾಶಿಗಳಿಗೆ ಎಲ್ಲಾದ್ರೂ ಹುಟ್ಬೋದು ನಾವು. ಅದು ನೀವೆಲ್ಲರೂ ಹೇಳ್ತಾ ಇದ್ದೀರಾ ಕರ್ಮ ಅಂತ ಹೇಳಿದ್ರೆ, ಕರ್ಮಕ್ಕೆ ಭಯ ಆಗಿದೆ ನಮ್ಗೆ ಅಂತ. ಆ ರೀತಿಯಲ್ಲಿ ಕರೆಕ್ಟ್. ನಮ್ಮ ಕರ್ಮ ಅನುಸಾರವಾಗಿ ನಾವು ಮತ್ತೆ ಆ 80 ಲಕ್ಷ ಜೀವಿಗಳು ಎಲ್ಲಿಯಾದ್ರೂ ಹೋಗ್ಬೋದು. ಸೊ ಹೇಳ್ತಾರೆ ಅದು ಎಲ್ಲದಕ್ಕಿಂತ ದೊಡ್ಡ ಭಯ. ಯಾಕಂದ್ರೆ ಮನುಷ್ಯ ಜನ್ಮದ ಒಂದು ಇದನ್ನು ಕಳ್ಕೊಂಡ್ವಿ ನಾವು. ಮತ್ತೆ ಪ್ರಾಣಿ ಜನ್ಮ ಅನ್ನೋದು ಮತ್ತೆ ನಮ್ಗೆ ಇವಾಗ ಮನುಷ್ಯ ಜನ್ಮ ಸಿಗುತ್ತೆ, ಅದು ನಾವು ಎಷ್ಟೋ ವರ್ಷಗಳು ಕಾಯ್ಬೇಕು, ಎಷ್ಟೋ ಲಕ್ಷ ವರ್ಷನೋ ಕೋಟಿ ವರ್ಷನೋ ಗೊತ್ತಿಲ್ಲ ನಮ್ಗೆ. ಸೊ ಇದು ಹೇಳ್ತಾರೆ, ಇದು ಒಂದು ದೊಡ್ಡ ಭಯ, ಮಹಾಭಯ. ಮನುಷ್ಯ ಜನ್ಮದಿಂದ ನಾವು ಮತ್ತೆ ಪತನಗೊಂಡು ಎಲ್ಲಾದ್ರೂ ಹೋಗ್ಬಿಡ್ಬೋದು ನಾವು. ಸೊ ಹೇಳ್ತಾರೆ, ಹಿಂದೆ ಒಬ್ಬರು ನಮ್ಮ ಇವ್ರ ಬಗ್ಗೆನೇ ಹೇಳ್ತಾರೆ, ಯಾರೋ ಹಿಂದೆ ಒಬ್ಬ ಪ್ರಧಾನಿಗಳು, ನಮ್ಮ ಭಾರತೀಯ ಪ್ರಧಾನಿಯರು. ಸೊ ಅವರು ಸಾವಿನ ನಂತರ ಅವ್ರ ಬಗ್ಗೆ ಯಾರೋ ಒಬ್ರು ಜ್ಯೋತಿಷ್ಯರು ಲೆಕ್ಕ ಮಾಡಿ ಅವ್ರು ಹೇಳಿದ್ದು, ಇವರು ಆ ಸ್ಕ್ಯಾಂಡಿನೇವಿಯಾ ಅಂದ್ರೆ ನಾವು ಕೇಳೋದು ಐರೋಪ್ಯ ದೇಶಗಳು. ಯಾಕಂದ್ರೆ ಅವರು ಪಾಶ್ಚಾತ್ಯ ಸಂಸ್ಕೃತಿ ಹಿಂದೆ ಇದ್ರು. ಅವರ ಜೀವನದ ನೋಡಿದ್ರು ನಾವು ಈ ಪ್ರಧಾನಿ ಅವ್ರ ಹೆಸರು ಹೇಳೋದು ನಾವು ಇಚ್ಛಿಸೋದಿಲ್ಲ. ಸೊ ಅವ್ರ ಬಗ್ಗೆ ಅವ್ರು ಲೆಕ್ಕ ಮಾಡಿ ಹೇಳೋದು, ಅವರು ಯಾರೋ ಸ್ಕ್ಯಾಂಡಿನೇವಿಯಾ ಅಲ್ಲಿ 2 ನಾಯಿಗಳು ಹುಟ್ಟಿದೆ, ಅದರಲ್ಲಿ ಒಬ್ಬೊಂದು ನಾಯಿಯಾಗಿ ಹುಟ್ಟಿದ್ದಾರೆ ಅವರು ಅಂತ ಹೇಳ್ತಾರೆ ಅವರ ಬಗ್ಗೆ. ಸೊ ಇದು ಈ ರೀತಿಯಲ್ಲಿ ನಾವು ಮನುಷ್ಯರಾದದ್ದು ಮತ್ತೆ ಮನುಷ್ಯರಾಗ್ತೀವಿ ಗೊತ್ತಿಲ್ಲ. ಸೊ ಇದು ಒಂದು ದೊಡ್ಡ ಇದು ಹೇಳೋದು, ಎಲ್ಲ ಭಯಗಳಲ್ಲಿ ಇದು ದೊಡ್ಡ ಭಯ ಅಂತ ಹೇಳ್ತಾರೆ ಇದು. ಸೊ ಇದು ಈ ರೀತಿ ಆಗುತ್ತೆ ಇದು. ಸೊ ಹೀಗೆ ಇರುವಾಗ ಕೃಷ್ಣ ಇಲ್ಲಿ ಹೇಳೋ ಮಾತೇನಂದ್ರೆ, ನಾವು ಸ್ವಲ್ಪ ಭಕ್ತಿ ಕಾರ್ಯಗಳು ಮಾಡಿದ್ರು, ನಾವು ಭಕ್ತಿ ಕಾರ್ಯಗಳಲ್ಲಿ ನಾವೇನು ಸಂಪೂರ್ಣವಾಗಿ 100ಕ್ಕೆ 100 ಪರಿಪೂರ್ಣತೆ ಪಡೆದ್ವಿ ಅಂತಲ್ಲ, ಒಂದು 10%, 5%, 2% ಎಷ್ಟೇ ಮಾಡಿದ್ರು ಕೃಷ್ಣ ಇಲ್ಲಿ ಹೇಳೋದು, ಮತ್ತೆ ನಮ್ಗೆ ಮಾನವ ಜನ್ಮ ಆಯ್ತು ಗ್ಯಾರಂಟಿ ಅಂತ. ಸಾಧಾರಣವಾಗಿದ್ದು ಇದು ಒಂದೊಂದು ವಿಶೇಷ, ಇದಕ್ಕೆ ಎಕ್ಸೆಪ್ಷನ್ಸ್ ಇದೆ, ಅದು ಯಾರಾದ್ರೂ ನಂಗೆ ಮತ್ತೆ ಹೇಳಿ. ಇಲ್ಲ ಅಂದ್ರೆ ಹೇಳೋದು, ನಮಗೆ ಅಟ್ಲೀಸ್ಟ್ ಗ್ಯಾರಂಟಿ ನಾವು ಸ್ವಲ್ಪ ಭಕ್ತಿ ಕಾರ್ಯಗಳು ಮಾಡಿರೋದ್ರಿಂದ ನಮಗೆ ಮನುಷ್ಯ ಜನ್ಮ ಸಿಕ್ಕೇ ಸಿಗುತ್ತೆ. ಇರ್ಬೋದು ಮನುಷ್ಯ ಜನ್ಮ ನಮಗೆ, ಒಬ್ಬರಿಗೆ ಒಳ್ಳೆ ಮನುಷ್ಯ ಜನ್ಮ ಅಂದ್ರೆ ಒಳ್ಳೆ ಬುದ್ಧಿವಂತ ದೇಹ, ಸುಂದರವಾದ ದೇಹ, ಒಂದು ಒಳ್ಳೆ ಮನತನ, ಜನ್ಮ, ಐಶ್ವರ್ಯ, ಶ್ರುತಾಶ್ರೀ ಅಂತ ಹೇಳೋದು, ಈ 4 ಒಳ್ಳೆ ಕರ್ಮದಿಂದ ಸಿಗ್ಬೋದು. ಒಬ್ಬೊಬ್ಬರಿಗೆ ಅಷ್ಟು ಇಲ್ಲದೆ ಇರ್ಬೋದು, ಒಂದಷ್ಟು ಹುಟ್ಟೋ ಮನೆತನದಲ್ಲೇ ಅಷ್ಟು ಒಳ್ಳೆ ವಾತಾವರಣ ಇಲ್ಲದೆ ಇರ್ಬೋದು, ಅಷ್ಟು ಬಡತನ ಇರ್ಬೋದು, ಅಷ್ಟು ಒಂದು ಕಷ್ಟಗಳು ಎಲ್ಲ ಇರ್ಬೋದು. ಆದ್ರೂ ಕೂಡ ಅದು ಮನುಷ್ಯ ಜನ್ಮ ಅಂದ್ರೆ ಅದು 80 ಲಕ್ಷ ಜೀವರಾಶಿಗಳಿಗಿಂತ ಉತ್ತಮವಾದದ್ದೇ ಅದು ಅವ್ರಿಗೆ. ಆಮೇಲೆ ಇನ್ನೊಂದೇನಂದ್ರೆ, ಆಗ್ಲೇ ಅವ್ರು ಭಕ್ತಿ ಮಾಡೋದ್ರಿಂದ ಅವ್ರು ಆ ಒಂದು, ನಾವು ಹೇಳೋದು ಸಾಧಾರಣ ಅದು ನೀಚ ಜನ್ಮ ಅಂತಾನೋ ಹೇಳ್ಬೋದು, ಇನ್ನೊಂದು ಹೇಳ್ಬೋದು. ಆದ್ರೂ ಕೂಡ ಆ ವ್ಯಕ್ತಿಗೆ ಮತ್ತೆ ಭಕ್ತಿ ಆ ಒಂದು ಬೇಗ ಸಿಕ್ಕಿ ಅವ್ರ ಭಕ್ತರಾಗಿ ಅವ್ರ ಜೀವನವನ್ನು ಪವತ್ತೇ ಮಾಡ್ಕೊಳ್ಬೋದು. ಎಂತ ಒಂದು ಜನ್ಮ ಸಿಕ್ಕಿದ್ರು ಮನುಷ್ಯ ಜನ್ಮದಲ್ಲಿ. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ಇದು ಒಂದು ಭಕ್ತಿ ಮಾಡೋ ಕಾರ್ಯಗಳಲ್ಲಿ ಭಗವಂತನು ಆ ಮಹಾಭಯ ಅಂದ್ರೆ ಮತ್ತೆ ನಾವು ಪ್ರಾಣಿ ಲೋಕಕ್ಕೆ ಹೋಗೋದು, ಬೇರೆ ಕೆಳ ವರ್ಗದ ಜಂತುಗಳಾಗುಟ್ಟೋದು, ಅದರಿಂದ ನಾವು ಗ್ಯಾರಂಟಿ ಮುಕ್ತಿಗೊಂಡಿದ್ದೀವಿ ಅಂತಾನೆ ಇಲ್ಲಿ ಅದು ಮುಖ್ಯವಾಗಿ ಹೇಳೋದಲ್ಲಿ. ಸೊ ಇದಕ್ಕೆ ಎಕ್ಸೆಪ್ಷನ್ಸ್ ಯಾರಾದ್ರೂ ಹೇಳ್ತೀರಾ? ಎಕ್ಸೆಪ್ಷನ್ಸ್ ಅಂದ್ರೆ ಸಾಧಾರಣವಾಗಿದ್ದು 99.9999. ಸೊ ಭಗವಂತನ ಡೆಫಿನೆಟ್ ನಮಗೆ ಮತ್ತೆ ಮಾನವ ಜನ್ಮ. ಆದ್ರೂ ಒಮ್ಮೊಮ್ಮೆ ಭಗವಂತನು ಅವ್ರಿಗೆ ಮಾನವ ಜನ್ಮ ಕೊಡದೆ ಇನ್ನೇನೋ ಕೊಟ್ಟಿರೋದು ಇದೆ, ಅದು ವಿಶೇಷ, ಅದೊಂದು ಎಕ್ಸೆಪ್ಷನ್ ಅಂತ. ಆದ್ರೆ ಯಾರು ಹೇಳ್ತೀರಂದ್ರೆ ಹೇಳ್ಬೋದು. ಗೀತಾದೇವಿ ಮಾತಾಡಿ ನೀವೇನಾದ್ರು ಅಡ್ಮಿಟ್ ಮಾಡ್ಕೊಳ್ತೀರಾ, ಇಲ್ಲ ಚಾಟ್ ಬಾಕ್ಸ್ ಅಲ್ಲೂ ಬರೀಬಹುದು ನೀವು. ಸಾಧಾರಣವಾಗಿ ನೆಕ್ಸ್ಟ್ ಜನ್ಮ ಗ್ಯಾರಂಟಿ ಮಾನವ ಜನ್ಮ. ನಮ್ಗೆ ಸ್ವಲ್ಪ ಭಕ್ತಿ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ, ಈಗ ಭಗವದ್ಗೀತೆ ಓದ್ತಾ ಇದೀವಿ, ಹರೇಕೃಷ್ಣದ ಜಪ ಮಾಡ್ತಾ ಇದೀವಿ. ಸೊ ಗ್ಯಾರಂಟಿ ನಮ್ಗೆ ಮಾನವ ಜನ್ಮ. ಆದ್ರೂ ಒಂದೊಂದ್ಸಲ ಅದು ಕೂಡ ತಪ್ಪಾಗ್ಬೋದು, ಸಾಧಾರಣವಾಗಲ್ಲ ಅದು ವಿಷಯ, ಅದು ಒಂದೊಂದು ಇದು ಅಷ್ಟೇ. ಅದು ಹೇಳಿ ಗೀತಾದೇವಿ ಅವ್ರಲ್ಲ, ಮಲ್ಲಿಕಾ ಅವ್ರು ನೀವು ಹೇಳಿ. ಇಲ್ಲಾಂದ್ರೆ ಪ್ರಭುಜಿ, ಒಮ್ಮೆ ಕೃಷ್ಣ ಇಂದ್ರದೇವರಿಗೆ ಹಂದಿ ಇದು ಜನ್ಮ ಕೊಟ್ಟಿದ್ರಂತೆ. ಹಂದಿ ಜನ್ಮ, ಅದು ಅವ್ರ ಶಾಪ ಆಗತ್ತೆ. ಅದ್ ಹೇಳೋದು ಬೃಹಸ್ಪತಿಗಳು ಅವ್ರೇನೋ ಅವ್ರಿಗೆ ಸ್ವಲ್ಪ ಅಪರಾಧ ಏನೋ ಮಾಡ್ತಾರೆ ಅನ್ಸುತ್ತೆ ಗುರುವಿಗೆ. ಸೊ ಆ ರೀತಿಯಲ್ಲಿ ಅವ್ರು ಏನೋ ಶಾಪಗ್ರಸ್ತರಾಗಿ ಅವರು ಹಂದಿಯಾಗಿ ಹುಟ್ಬಿಡ್ತಾರೆ. ಕರೆಕ್ಟ್, ಅದು ಇದೆ, ಅದು ಒಂದು ಸನ್ನಿವೇಶ ಇದೆ. ಸೊ ಇಲ್ಲಾಂದ್ರೆ ಸಾಧಾರಣವಾಗಿ ಅವ್ರ ಭಕ್ತರು, ಇಂದ್ರ ಅಂದ್ರೆ ಸಾಧಾರಣ ಭಕ್ತರಲ್ಲ, ದೇವೇಂದ್ರ ದೇವತೆಗಳ ರಾಜ. ಸೊ ಹಾಗೆ ಅದೊಂದು ಸನ್ನಿವೇಶ. ಮತ್ತೆ ನೀವೇ ನೋಡೋದಲ್ಲಿ ಬ್ರಹ್ಮದೇವರೇ ಬಂದು ಅಲ್ಲಿಂದ ಅವ್ರಿಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ, ಆ ಸ್ಥಿತಿಯಿಂದ ಬಿಡುಗಡೆ ಮಾಡಿ. ಧನ್ಯವಾದಗಳು ಮಾತಾಜಿ. ಇನ್ಯಾವ್ದಾದ್ರು ಸನ್ನಿವೇಶಗಳೇನು ಬರುತ್ತಾ? ಸಂಗೀತ ಮಾತಾಜಿ ಅವ್ರು ನೀವು ಹೇಳಿ. ಪ್ರಭುಜಿ, ಭರತ ಮಹಾರಾಜರು ಜಿಂಕೆಯಾಗಿ ಹುಟ್ಟಿದ್ರು ನೋಡಿ. ಭರತ ಮಹಾರಾಜ ಎಷ್ಟು ಅದು ಫೇಮಸ್ ಅಂದ್ರೆ, ಅದು ಅವರು ಅವ್ರು ಆಕ್ಚುಲಿ ಆಲ್ಮೋಸ್ಟ್ ಅವರು ಪರಿಪೂರ್ಣತೆ ಪಡೆದವರು, ಭಾವಭಕ್ತಿ, ಪ್ರೇಮ ಭಕ್ತಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನಾವು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಸ್ವಲ್ಪ ಭಕ್ತಿ ಮಾಡಿದ್ರು ನೀವು ಮನುಷ್ಯರಾಗಿ ಹುಟ್ತೀರಾ ಅಂತ. ಆದ್ರೆ ಭರತರ ಸನ್ನಿವೇಶ ನೋಡಿದ್ರೆ ಅಷ್ಟು ಉನ್ನತ ಭಕ್ತರು,
ಅಷ್ಟು ಉನ್ನತ ಭಕ್ತರಂದ್ರೆ ಇನ್ನ ಏನು ಅದು ಆ ವೈಕುಂಠ ದ್ವಾರದಲ್ಲಿದ್ದಾರೋ ಅವರು, ಆದ್ರೂ ಕೂಡ ಅವರು ಸ್ವಲ್ಪ ಪತನಗೊಂಡ್ರು. ಅಂದ್ರೆ ಆ ರೀತಿಯಲ್ಲಿ ಕೃಷ್ಣ ನಮ್ಗೆ ಭಕ್ತಿಯಲ್ಲಿ ಎಷ್ಟು ಜಾಗರೂಕತೆವಾಗಿರ್ಬೇಕು ನಾವು ಅನ್ನೋದಕ್ಕೆ ಭಗವಂತ. ಆಮೇಲೆ ನಾವು ಭಗವಂತನನ್ನು ಗ್ರಾಂಟೆಡ್ ಆಗಿ ತೊಗೊಳಕ್ಕಾಗಲ್ಲ. ಕೊನೆಗೆ ಭಗವಂತನ ನಿರ್ಣಯನೇ ಕೊನೆಗೆ. ನಾನು ಮಾಡಿರೋ ಭಕ್ತಿಗೆ ನಾನು ಹೀಗೆ ಆಗ್ತೀನಿ ಹಾಗೆ ಆಗ್ತೀನಿ ಇಲ್ಲ, ಎಂಥವ್ರು ಕೂಡ ಕೊನೆಗೆ ಭಗವಂತನ ಅನುಗ್ರಹದಿಂದಾನೆ ಪರಿಪೂರ್ಣತೆ ಪಡೆಯೋದು. ಮತ್ತೆ ನಾವು ಎಷ್ಟೊಂದು ಇದಾಗಿರ್ಬೇಕು ಅಂತ ತೋರ್ಸೋದಕ್ಕೆ ಭಗವಂತನು ಮಾಡಿದ ಒಂದು ಸನ್ನಿವೇಶ. ಹಾಗೆ ಇಲ್ಲ ಅಂದ್ರೆ ಅದು ಅಸಾಧಾರಣ ಸನ್ನಿವೇಶ. ಅದು ಅವರಿಗೆ ಒಂದು ಜಿಂಕೆ ಜನ್ಮ ಕೊಟ್ಟು, ಆದ್ರೆ ಭಗವಂತನ ಅಲ್ಲೂ ಕೂಡ ಅವ್ರಿಗೆ ಸ್ಮರಣೆ ಇತ್ತು. ಅವರು ಭಕ್ತರು ಅಂತ ಹಿಂದೆ ಜನ್ಮದಲ್ಲಿ ಆ ಭಕ್ತಿಯ ಕಾರ್ಯಗಳು ನೆನಪಿತ್ತು ಅವ್ರಿಗೆ. ತುಂಬಾ ಇದು ವಿಶೇಷವಾದ ಇದು ಭರತ ಮಹಾರಾಜರು. ಮತ್ತೆ ಅವ್ರ ಪರಿಪೂರ್ಣತೆ ನೆಕ್ಸ್ಟ್ ಜನ್ಮದಲ್ಲಿ ಜಡ ಭರತನಾಗಿ. ಅದು ಇನ್ಯಾರಾದ್ರೂ ಎಕ್ಸೆಪ್ಷನ್ ಯಾರಾದ್ರೂ ನೆನಪಾಗುತ್ತಾ? ಚಾಟ್ ಬಾಕ್ಸ್ ಅಲ್ಲಿ ಬರೀಬಹುದಿಲ್ಲ ಅಂದ್ರೆ ಯಾರಾದ್ರೂ. ರಾಧಾ ಅವರು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭುಜಿ ಅವರು ಲಾಸ್ಟ್ ಅಲ್ಲಿ ಸಾಯವಾಗ ಆ ಮಗನ ಹೆಸರು ಕರೀತಾರಲ್ಲ, ನಾರಾಯಣ ನಾರಾಯಣ ಅಂತ ಹೇಳಿ ಕರೀತಾರಲ್ವಾ? ಅದನ್ನು ಅವರು ಭಕ್ತಿಗೆ ಸೇರಿದವ್ರೆ ಅಲ್ವಾ? ಅವರು ಮತ್ತೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟು ಅವರು ಭಗವದ್ಧಾಮಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ನಾವೇನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಸಾಧಾರಣ ಕೃಷ್ಣ ಹೇಳೋದಿಲ್ಲಿ ದೊಡ್ಡ ಭಯದಿಂದ ನಾವು ಪಾರಾಗ್ತೇವೆ, ಖಂಡಿತವಾಗಿ ಮಾನವ ಜನ್ಮ ಆದ್ರೂ ಸಿಗುತ್ತೆ ನಮ್ಗೆ ಅಂತ. ಆದ್ರೆ ಒಮ್ಮೊಮ್ಮೆ ಆತ ಮಾನವ ಜನ್ಮ ಸಿಗದೆ ಬೇರೆ ಇರೋದು ನೋಡಿದ್ದೇವೆ. ಸೊ ಗೀತಾ ಮಾತಾಜಿಯವರು ನೀವೇನೋ ಹ್ಯಾಂಡ್ಸ್ ರೈಸ್ ಮಾಡಿದ್ದೀರಾ? ಇಲ್ಲ ಓಕೆ, ನಾನೇ ಹೇಳ್ತೀನಿ. ಹಿರಣ್ಯಕಶಿಪು ಅಂತ ಹೇಳ್ತಾ ಇದ್ದಾರೆ ಅವರು, ಸುರೇಶ್ ಬಾಬು ಅವರು. ಅವ್ರೇನಾದ್ರು ಹಿರಣ್ಯಕಶಿಪು ಅವರು ನೀವ್ ಹೇಳೋದು? ಸುರೇಶ್ ಬಾಬು ಅವ್ರನ್ನ ಹಾಗೆ ಹೇಳ್ತಾ ಇದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುರೇಶ್ ಬಾಬು ಅವರು. ಹಿರಣ್ಯಕಶಿಪು ಅವರು ಗುರು ಅವರು ಹರಿನಾಮ ಮಾಡ್ಕೊಂಡು ಹರಿ ಹತ್ರನೇ ಇದ್ದವರು. ಅವರು ಭಗವದ್ಧಾಮದಲ್ಲಿ ಇದ್ದವರು ಅವರು. ಹೌದು. ಮತ್ತೆ ಅವರು ಪಾಪ ಮಾಡಿದ್ರಿಂದ ಋಷಿ ಮುನಿ ಬಂದಾಗ ಅವರನ್ನು ಒಳಕ್ಕೆ ಬಿಡದೆ ಇರೋದ್ರಿಂದ ಋಷಿ ಮುನಿಗಳ ಶಾಪ, ಮನುಷ್ಯರಾಗಿ ಬಂದ್ರು ಅದು ಅಸುರರಾಗಿ ಬಂದ್ರು. ಅವರು ಅಸುರರಾಗಿ ಹರಿದ್ವೇಷಿಯಾಗಿದ್ರು ಹರಿನಾಮವನ್ನೇ ಸ್ಮರಣೆ ಮಾಡ್ತಾ ಇದ್ರು. ಹರಿದ್ವೇಷಿಯಾಗಿದ್ರು ಸಹ ಹರಿಯನ್ನ ಯಾವಾಗ ಬೈಕೊಂಡೇ ಇದ್ರಲ್ವ ಪ್ರಭುಜಿ. ಆದ್ರೂ ಅವ್ರಿಗೆ ಮತ್ತೆ ಮುಕ್ತಿ ಸಿಕ್ತು. ಮುಕ್ತಿ ಸಿಕ್ತು ಅಂದ್ರೆ ಅವ್ರದ್ದು ಅವ್ರ ವಿಶೇಷ ಅಂದ್ರೆ ಭಗವಂತನು ಅವ್ರಿಗೆ ಆ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದು. ಅವ್ರಿಗೆ ಅಸುರರಾಗೆ 3 ಜನ್ಮ, ಇಲ್ಲ ಅಂದ್ರೆ ನೀವು ಭಕ್ತರಾಗೆ 7 ಜನ್ಮ ಅಂತ. ಅವ್ರು ನಾವು ಅಷ್ಟು ಜನ್ಮಗಳು ಕಾಯ್ಲಿಕ್ಕಾಗಲ್ಲ, ನಾವು 3 ಜನ್ಮದಲ್ಲಿ ವಾಪಸ್ ಬರ್ಬೇಕು ಅಂತ ಅವ್ರು ಅಸುರರಾಗಿ ಬಂದ್ರು ಅವ್ರು. ಓಕೆ. ಸೊ ಇನ್ನ ವಿನಯ್ ಅವರೇನೋ ಅನ್ಮ್ಯೂಟ್ ಮಾಡಿ. ವಿನಯ್ ಅವರು. ಹಲೋ ಪ್ರಭುಜಿ. ಹೇಳಿ. ಪರೀಕ್ಷಿತ್ ಮಹಾರಾಜ್ ಅವರು ಹಲ್ಲಿ ಆಗಿ ಹೋಗ್ತಾರಲ್ಲ? ಇಲ್ಲ, ಪರೀಕ್ಷಿತ್ ಮಹಾರಾಜ್ ಅಲ್ಲ, ಅದು ಇನ್ನೊಬ್ರು ಹಲ್ಲಿ ಆಗಿರೋರು ಇದ್ದಾರೆ. ಒಂದು ಚರಿತ್ರೆ ಇದೆ. ನೃಗ ಮಹಾರಾಜ ಒಂದ್ ರೀತಿಯಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಅವ್ರು ಹೇಳೋದವರು ಕರ್ಮಕಾಂಡ ವಿಚಾರದಲ್ಲಿ ಇದ್ರು ಅಂತ ಹೇಳ್ತಾರೆ. ನೃಗ ಮಹಾರಾಜ ಅಂತ ನಾವು ಒಂದು ಇದು ಕೇಳೋದು ಚರಿತ್ರೆ. ಅವರು ಎಷ್ಟೋ ಗೋದಾನವನ್ನು ಕೊಡ್ತಾ ಇದ್ರು. ಒಂದು ಗೋದಾನ ಕೊಟ್ಟದ್ದು ಮತ್ತೆ ಅದು ಗೋವು ಒಬ್ಬ ಬ್ರಾಹ್ಮಣರು ಕೊಟ್ರು, ಮತ್ತೆ ವಾಪಸ್ ಬಂತು, ಅದೇ ಇನ್ನೊಂದು ಬ್ರಾಹ್ಮಣರು ಕೊಟ್ರು. ಹಾಗೆ ಅದು ಅಪರಾಧ ಆಯ್ತು ಅಂತ ಅವ್ರಿಗೆ ಹಲ್ಲಿ ಜನ್ಮ ಅಂತ ಸಿಗೋದು ಅಂತ ಹೇಳ್ತೇವೆ. ಆದ್ರೆ ಹೆಚ್ಚು ಭಕ್ತಿಗಿಂತ ಅವರು ಈ ಬೇರೆ ಒಂದು ಪುಣ್ಯ ಕಾರ್ಯಗಳು ಏನ್ ಹೇಳುತ್ತೆ ವೇದಗಳಲ್ಲಿ, ಆ ಪುಣ್ಯ ಕಾರ್ಯಗಳು ಮಾಡಿದ್ರೆ ನಿಮ್ಗೆ ಸ್ವರ್ಗಲೋಕ ನಿಮ್ಗೆ ವಾಸ ಸಿಗುತ್ತೆ ಅಂತ, ಆ ರೀತಿಯಲ್ಲಿ ಅವ್ರು ಮಗ್ನರಾಗಿದ್ರು. ಶುದ್ಧ ಭಕ್ತಿಗಿಂತ ಹೆಚ್ಚಾಗಿ ಅವರು. ಉಮಕ್ಸ್ ನಾಗ್ ಅವರು, ನೀವ್ ಅನ್ಮಿಟ್ ಮಾಡ್ಕೊಳ್ಳಿ. ಹಲೋ. ಹೇಳಿ ಮಾತಾಡಿ. ನಮಸ್ತೆ. ಇದು ಹಸುದು ಹೇಳಿದ್ರಲ್ಲ, ಹಸು ದಾನ ಮಾಡಿದ್ದು, ಮತ್ತೆ ಒಂದು ಹೆಂಗಸು ಎಕ್ಸ್ಪ್ಲೈನ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಹಸುನ ದಾನ ಮಾಡಿ ಮತ್ತೆ ರಾಜರು ದಾನ ಮಾಡಿದ್ರು. ಅನಂತರ ಅವರು ಬ್ರಾಹ್ಮಣನಾಗಿ ಹೋಗಿ ಹೆಂಡತಿನೇ ಅವರು ಕೊಂದಿದ್ದು ನಿನ್ನೆ ಕೇಳ್ದೆ ನಾನು ಅದ್ರದ್ದು ಸ್ಟೋರಿ. ಯಾವ್ದೋ ಗೊತ್ತಿಲ್ಲ. ನೀವು ಯಾವ್ದ್ರ ಬಗ್ಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಇದು ಯಾವ ಸನ್ನಿವೇಶ ಅಂತ. ಓಕೆ, ಇರ್ಲಿ ಮತ್ತೆ ಕೊನೆಗೆ ನೋಡೋಣ ಇದು. ಸೊ ಇರ್ಲಿ. ನಾನು ಇನ್ನೊಂದು ನೆನಪು ಬರೋದು ನನಗೆ ಅಂದ್ರೆ, ಇವರು ಇಂದ್ರದ್ಯುಮ್ನ ಮಹಾರಾಜ ಅಂತ, ಈ ಗಜೇಂದ್ರ ಮೋಕ್ಷ ಅಂತ ಕೇಳ್ತೀರಾ ನೀವು? ಅವರು ಕೂಡ ಇಂದ್ರದ್ಯುಮ್ನ ಮಹಾರಾಜ ಅಂತ. ಅಲ್ಲಿಂದ ಅವರು ಒಂದು ಆನೆಗಳಲ್ಲಿ ರಾಜ ಗಜೇಂದ್ರ, ಮತ್ತೆ ಗಜೇಂದ್ರ ಆಗಿ ಮೋಕ್ಷ ಸಿಗುತ್ತೆ ಅವ್ರಿಗೆ. ಸೊ ಇದು ಕೆಲವು ಸನ್ನಿವೇಶಗಳಷ್ಟೇ. ಈ ರೀತಿಯಲ್ಲಿ ಒಬ್ಬ ದೊಡ್ಡ ಭಕ್ತರು ಅವ್ರು ಭಕ್ತಿ ಮಾಡಿದ್ರು ಕೂಡ ಅವರು ಪತನಗೊಂಡು ಈ ರೀತಿಯ ಒಂದು ಜಿಂಕೆ ಆಗಿಬಿಟ್ಟೋದು, ಇಲ್ಲಾಂದ್ರೆ ಒಂದು ಆನೆ ಆಗಿಬಿಟ್ಟೋದು. ಇಲ್ಲ, ಕೆಲವು ಕೇಳ್ತೀವಿ ನಾವು ಈಗಲೂ ಕೂಡ. ಒಂದೊಂದು ಭಕ್ತರ ಒಂದು ಚರಿತ್ರೆ ಕೇಳ್ತೇವೆ ನಾವು.
ಎಲ್ಲೋ ಒಂದು ನಾಯಿ ಬಗ್ಗೆನೋ, ಒಂದು ಆನೆ ಬಗ್ಗೆನೋ, ಒಂದು ಇಲ್ಲಿ ಮೊಸಳೆ ಇಲ್ಲೊಂದಿದೆ, ಇಲ್ಲಿ ನಮ್ಮ ಇಲ್ಲಿ ಮಂಗಳೂರು ಹತ್ರ ಒಂದು ಕುಂಬಳೆ ಹತ್ರ. ಸೊ ಈ ರೀತಿಯಲ್ಲಿ ಹೇಳ್ತೇವೆ, ಇವರೆಲ್ಲ ಭಕ್ತರು. ಆ ರೀತಿ ಭಕ್ತರು ಆ ಒಂದು ದೇಹದಲ್ಲಿದ್ದಾರೆ, ಈಗ ಪ್ರಾಣಿ ದೇಹದಲ್ಲಿ ಇರೋದು ನಾವು ನೋಡ್ತೇವೆ. ಇಲ್ಲಾಂದ್ರೆ ಸಾಧಾರಣವಾಗಿ ಆ ಭಕ್ತಿ ಮಾಡಿದವರು ಮತ್ತೆ ಅಟ್ಲೀಸ್ಟ್ ಅವರು ಮನುಷ್ಯರಾಗುಟ್ಟು ಅವರು ಮತ್ತೆ ಭಕ್ತಿಯನ್ನು ಪೂರ್ಣತೆ ಮಾಡಿ ಭಗವದ್ಧಾಮ ಹೋಗೋದು ಅವಕಾಶ ಭಗವಂತ ಕೊಡ್ತಾನೆ. ಸಾಧಾರಣವಾಗಿ ಅದು ಇದು ಒಮ್ಮೊಮ್ಮೆ ಒಂದೊಂದು ಎಕ್ಸೆಪ್ಷನ್ಸ್ ಇದೆ ಈ ರೀತಿಯಲ್ಲಿ. ಸ್ವಲ್ಪ ಚರಿತ್ರೆಗಳು ಕೇಳ್ತೇವೆ, ಅಲ್ಲಿ ಇಲ್ಲಿ ಕೇಳ್ತೇವೆ ನಾವು. ಒಂದು ದೇವಸ್ಥಾನಗಳ ಸಂಬಂಧದಲ್ಲಿ ಒಂದೊಂದು ಪ್ರಾಣಿ ದೇಹದಲ್ಲೂ ಕೂಡ ಸ್ವಲ್ಪ ಜನ ಭಕ್ತರು ಅವರು ಭಕ್ತಿ ಮಾಡಿ ಅವರು ದೇಹ ತ್ಯಾಗ ಮಾಡೋದು, ಆ ರೀತಿ ಎಲ್ಲ ಕೇಳ್ತೇವೆ ನಾವು ಸ್ವಲ್ಪ. ಇಲ್ಲಾಂದ್ರೆ ಸಾಧಾರಣವಾಗಿ ಕೃಷ್ಣ ಹೇಳೋದು ನಮ್ಗೆ ಮನುಷ್ಯ ಜನ್ಮ ಸಿಗುತ್ತೆ ಅಂತ. ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಇದೇ ಲೇಟ್ ಆಯ್ತು ನಮ್ದು. ಇವತ್ತು ಅಧ್ಯಾಯ ಮುಗಿಸ್ಬೇಕು. ಹರೇ ಕೃಷ್ಣ. ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ ಬಹುಶಾಖಾಯ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಸೊ ಕೃಷ್ಣನು ಇಲ್ಲಿ ಹೇಳ್ತಾ ಇರೋದು, ನಾವು ಭಕ್ತಿ ಮಾರ್ಗದಲ್ಲಿ ಬಂದಾಗ ನಮಗೆ ಮನಸ್ಸು ಏಕಾಗ್ರತೆಯನ್ನು ನಾವು ಸಾಧಿಸ್ತೇವೆ. ಆಕ್ಚುಲಿ ಇಲ್ಲ ಅಂದ್ರೆ ಮನಸ್ಸು ಹೇಗೆ ಅಂದ್ರೆ ಇದಕ್ಕೆ ಒಂದು ನಿರ್ದಿಷ್ಟ ಗುರಿ ಇಲ್ಲ. ಹಾಗಾಗಿ ಆ ಗುರಿಗಳು ಬದಲಾವಣೆನೇ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ಮೊದಲಿಂದ ನಮಗೆ ಒಂದು ಒಳ್ಳೆ ಶಾಲೆಯಲ್ಲಿ ಓದ್ಬೇಕು, ನೆಕ್ಸ್ಟ್ ಒಳ್ಳೆ ಕಾಲೇಜಲ್ಲಿ ಓದ್ಬೇಕು, ಮತ್ತೆ ಒಳ್ಳೆ ಒಂದು ವೃತ್ತಿ ಸಿಗ್ಬೇಕು, ಇಲ್ಲ ಮತ್ತೆ ಒಂದು ಕುಟುಂಬದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು. ಈ ರೀತಿ ಗುರಿಗಳು ಒಂದು 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 ಜೀವನದಲ್ಲಿ ನಮಗೆ ಸಮಾಜನೇ ನಮಗೆ ಗುರಿಗಳನ್ನ ಸೃಷ್ಟಿ ಮಾಡೋ ರೀತಿ ಕಾಣುತ್ತೆ. ಸೊ ನಾವು ಅದರಿಂದೇ ಹೊಡೆದಾಡ್ತಾ ಇರ್ತೇವೆ. ಆದ್ರೆ ಯಾವಾಗ ನಮಗೆ ಗುರಿ, ಜೀವನದ ಗುರಿ ಅಂದ್ರೆ ಕೃಷ್ಣನ ಶುದ್ಧ ಭಕ್ತರಾಗಿ ನಾವು ನಮ್ಮ ನಿತ್ಯ ಸ್ಥಿತಿಯಾದ ಭಗವಂತನ ದಾಸನ ಸ್ಥಿತಿಯನ್ನು ಪಡಿಬೇಕು ಅಂತ ನಾವು ಅದರ ಗುರಿಯಲ್ಲಿ ನಮ್ಗೆ ಗೊತ್ತಾದಾಗ ನಾವು ಅದಕ್ಕೆ ಪರಿಶ್ರಮಿಸ್ತೇವೆ. ಆಗ ಮನಸ್ಸು ಆ ಕಡೆ ಈ ಕಡೆ ಇಲ್ಲ. ಇಲ್ಲ ಅಂದ್ರೆ ಮನಸ್ಸು ಅನ್ನೋದು ಇದು ಯಾವಾಗ್ಲೂ ಇದು ಒಂದೇ ಅಲ್ಲ, ಇದು ಆಚೆ ಈಚೆ ಈಚೆ ಆಚೆ. ಸೊ ಹೀಗೆ ಮನಸ್ಸು ಅನ್ನೋದು ಅದು ಒಂದೇ ಇದು, ಅದು ಹೇಗೆ ಅದು ಈಚೆ ಆಚೆ ಆಚೆ ಈಚೆ ನಾವು ಹೇಳೋದು ಅದು ಯಾವಾಗ್ಲೂ ಅದು ದ್ವಂದ್ವದಲ್ಲೇ ಇರುತ್ತೆ. ಅದಕ್ಕೆ ಗುರಿ ಅನ್ನೋದು ಇಲ್ವೇ ಇಲ್ಲ ಮನಸ್ಸಿಗೆ ಗುರಿ ಅಂತಂದ್ರೆ ಇದು ಭಗವಂತನ ಆಶ್ರಯ ಸಿಗ್ದಾಗೆ ನಮ್ಗೆ ಗುರಿ. ಸೊ ಈ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು, ಈ ದೃಢ ಸಂಕಲ್ಪ ಅನ್ನೋದು ಯಾವಾಗ ಆಗುತ್ತೆ ನಮ್ಗೆ ಅಂದ್ರೆ ನಮ್ಗೆ ಇದು ಅರ್ಥ ಆದಾಗ ಇದು ಭಗವಂತನ ಶುದ್ಧ ಭಕ್ತನಾಗ್ಬೇಕು ನಾನು. ಸೊ ಅದಕ್ಕೆ ನಾನು ಪ್ರಯತ್ನ ಪಡಬೇಕು. ಸೊ ಅದಕ್ಕೆ ಕೃಷ್ಣ ಹೇಳೋದು, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಸೊ ಇದು ಈ ಪರಿಪೂರ್ಣತೆ ಇದು. ಸೊ ಏನಾದ್ರೂ ನಮ್ಮ ಕರ್ತವ್ಯಗಳು ಇರ್ಬೋದು, ಲೌಕಿಕ ಭೌತಿಕ ಕರ್ತವ್ಯಗಳು, ಒಂದು ಕುಟುಂಬದಲ್ಲಿ, ಇನ್ನೊಂದರಲ್ಲಿ, ನಮ್ಮ ಕೆಲಸದಲ್ಲಿ ಎಲ್ಲ. ಆದ್ರೆ ನಮಗೆ ಗುರಿ ಸ್ಪಷ್ಟವಾದಾಗ ನಾವು ಅದರ ಪ್ರಯತ್ನದತ್ತ ನಾವು ಸಾಗ್ತೇವೆ. ನಾವು ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಪಶ್ಚಿತಃ ವೇದವಾದರತಾ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನ ಸ್ವರ್ಗಪರಾ ಜನ್ಮ ಕರ್ಮ ಫಲ ಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯಕರ್ಗಳನ್ನು ಪ್ರಶಂಸಿಸಿ ಹೇಳುತ್ತದೆ. ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಸೊ ಆಕ್ಚುಲಿ ಸಾಧಾರಣವಾಗಿ ನಾವು ಈ ಧರ್ಮ ಕಾರ್ಯಗಳು ಮಾಡೋದು ಅನ್ಕೊಂಡ್ರೆ ನಾವೇನು ಅನ್ಕೊಳ್ತೇವೆ, ಸ್ವರ್ಗಲೋಕವನ್ನು ಪ್ರಾಪ್ತಿ ಮಾಡೋದು ಅಂತ ಅನ್ಕೊಳ್ತೇವೆ. ಸಾಧಾರಣವಾಗಿ ನಮಗೆ ಜ್ಞಾನ ಅಂದ್ರೆ ಹೇಗೋ ಇದು ಧರ್ಮ, ಈ ಎಲ್ಲ ಪುಣ್ಯಗಳೆಲ್ಲ ನಾನು ಮಾಡಿದ್ರೆ ಏನಾಗುತ್ತೆ, ನನಗೆ ಒಳ್ಳೆ ಜನ್ಮ ಸಿಗುತ್ತೆ, ನಾನು ಸ್ವರ್ಗಲೋಕಕ್ಕೆ ಹೋಗ್ತೇನೆ. ಮತ್ತೆ ಏನೋ ಅಷ್ಟು ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನನಗಂತೂ ಗೊತ್ತಿರ್ಲಿಲ್ಲ ಮೊದಲು. ಏನೋ ಸ್ವರ್ಗ ಇದೆ ಅಂತ ಹೇಳ್ತಾರೆ, ಓಕೆ ಅದಿತ್ತು ಇದೆಯೇನೋ ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಹಾಗೆ ಅನ್ಕೊಳ್ತಾ ಇದ್ದೆ. ಸೊ ಹಾಗೆ ನಮ್ಗೆ ಸಾಧಾರಣವಾಗಿ ನಾವು ಧರ್ಮ ಕ್ರಿಯೆಗಳು ಮಾಡಿದ್ರು, ಒಂದು ಪೂಜೆ ಪುಣ್ಯ ಕಾರ್ಯಗಳು ಮಾಡಿದ್ರು ನಮ್ಗೆ ಇಷ್ಟೇ ಏನೋ ಒಂದು ಸ್ವರ್ಗಲೋಕ ಇದೆ ಅಂತ. ಆದ್ರೆ ಅದಕ್ಕಿಂತ ಈಚೆ ಇದು ಭಗವಂತನ ನಿತ್ಯ ಧಾಮವಿದೆ ಅಂತ ಅದು ನಮಗೆ ಸಾಧಾರಣವಾಗಿ ಜನರಿಗೆ ಗೊತ್ತಿಲ್ಲ. ಕೃಷ್ಣ ಗೀತೆಯಲ್ಲಿ ನಮ್ಗೆ ಎಷ್ಟೇ ಪರಸ್ತಸ್ಮಾತ್ ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಸೊ ಕೃಷ್ಣ ನಮ್ಗೆ ಮುಂದೆ ಹೇಳೋದು, ಇದು ನಮಗೆ ಕಾಣೋದು ಕಾಣದೇ ಇರೋದು ಈಚೆ ನನ್ನ ದಿವ್ಯವಾದ ಇನ್ನೊಂದು ಧಾಮವಿದೆ,
ಅದು ನಿತ್ಯವಾದ ಧಾಮ. ಆಮೇಲೆ ಕೃಷ್ಣ ಅಲ್ಲೇ ನಮ್ಗೆ ಹೇಳೋದು ಆ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಈ ಬ್ರಹ್ಮಲೋಕ ಹಿಡಿದು ಎಲ್ಲ ಮೇಲೆ ಇರುವ ಸ್ವರ್ಗಲೋಕಗಳು, ಚಂದ್ರಲೋಕ, ಸೂರ್ಯ ಗ್ರಹ, ಈ ನಕ್ಷತ್ರಗಳು, ಕೆಳಗಿರುವ ಲೋಕಗಳು ಎಲ್ಲವೂ ಕೂಡ ಇದು ದುಃಖಮಯ ಪ್ರದೇಶಗಳೇ. ಇವೆಲ್ಲವೂ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ತುಂಬಿರೋದೆ ಅಂತ ಕೃಷ್ಣ ಇದು ಸ್ಪಷ್ಟವಾಗಿ ಗೀತೆಯಲ್ಲಿ ತಿಳಿಸ್ಕೊಡ್ತಾನೆ. ಸೊ ಹಾಗೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಇದು ಸಂಪೂರ್ಣ ಜ್ಞಾನ ಇಲ್ಲದೆ ಇರೋ ವ್ಯಕ್ತಿಗಳು ಈ ವೇದಗಳಲ್ಲಿರುವ ಒಂದೊಂದು ಕ್ರಿಯೆಗಳು, ಒಂದೊಂದು ಪೂಜೆಗಳು, ಒಂದೊಂದು ಯಜ್ಞಗಳು, ಒಂದೊಂದು ರೀತಿಯ ಆಚರಣೆಗಳಲ್ಲಿ ಅವರು ಸಿಕ್ಕಿಬಿದ್ದು ಇಷ್ಟೇ ವೇದಗಳ ಉದ್ದೇಶ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು ಇದನ್ನೇ. ಕೊನೆಗೆ ಅವರು ಇದರಿಂದ ನಮಗೆ ಒಳ್ಳೆಯ ಇಂದ್ರಿಯ ತೃಪ್ತಿಯ ಒಂದು ಸನ್ನಿವೇಶಗಳು ಸಿಗುತ್ತೆ. ಯಾಕೆಂದ್ರೆ ಸ್ವರ್ಗ ಲೋಕದಲ್ಲಿ ಹೇಳೋದು ಅಲ್ಲಿ ಜೀವ ಆಯುಷು ಎಷ್ಟೋ 1000 ವರ್ಷಗಳು. ಮತ್ತೆ ಅಲ್ಲಿರುವ ಒಂದು ಅವರಿಗೆ ಒಂದು ಇಲ್ಲಿ ನಮ್ಮ ರೀತಿಯಲ್ಲಿ ಈ ತರ ಕೊರೋನಾ ಎಲ್ಲ ಬರೋದಿಲ್ಲ, ಅಲ್ಲಿ ಆ ಥರ ರೋಗಗಳು ಇಲ್ಲ ಅಲ್ಲಿ. ಮತ್ತೆ ಅಲ್ಲಿರುವ ಒಂದು ಸುಖ ಸಂಪತ್ತು ಅದೆಲ್ಲ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ. ಅಲ್ಲಿರೋ ಅಪ್ಸರೆಯರು ಅವರ ಒಂದು ಇದು ಪ್ರತಿಯೊಂದು ಹೇಳ್ತಾರೆ ಎಂದು ನಾವು ಏನು ಇಲ್ಲಿ ಭೋಗ ಸುಖವನ್ನು ಅನುಭವಿಸ್ಬೇಕು ಅಂತ ಇಚ್ಛಿಸ್ತಾ ಇದ್ದೇವೆ ಭೂಲೋಕದಲ್ಲಿ, ಅದು ಒಂದು 1000 ಪಟ್ಟು ಹೆಚ್ಚೇ ಇದೆ ಅಲ್ಲಿ. ಅವರ ಅನುಭವಿಸೋ ಶಕ್ತಿ ಕೂಡ ಇಂದ್ರಿಯಗಳು ಅಷ್ಟು ಶಕ್ತಿಯುತವಾಗಿದೆ. ಇಲ್ಲಿ ನಮ್ಗೆ ಆಗೋದಿಲ್ಲ. ನೀವು ನನಗೆ ಒಂದು 2 ಜಾಮೂನ್ ಕೊಟ್ರೆ ನನಗೆ ತುಂಬಾ ಸಂತೋಷ ಆಗೋದು, ಆನಂದವಾಗಿ ತಿನ್ಬೋದು. ನಾನು 4, 5, 10 ಅಷ್ಟು ನನಗೆ ಇನ್ನೂ ರೋಗ ಹೆಚ್ಚು, ಇನ್ನೊಂದರ ರೋಗ ಸ್ಟಾರ್ಟ್ ಆಗುತ್ತೆ, ಬೇದಿಗಳಾಗುತ್ತೆ, ನನಗೆ ವಾಂತಿ ಬರುತ್ತೆ ನನಗೆ. ಸೊ ನನಗೆ ಒಂದು ಇಷ್ಟ ಇದ್ರು ಆ ಇಂದ್ರಿಯ ಸುಖವನ್ನು ಅನುಭವಿಸೋ ದೇಹ ಕೂಡ ಇಲ್ಲ ಇಲ್ಲಿ, ನನಗೆ ಆ ಶಕ್ತಿ ಕೂಡ ಇಲ್ಲ ನನಗೆ. ನಾವೇನ್ ಹೇಳ್ತೀವಿ ಆಹಾರ, ನಿದ್ರೆ, ಭಯ, ಮೈಥುನ, ಎಲ್ಲ ಸುಖಗಳು ಇದ್ಯಾವುದು ಕೂಡ ಈ ಭೌತಿಕ ದೇಹದಲ್ಲಿ ಭೂಲೋಕದಲ್ಲಿ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಸ್ವರ್ಗಲೋಕದಲ್ಲಿ ತುಂಬಾ ಹೆಚ್ಚಾಗಿದೆ. ಆದ್ರೂ ಕೂಡ ಅವ್ರಿಗೆ ಅಲ್ಲಿ ಶಾಶ್ವತವಾದ ಇದಿಲ್ಲ, ವಾಸ ಇಲ್ಲ. ಅದು ಕೂಡ ಒಂದ್ಸಲ ಮುಗಿಯುತ್ತೆ. ಆ ಪುಣ್ಯ ಮುಗಿದ ತಕ್ಷಣ ಅವ್ರು ಕೂಡ ಇಲ್ಲಿ ಬರಬೇಕು. ಸೊ ಹಾಗೆ ಕೃಷ್ಣ ಈ ರೀತಿಯಲ್ಲಿ ವೇದವಾದ ರಥ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ವೇದವಾದ ಕೆಲವು ಜನ ತುಂಬಾ ವೇದಗಳ ಅನುಷ್ಠಾನ ಮಾಡೋ ರೀತಿಯಲ್ಲಿ ಕಾಣುತ್ತೆ, ತುಂಬಾ ಧರ್ಮಿಷ್ಠರು ಅಂತ ಕಾಣುತ್ತೆ. ಈ ಪೂಜೆ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಇದರ ಗುರಿ ಗೊತ್ತಿಲ್ಲ. ಸೊ ಗುರಿ, ವೇದಗಳ ಗುರಿ ಕೃಷ್ಣ ನಮ್ಗೆ ಹೇಳೋದು ವೇದೈಶ್ಚ ಸರ್ವೇ ಅಹಮೇವ ವೇದ್ಯೋ ವೇದಾಂತಕೃತ್ ವೇದವಿ ದೇವಚಾಹಂ. ಸೊ ಮುಂದೆ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ಭಗವಂತನು ಈ ವೇದಗಳ ಗುರಿ ತನ್ನ ಶುದ್ಧ ಭಕ್ತನಾಗೋದು ಅಂತ ಭಗವಂತ ಸ್ಪಷ್ಟವಾಗಿ ನಮಗೆ ಹೇಳ್ತಾನೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪರತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಇರುವುದಿಲ್ಲ. ಸೊ ಹಾಗಾಗಿ ನಮಗೆ ಈ ಒಂದು ಕಡೆ ಭಗವಂತನ ಭಕ್ತಿ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳ್ತಾ ಇರೋದು, ಇನ್ನೊಂದು ಕಡೆ ಈ ಭೌತಿಕ ಇಂದ್ರಿಯ ಸುಖ, ಪರ್ಟಿಕ್ಯುಲರ್ಲಿ ಈ ಪಾಪ ಕಾರ್ಯಗಳೇನಿದೆ ಇದರಿಂದ ನಾವು ವಿಮುಕ್ತರಾಗಬೇಕು, ಇಂದ್ರಿಯಗಳನ್ನು ನಾವು ಜಯಿಸ್ಬೇಕು ಅಂತ ಹೇಳ್ತಾ ಇರೋದು. ಯಾಕಂದ್ರೆ ನಮಗೆ ಎಷ್ಟವರೆಗೂ ಇದರ ಒಂದು ಆಕರ್ಷಣೆ ಹೆಚ್ಚು ಇರುತ್ತೆ, ನಮಗೆ ಒಂದು ದೃಢ ಸಂಕಲ್ಪದಿಂದ ಭಗವಂತನನ್ನು ಏನ್ ಹೇಳೋದು ನಾವು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕಾಗಲ್ಲ. ಕುಂತಿದೇವಿ ಹೇಳ್ತಾರೆ, ಭಾಗವತ ಏನ್ ಹೇಳ್ತಾರೆ, ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿರ್ ಏದಮಾನ ಮದಹ ಪುಮಾನ್ ನೈವಾರ್ಹತಿ ಅಭಿದಾತುಂ ವೈ ತ್ವಾಮ್ ಅಕಿಂಚನ ಗೋಚರ. ಸೊ ಅಲ್ಲಿ ಕುಂತಿದೇವಿ ಹೇಳ್ತಾರೆ, ಕೃಷ್ಣನಿಗೆ ಅವ್ರು ಪ್ರಾರ್ಥನೆ ಮಾಡ್ತಾ ಇರೋದು, ನಿನ್ನ ಸ್ವಲ್ಪ ನಿನ್ನ ಭಕ್ತಿ ಮಾಡುವಾಗ ನಿನ್ನ ಹೆಸರನ್ನು ನಾವು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಒಂದು ನಾವು ಈ ಭೌತಿಕ ಒಂದು ವಸ್ತುಗಳಿದೆ, ಈ ಇದರಲ್ಲಿ ದಿಗ್ಭ್ರಾಂತರಾಗಬಾರ್ದು. ಸೊ ಯಾವ್ದು ಅವ್ರು ಹೇಳ್ತಾರೆ, 4 ವಸ್ತುಗಳು. ಒಂದು ಜನ್ಮ, ನಾನು ಈ ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಈ ಜನ್ಮ ಪಡೆದಿದ್ದೇನೆ ನಾನು, ಈ ಒಂದು ಹೆಸರುವಾಸಿಯಾದ ಕುಟುಂಬ, ಈ ಒಂದು ಕುಲ, ಈ ಒಂದು ದೇಶ, ಈ ರೀತಿಯ ನಾವು ಜನ್ಮದ ಮೇಲೆ ಒಂದು ಅಹಂಕಾರವನ್ನು ಪಡೆದಿದ್ರೆ. ಇಲ್ಲ ಐಶ್ವರ್ಯ, ನಾನು ಇಷ್ಟು ಶ್ರೀಮಂತನು, ನನ್ನ ಬಿಟ್ಟು ಇನ್ಯಾರಿದ್ದಾರಿಗೆ ನಾನು. ಸೊ ಈ ರೀತಿಯಲ್ಲಿ ನಾವು ಅದಕ್ಕೆ ವ್ಯಾಮೋಹಿತರಾಗಿದ್ದಾರೆ. ಜನ್ಮ ಐಶ್ವರ್ಯ ಶ್ರುತ ಅಂದ್ರೆ ನಾನು ಇಷ್ಟು ಬುದ್ಧಿ ಪಡೆದಿದ್ದೇನೆ, ಇಷ್ಟು ಜ್ಞಾನ ಪಡೆದಿದ್ದೇನೆ, ಇಷ್ಟು ಓದಿದ್ದೇನೆ, ಇಷ್ಟು ಕಲ್ತಿದ್ದೇನೆ, ಇಷ್ಟು ಪದವಿಗಳು ಸಿಕ್ಕಿದೆ ನಂಗೆ. ಸೊ ಈ ರೀತಿ ದಿಗ್ಭ್ರಾಂತರ ಆದ್ರೆ ಜನ್ಮ ಐಶ್ವರ್ಯ ಶ್ರುತ ಶ್ರೀ ಅಂದ್ರೆ ಸೌಂದರ್ಯ. ಸೊ ಈ ರೀತಿಯಲ್ಲಿ ಹೇಳ್ತಾರೆ, ಈ 4 ಭೌತಿಕವಾಗಿ ಇದು ಪುಣ್ಯ ಕಾರ್ಯಗಳ ಫಲವಾಗಿ ಸಿಗುತ್ತೆ. ಆದ್ರೆ ಇದರಲ್ಲಿ ನಾವು ದಿಗ್ಭ್ರಾಂತರಾಗಿ ನಾವು ಏನೋ ಒಂದು ಸಕ್ಸಸ್ ಆಯ್ತು ನಮ್ಮ ಜೀವನ ಅಂತ ಅನ್ಕೊಂಡ್ರೆ, ಅವಾಗ ಹೇಳ್ತಾರೆ ಕುಂತಿದೇವಿ, ಅವರು ನೈವಹಾರತಿ ಅಭಿದಾತುಂ ವೈ, ಕೃಷ್ಣ ನಿನ್ನನ್ನು ಅವರು ಪ್ರಾಮಾಣಿಕವಾಗಿ ನಿನ್ನ ಒಂದು ಕರೆ, ನಿನಗೆ ಕೃಷ್ಣ ಅಂತ ಒಂದು ಪ್ರಾಮಾಣಿಕವಾಗಿ ಕರೆಯನ್ನು ಕೊಡ್ಲಿಕ್ಕಾಗಲ್ಲ, ಆ ಭಕ್ತಿ ಭಾವದಿಂದ ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಒಂದು ಈ ಭೌತಿಕ ಈ ಯಾವುದು ಹಿಂದೆ ಸುಖದ ವಸ್ತುಗಳಿದೆ ಅದು ತ್ಯಜಿಸೋ ಪ್ರಯತ್ನನೂ ಮಾಡಬೇಕು. ಇನ್ನೊಂದು ಅದು ನಮಗೆ ಒಂದು ಲಭ್ಯವಿದ್ರೆ, ಒಂದು ಆ ಸನ್ನಿವೇಶಗಳಿದ್ರು ಕೂಡ ಅದರ ಒಂದು ಭ್ರಾಂತಿಯಿಂದ ನಾವು ಹೊರಗೆ ಬರ್ಬೇಕು. ನಾವು ನಮ್ಮ ಒಂದು ಅಸಹಾಯ ಸ್ಥಿತಿಯನ್ನು ನಾವು ತಿಳ್ಕೊಂಡ್ರೆ ಅವಾಗ ನಾವು ಹೇಳೋದು, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ತೃಣಾದಪಿಸು ನೀಚೇನ ತರೋರಪಿ ಸಹಿಷ್ಣುನ.
ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ಅವ್ರು ಹೇಳ್ತಾರೆ, ಯಾವಾಗ ಸಾಧ್ಯ ಆಗುತ್ತೆ ನಾವು ನಿರಂತರವಾಗಿ ಭಗವಂತನ ಜಪ ಮಾಡೋದು ಅಂದ್ರೆ ನಾವು ಒಂದು ಚಿಕ್ಕ ಹುಲ್ಲುಗಡ್ಡಿಗಿಂತ ನಾವು ಕನಿಷ್ಠರಾದವರು ಅಂತ ನಾವು ತಿಳ್ಕೊಳ್ಬೇಕಂತ. ಒಂದು ಹುಲ್ಲುಗಡ್ಡಿ ಅದೆಷ್ಟೊಂದು ಚಿಕ್ಕ ಇದಾಗಿ ಸಸಿಯಾಗಿ ಇದೆ, ಯಾರಾದ್ರೂ ಅದ್ರ ಮೇಲೆ ನಡ್ಕೊಂಡು ಹೋದ್ರು ಅದೇನು ಕಂಪ್ಲೇಂಟ್ ಮಾಡೋದಿಲ್ಲ. ಸೊ ಹಾಗೆ ನಾವು ಕೂಡ ನಮ್ರವಾಗಿರ್ಬೇಕಂತೆ. ಆಮೇಲೆ ಒಂದು ಮರಕ್ಕಿಂತ ನಾವು ಸಹಿಸ್ಕೊಳ್ಬೇಕಂತೆ. ಮರ ಅಂದ್ರೆ ಎಲ್ಲ ನೋಡಿ, ಗಾಳಿ, ಮಳೆ, ನಮ್ಮ ಮಂಗಳೂರಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಸೊ ನಮಗೆ ಒಳಗಿದ್ದೇ ನಮ್ಗೆ ಇದೇನಪ್ಪ ಎಷ್ಟು ಯಾವಾಗ ಮಳೆ ನಿಲ್ಲುತ್ತೆ ಒಂದ್ಸಲ ಅನ್ಸೋ ಇದಾಗ ಆಗುತ್ತೆ. ಆದ್ರೆ ಮರಗಳು ಕಂಟಿನ್ಯೂಸ್ ಆ ಮಳೆಯಲ್ಲೇ ಇದಾಗ್ತಾ ಇರುತ್ತೆ. ಕೆಲವೊಮ್ಮೆ ಬಿಸಿಲು, ಜೋರು ಬಿಸಿಲು, ಅದನ್ನು ಕೂಡ ಅವು ಸಹಿಸ್ಕೊಂಡಿರುತ್ತೆ. ಸೊ ಈ ರೀತಿಯಲ್ಲಿ ಹೇಳೋದು ಅದು ಆಗ ನಾವು ಆ ಅದೇ ರೀತಿಯಲ್ಲಿ ನಮ್ಮ ವ್ಯವಹಾರಗಳಿದ್ರೆ ನಾವಾಗ ಭಗವಂತನನ್ನ ನೆನೆಸ್ಬಹುದು ಅಂತ ಹೇಳೋದು. ಅದಕ್ಕೆ ಕೃಷ್ಣ ಹೇಳೋದು, ದೃಢ ಸಂಕಲ್ಪ ನನ್ನಂದ್ರಲ್ಲಿ ಬರ್ಬೇಕು ಅಂದ್ರೆ ಈ ಒಂದು ತಾತ್ಕಾಲಿಕ ಒಂದು ಇದರಲ್ಲಿ ಭ್ರಾಂತರಾಗಬಾರ್ದು, ದಿಗ್ಭ್ರಾಂತರಾಗಬಾರ್ದು ಅಂತ ಕೃಷ್ಣ ಹೇಳ್ತಾರೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಗೆ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮದಲ್ಲಿ ನಿಷ್ಠನಾಗು. ಸೊ ಸಾಧಾರಣವಾಗಿ ವೇದಗಳಿರೋದಂದ್ರೆ ನಮಗೆ ಕೆಳ ಮಟ್ಟದ ಗುಣಗಳಿಂದ ಮೇಲ್ಮಟ್ಟದ ಗುಣಗಳಿಗೆ ಬರೋದಕ್ಕೆ, ತಾಮಸ ಗುಣದಿಂದ ನಾವು ರಾಜಸ ಗುಣಕ್ಕೆ, ರಾಜಸ ಗುಣದಿಂದ ಸತ್ವಗುಣಕ್ಕೆ ಬರಕ್ಕೆ ನಮಗೆ ಸಾಧಾರಣ ವೇದ ಜ್ಞಾನ ಇರೋದು. ಸಾಧಾರಣವಾಗಿ ವೇದಗಳು ಅಲ್ಲಿ ತರತ್ತೆ. ಕೊನೆಗೆ ವೇದ ಉದ್ದೇಶ ಅದನ್ನು ನಾವು ಹೊರಗೆ ಬರಬೇಕು ಅಂತಾನೆ, 3 ಗುಣಗಳಿಂದ ಹೊರಗೆ ಬರಬೇಕು ಅಂತಾನೆ. ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಾರೆ, ಒಮ್ಮೊಮ್ಮೆ ಕೆಲವು ಜನ ಅಲ್ಲಿಗೆ ಅಷ್ಟೇ ಪರಿಪೂರ್ಣತೆ, ಸತ್ವಗುಣ ಬರೋದೇ ಪರಿಪೂರ್ಣತೆ ಅನ್ಕೊಂಡ್ಬಿಡ್ತಾರೆ ಅಂತ. ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ನಿಸ್ತ್ರೈಗುಣ್ಯ ಭವಾರ್ಜುನ ಅಂತ ಕೃಷ್ಣ ಹೇಳ್ತಾ ಇರೋದು. ಯಾವಾನರ್ಥ ಉದಪಾನೆ ಸರ್ವತಾ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಸಣ್ಣ ಬಾವಿ ಮಾಡೋ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ. ಸೊ ವೇದಗಳ ಉದ್ದೇಶ ಅಂದ್ರೆ ಕೃಷ್ಣನ ಭಕ್ತಿ ಮಾಡಬೇಕು ನಾವು. ಸೊ ಅದನ್ನ ನಾವು ಮಾಡಿದ್ರೆ ಎಲ್ಲ ಬೇರೆ ಕಾರ್ಯಗಳು ಮಾಡ್ದಾಗೆ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳೋದು, ಶಾಸ್ತ್ರ ಹೇಳೋದು, ನಾವು ಹುಟ್ಟತಾನೆ ನಮಗೆ ಎಷ್ಟೋ ಒಂದು ಹೊಣೆಗಾರಿಕೆಗಳಿವೆ, ಋಣಗಳಿವೆ. ಋಣ ಅಂದ್ರೆ ಹೇಗಂದ್ರೆ ಇವಾಗ ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣ, ದೇವತೆಗಳು. ಸೊ ದೇವತೆಗಳು ನಮಗೆ ಅವ್ರು ಎಷ್ಟು ಮಳೆ ಕೊಡ್ತಾ ಇದ್ದಾರೆ, ಬೆಳಕು ಕೊಡ್ತಾ ಇದ್ದಾರೆ, ಗಾಳಿ ಕೊಡ್ತಾ ಇದ್ದಾರೆ. ಸೊ ಇವರಿಗೆಲ್ಲ ನಾವು ಋಣಿಗಳಾಗಿದ್ದೇವೆ. ಸೊ ಅದಕ್ಕೋಸ್ಕರ ನಾವು ದೇವತಾ ಪೂಜೆಗಳಿದೆ, ದೇವತಾ ಯಜ್ಞಗಳಿದೆ. ಸೊ ದೇವ ಇನ್ನೊಂದು ಋಷಿಗಳು ಈಗ ಭಗವದ್ಗೀತೆ, ಭಾಗವತ, ಈ ವೇದವ್ಯಾಸರಂತ ದೊಡ್ಡ ಮಹರ್ಷಿಯರು ನಮಗೆ ಈ ಗ್ರಂಥಗಳನ್ನು ಕೊಟ್ಟಿದ್ದಾರೆ, ಈ ಜ್ಞಾನವನ್ನು ಕೊಡ್ತಿದ್ದಾರೆ. ಸೊ ಅವರು ಕೂಡ ನಮಗೆ ಋಣ ಇದೆ. ದೇವ, ಋಷಿ, ಭೂತ ಅಂದ್ರೆ ಬೇರೆ ಬೇರೆ ಜೀವಿಗಳು, ಅವರಿಂದ ಕೂಡ ನಾವು ಎಷ್ಟು ಸೇವೆ ಪಡಿತೇವೆ. ಇವಾಗ ಹಸುಗಳು ನಮಗೆ ಅದರ ಒಂದು ಪರಿಶ್ರಮದಿಂದ ನಮಗೆ ಇದು ಸಿಗುತ್ತೆ, ಬೆಳೆ ಸಿಗುತ್ತೆ. ಇಲ್ಲ ಅಂದ್ರೆ ಹಾಲು ಹಸುವಿಂದ ಸಿಗುತ್ತೆ ನಮಗೆ, ಎತ್ತುವಿಂದ ಇದು ಸಿಗುತ್ತೆ, ಹತ್ತು ಹೆಸು. ಇಲ್ಲ ಕುದುರೆಗಳು, ಹಿಂದೆ ಕಾಲದಲ್ಲಿ ಇದರೆಲ್ಲ ನಾವು ಸೇವೆ ತಗೊಳ್ತಾ ಇದ್ವಿ. ಇಲ್ಲ ಅಂದ್ರೆ ಒಂದು ಕತ್ತೆ, ಇಲ್ಲಾಂದ್ರೆ ನಾಯಿ ಕೂಡ ಎಷ್ಟೋ ರಕ್ಷಣೆ ಮಾಡ್ಬೋದು, ಮನೇನ ಒಂದು ಇನ್ನೊಂದನ್ನ ಎಲ್ಲ. ಸೊ ಈ ರೀತಿ ಎಷ್ಟು ಜೀವಿಗಳ ನಮ್ಮ ಸುತ್ತು ಇರೋರು ಕೂಡ ನಾವು ಋಣಿಯಾಗಿರ್ತೇವೆ ನಾವು ಒಂದು ಪ್ರಕೃತಿಗೆ. ಸೊ ದೇವ, ಋಷಿ, ಭೂತ, ಆಪ್ತ ಅಂದ್ರೆ ನಮ್ಮ ಹತ್ತಿರ ಸಂಬಂಧಿಯರು. ಭೂತ, ಆಪ್ತ, ನೃಣಾಂ ಪಿತೃಣಾಂ. ನೃಣ ಅಂದ್ರೆ ಮಾನವ ಜಗತ್ತಿನಲ್ಲಿ ಒಂದು ಸಮಾಜದಲ್ಲಿ ಕೆಲವರು ರೈತರಿರ್ತಾರೆ, ಕೆಲವರು ವ್ಯಾಪಾರಸ್ಥರಿರ್ತಾರೆ, ಕೆಲವರು ಶ್ರಮಜೀವಿಗಳಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ನಾವು ಸುಮ್ಮನೆ ನಾವು ಹಣ ಕೊಟ್ಬಿಟ್ಟು ನಮ್ಮದು ಆಯ್ತು ನಮ್ದು ಅಂತಲ್ಲ. ಸೊ ಅವರ ಒಂದು ಸಹಕಾರದಿಂದ, ಅವರ ಒಂದು ಪರಿಶ್ರಮದಿಂದ ನಾವು ಈ ಸ್ಥಿತಿಯಲ್ಲಿ ಇದ್ದೇವೆ. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯ, ಈ ಸಮಾಜಕ್ಕೆ, ಈ ಜೀವಗಳಿಗೆ ನಾವು ಋಣಬಂಧರಾಗಿದ್ದೇವೆ ಅಂತ. ದೇವ, ಋಷಿ, ಭೂತ, ಆಪ್ತ, ನೃಣಾಂ, ಪಿತೃಣಾಂ ಅಂದ್ರೆ ನಮ್ಮ ಕುಟುಂಬದಲ್ಲೇ ನಮ್ಮ ತಂದೆ ತಾಯಿಯರು, ಅವರ ತಾತ ಮುತ್ತಾತ. ಸೊ ಇವರೆಲ್ಲರೂ ಕೂಡ ಅವರಿಂದ ನಾವು ಆಸ್ತಿ ಪಡಿತಾ ಇದ್ದೇವೆ, ಅವರಿಂದಲೇ ನಮ್ಗೆ ಈ ದೇಹ ಸಿಕ್ತು. ಸೊ ಹಾಗೆ ಅವರು ಕೂಡ ಋಣ ಇದೆ. ಸೊ ಹಾಗೆ ನಾವು ವಯಸ್ಸಾದ್ಮೇಲೆ ಹಿರಿಯರು ಅವರು ಕೂಡ ಅವ್ರನ್ನ ನೋಡ್ಕೊಳ್ಬೇಕು, ನಾವು ಅವರ ಒಂದು ಇದನ್ನು ಇಡಬೇಕು ನಾವು. ಸೊ ಹೀಗೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಕರ್ತವ್ಯಗಳಿದೆ. ದೇವ, ಋಷಿ, ಭೂತ, ಆಪ್ತ, ನೃಣಾಂ, ಪಿತೃಣಾಂ. ಆದ್ರೆ ಭಾಗವತ ಹೇಳುತ್ತೆ, ಯಾರಾದ್ರೂ ಕೃಷ್ಣ ಸಂಪೂರ್ಣ ಆಶ್ರಯ ಪಡೆದ್ರೆ ಆಗ ಅವರು ಭಗವಂತನು ಈ ಎಲ್ಲ ಋಣಗಳನ್ನ ತೀರಿಸ್ತಾನೆ. ಇಲ್ಲಾಂದ್ರೆ ಸಾಧಾರಣವಾಗಿ ಪ್ರತಿಯೊಬ್ಬರು ಅವರೇ ಪ್ರಯತ್ನಿಸಿ ಇವರೆಲ್ಲರಿಗೂ ಏನ್ ಋಣ ಇದೆ ಅದನ್ನ ತೀರಿಸ್ಬೇಕಾದ್ರೆ.
ಸೊ ಹಾಗೆ ಕೃಷ್ಣ ಇಲ್ಲಿ ಹೇಳೋದು ಕೂಡ, ಈ ಮಾತು ಇಲ್ಲಿ ಹೇಳೋದು, ಒಂದು ಸಣ್ಣ ಬಾವಿಗಳು, ಚಿಕ್ಕ ಚಿಕ್ಕ ವೇದಗಳ ಕೊಟ್ಟ ಎಲ್ಲ ನಿರ್ದೇಶನಗಳು ಮಾಡೋದಕ್ಕಿಂತ ನೇರವಾಗಿ ಕೃಷ್ಣನ ಭಕ್ತಿ ಸೇವೆಗಳು ಮಾಡಿದ್ರೆ ಎಲ್ಲವೂ ಒಂದೇ ರೀತಿಯಲ್ಲಿ ಮುಗಿದ ಹಾಗೆ ಅಂತ ಕೃಷ್ಣ ಇಲ್ಲಿ ಹೇಳೋದು. ಇನ್ಫ್ಯಾಕ್ಟ್ ಇಲ್ಲೊಂದು ಒಳ್ಳೆ ಪದ ಇದು ಕೂಡ ಹೇಳ್ತಾ ಇರೋದು ಭಾಗವತದಲ್ಲಿ, ಯಾರಾದರೂ ಈ ಭಗವಂತನ ನಾಮವನ್ನು ಜಪ ಮಾಡಿದ್ರೇನೆ ಆ ವ್ಯಕ್ತಿ ಆಗ್ಲೇ ಎಲ್ಲ ವೇದಗಳ ಇದನ್ನು ಮಾಡಿದಾಗೆ ಅಂತ ಹೇಳ್ತಾ ಇದ್ದಾರೆ. ಅಹೋ ಬತಶ್ವಪಚೋ ಅಥೋ ಗರೀಯಾನ್ ಯಜ್ಜಿವ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹು ಸಸ್ನುರಾರ್ಯ ಬ್ರಹ್ಮಾನುಚುರ್ ನಾಮ ಗೃಣಂತಿ ಏತೆ. ಭಗವಂತನೇ, ನಿನ್ನ ಪವಿತ್ರವಾದ ಹೆಸರನ್ನು ಸಂಕೀರ್ತನ ಮಾಡುವವನು ಚಂಡಾಲ ಸಂಸಾರದಂತಹ ಹೀನ ಸಂಸಾರದಲ್ಲಿ ಹುಟ್ಟಿದ್ದರೂ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಿತಿಯಲ್ಲಿರುತ್ತಾನೆ. ಇಂತಹ ಮನುಷ್ಯನು ಎಲ್ಲ ಬಗೆಯ ತಪಸ್ಸುಗಳನ್ನು ಮಾಡಿರಬೇಕು, ಎಲ್ಲ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ವೈದಿಕ ಸಾಹಿತ್ಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿರಬೇಕು. ಇಂತಹ ಮನುಷ್ಯನನ್ನು ಆರ್ಯ ಕುಲದಲ್ಲಿ ಅತಿ ಶ್ರೇಷ್ಠನೆಂದು ಪರಿಗಣಿಸಲಾಗುತ್ತದೆ. ಆಕ್ಚುಲಿ ಇದು ಹೇಳೋದಿದು ಭಾಗವತದಲ್ಲಿ ಇದು ಹೇಳಿರೋ ಮಾತಿದು. ಭಾಗವತದಲ್ಲಿ ಹೇಳೋದು, ನಾವು ಹರೇ ಕೃಷ್ಣ ಮಂತ್ರ ಭಗವಂತ ನಾಮವನ್ನು ಜಪಿಸ್ತಾ ಇದ್ದೇವೆ, ಅದನ್ನು ತೀವ್ರವಾಗಿ ಈ ಅಭ್ಯಾಸವನ್ನು ತೆಗೆದುಕೊಂಡ್ರೆ ನಾವು ಇದೇ ಪರಿಪೂರ್ಣತೆ, ಇದರಿಂದನೇ ನಮಗೆ ಪರಿಪೂರ್ಣತೆ ಸಾಧ್ಯವಾಗುತ್ತೆ. ಸೊ ಬೇರೆದೆಲ್ಲ ನಮಗೆ ಅಗತ್ಯವಿಲ್ಲ ಅಂತಲೇ ನಾವು ತಿಳ್ಕೊಳ್ಬೋದು ಅಂತ ಇದು ಒಂದು ಹೇಳೋ ಮಾತಿದು. ತೇಪುಸ್ ತಪಸ್ ಜುಹು ಸಸ್ನುರಾರ್ಯ ಬ್ರಹ್ಮಾಣುಚೂರ್ ಗೃಣಂತಿ ಏತೆ. ಸೊ ಇದು ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಇದು ಭಗವಂತನ ನಾಮ ಜಪಿಸೋದಕ್ಕೆ. ಶಪಚನಾಗಿದ್ರು, ನಾವು ಯಾವ ಕುಟುಂಬದಲ್ಲಿ ನಮ್ಮ ಇದು ಹಿನ್ನೆಲೆ ಇದ್ರು ಪರವಾಗಿಲ್ಲ, ತೊಂದರೆ ಇಲ್ಲ. ಕರ್ಮಣ್ಯೇವಾ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಸೊ ಕೃಷ್ಣ ಹೇಳ್ತಾರೆ, ನಮ್ಮ ವಿದ್ಯುಕ್ತ ಕರ್ಮ ನಾವು ಮಾಡಬೇಕು, ಆದರೆ ಕರ್ಮ ಫಲವನ್ನು ನಾವು ಆಶಿಸಬಾರದು, ಅದು ಕೃಷ್ಣನಿಗೆ ಕೊಡಬೇಕು ನಾವು ಅಂತ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳೋದು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿಯ ಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ದೂರೇಣಿಹವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣ ಫಲಹೇತವಃ. ಧನಂಜಯ, ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಲ್ಲಿ ಶರಣಾಗತನಾಗು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಸೊ ಆಕ್ಚುಲಿ ಹೇಳ್ತಾರೆ ಆಚಾರ್ಯರು, ನಮ್ಮ ಭಾರತದಲ್ಲಿ ಮತ್ತೆ ಶಿಲ ಪ್ರಭುಪಾದರು ಹಿಂದಿರುಗಿ ಬರ್ತಾರೆ. ಪಾಶ್ಚಾತ್ಯ ದೇಶದಲ್ಲಿ ಅವರು ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಎಷ್ಟೋ ಕೇಂದ್ರಗಳು ಒಂದಾಗಲಿ ಬೆಳೀತಾ ಇವೆ. ಸೊ ಅವರು ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಆಗ್ಬೇಕು ಅಂತ ಇಲ್ಲಿ ಅವರ ಕೆಲವು ಶಿಷ್ಯರನ್ನು ಕರೆದುಕೊಂಡು ಬರ್ತಾರೆ ಇಲ್ಲಿ. ಸೊ ಅವರನ್ನು ನೋಡಿ ನಮ್ಮ ಭಾರತೀಯರು ಕೂಡ ತುಂಬಾ ಪ್ರಯತ್ನ, ಅವರು ಕೂಡ ಭಕ್ತಿಯಲ್ಲಿ ಮತ್ತೆ ಎಲ್ಲರೂ ಆಕರ್ಷಿತರಾಗ್ತಾರೆ. ಸೊ ಹೀಗೆ ಆಚಾರ್ಯರು ಮತ್ತೆ ಭಾರತದಲ್ಲಿ ನಮ್ಮ ಸಂಸ್ಥೆಯನ್ನು ಇದನ್ನು ಸ್ಥಾಪನೆ ಮಾಡಿದ್ದು. ಮೊದಲಿಗೆ ಅಲ್ಲಿ ಮಾಡಿ ಮತ್ತೆ ಇಲ್ಲಿ ಭಾರತದಲ್ಲಿ. ಸೊ ಈಗ ಇಲ್ಲಿಯೇ ಹೆಚ್ಚಾಗಿದೆ. ಎನಿವೆ, ಸೊ ಆಚಾರ್ಯರು ಆ ಸಮಯದಲ್ಲಿ ಮಾಡುವಾಗ ಎಲ್ಲೋ ಒಂದು ಕೇಂದ್ರ, ಅವರ ಆಚಾರ್ಯ ಪ್ರಭುಪಾದರು ಕಲ್ಕತ್ತಾದವರು. ಸೊ ಅವರ ಊರಿನಲ್ಲೂ ಒಂದು ಕೇಂದ್ರ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಸೊ ಅಲ್ಲಿ ಹೇಳ್ತಾರೆ ಶಿಷ್ಯರು ಅವರು ಆಚಾರ್ಯರು ಹೇಳಿದ್ರು, ಇಲ್ಲಿ ಒಂದು ಕೇಂದ್ರ ಮಾಡಿ ಇಲ್ಲಿ ಕೂಡ ಅಂತ. ಸೊ ಇವರಿಗೆ ಇದೇ ಹಣ ಇತ್ತು ಆ ಸಮಯದಲ್ಲಿ. ಪಾಶ್ಚಾತ್ಯ ದೇಶದಿಂದ ಸ್ಟಾರ್ಟಿಂಗ್ ಅಲ್ಲೆಲ್ಲ ಅಲ್ಲಿಂದಾನೇ ಸಹಾಯ ತಗೊಂಡ್ಬಂದ್ರು. ಆಮೇಲೆ ಇಲ್ಲಿಂದ ಬೆಳೆಸೋದಿದ್ದು ಈ ಕೇಂದ್ರಗಳು. ಆಚಾರ್ಯರಾಗಿ ಒಬ್ಬರು ಸ್ವತಂತ್ರವಾಗಿ ಕೇಂದ್ರಗಳನ್ನ ನಡೆಸ್ಕೊಳ್ಬೇಕು ಅಂತ ಆಚಾರ್ಯರ ಇದು ಕೊಟ್ಟಿದ್ದಾರೆ. ಹಾಗೆ ಒಂದು ಕೇಂದ್ರ ಇನ್ನೊಂದು ಕೇಂದ್ರದಿಂದ ಸಹಾಯ ತಗೊಳ್ಬಾರ್ದು ಅಂತ. ಎನಿವೆ, ಅದ್ರ ಮೊದಲಿಗೆ ಆಚಾರ್ಯ ಶುರು ಮಾಡಿದಾಗ ಅಲ್ಲಿಂದಾನೇ ಫಸ್ಟ್ ಆಚಾರ್ಯರು ಸ್ಥಾಪನೆ ಮಾಡಿದ್ರಿಂದ ಅಲ್ಲಿಂದ ಒಂದು ಸಹಾಯ ತಗೊಂಡು ಇಲ್ಲಿ ಕೇಂದ್ರಗಳು ಸ್ಟಾರ್ಟ್ ಮಾಡಿದೆ. ಫಸ್ಟ್ಗೆ ನಮ್ಮ ಬಾಂಬೆ ಸೆಂಟರ್ ಆಗ್ಬೋದು, ಮಾಯಾಪುರ, ವೃಂದಾವನ ಇದೆಲ್ಲ. ಸೊ ಈ ರೀತಿಯಲ್ಲಿ ಪ್ರಭುಪಾದ ಶಿಷ್ಯರು, ಪಾಶ್ಚಾತ್ಯ ಶಿಷ್ಯರು, ಇವರ ಹತ್ರ ಸ್ವಲ್ಪ ಹಣ, ಪಾಶ್ಚಾತ್ಯ ದೇಶದಲ್ಲಿ ಅಲ್ಲಿ ತುಂಬಾ ಪ್ರಚಾರ ಆಗ್ತಾ ಇದೆ, ಪುಸ್ತಕ ವಿತರಣೆ ಆಗ್ತಾ ಇದೆ, ಹಣವನ್ನು ತಂದು ಆಚಾರ್ಯರ ಊರಲ್ಲಿ ಅವ್ರ ಹುಟ್ಟುನಲ್ಲಿ ಒಳ್ಳೆ ಕೇಂದ್ರ ಮಾಡಬೇಕು ಅಂತ ಶಿಷ್ಯರಿಗೆ ಹಂಬಲಿಕೆ ಕಲ್ಕತ್ತಾದಲ್ಲಿ. ಸೊ ಹೇಳ್ತಾರೆ, ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗೇ ಇತ್ತು ಅಂತ ಹೇಳ್ತಾರೆ. ಈ ಬ್ರಿಟಿಷ್ ಕಾಲದಲ್ಲಿ ಗವರ್ನರ್ ಜನರಲ್ ಅಂತ ಯಾರು ಇರ್ತಾ ಇದ್ರು, ವೈಸ್ರಾಯ್ ಯಾರು ಅವ್ರು ಅಲ್ಲಿರ್ತಾ ಇದ್ದು ಬಿಲ್ಡಿಂಗ್ ಏನೋ, ಅದೊಂದು ಸೇಲ್ಗಿತ್ತಂತೆ. ಅಲ್ಲಿ ಸುತ್ತಲೂ ದೊಡ್ಡ ಒಂದು ಎಸ್ಟೇಟು ಎಲ್ಲ. ಸೊ ಮತ್ತೆ ಅಲ್ಲಿ ದೇವಸ್ಥಾನ ಮಾಡ್ಲಿಕ್ಕೆ ಒಳ್ಳೆ ಒಂದು ಪ್ರೈಮ್ ಪ್ಲೇಸ್ ಕಲ್ಕತ್ತಾ ಸಿಟಿಯಲ್ಲಿ. ಸೊ ಆಚಾರ್ಯರ ಶಿಷ್ಯರು ಅಲ್ಲಿ ಕೇಳಿದ್ರು, ಇದಕ್ಕೆ ಸೇಲಲ್ಲಿ ಹಾಕಿದ್ದಾರೆ ಇದು ಅಂತ. ಸೊ ಯಾಕೆ ಹರಾಜಲ್ಲಿದೆ, ನಾವು ಅದನ್ನ ತಗೊಳ್ಬಾರ್ದು ಅಂತ.
ಸೊ ಆಚಾರ್ಯರು ಆಯ್ತು ಪ್ರಯತ್ನ ಮಾಡಿ ಒಳ್ಳೇದು, ಕೇಂದ್ರ ಒಳ್ಳೆ ಸ್ಥಳ, ಸೊ ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ರೆ ಕೃಷ್ಣನ ಪ್ರಚಾರ ಚೆನ್ನಾಗಾಗುತ್ತೆ ಅಂತ. ಸೊ ಹೇಳ್ತಾರೆ ಅದೇನೋ ಒಂದು ಸನ್ನಿವೇಶ ಅಲ್ಲಿ ಅದು ಹರಾಜ್ ಹಾಕೋದ್ರಿಂದ ಅದು ಸೀಕ್ರೆಟ್, ಅದು ಎಲ್ಲರೂ ಪಬ್ಲಿಕ್ ಆಗಿ ಹೇಳೋ ಹರಾಜಲ್ಲ, ಅದು ಒಳಗೊಳಗೆ ಅದೊಂದು ಸಿಸ್ಟಮ್, ಚೀಟಿ ಸಿಸ್ಟಮ್ ಯಾವ್ದೆಲ್ಲ ಹೇಳ್ಬೇಕು. ಹಾಗೆ ಯಾರೋ ಒಬ್ಬರು ಹತ್ತಿರದವ್ರು ಭಕ್ತರೆ, ಒಬ್ಬರು ಯಾರೋ ಲೈಫ್ ಮೆಂಬರ್ ಯಾರೋ ಒಬ್ಬರು ಭಕ್ತರು, ಇವರು ಅದನ್ನ ನಮ್ಮ ಇಸ್ಕಾನ್ ಅವ್ರು ಎಷ್ಟು ಹೇಳ್ತಾರೆ ಅಂತ ಅವ್ರಿಗೆ ಈ ಆಪೋಸಿಟ್ ಪಾರ್ಟಿ ಅವ್ರಿಗೆ ಹೇಳ್ಬಿಟ್ರಂತೆ. ಹೇಳ್ಬಿಟ್ಟು ಅವ್ರು ಇನ್ ಸ್ವಲ್ಪ ಹರಾಜಲ್ಲಿ ಏನೊಂದು ತುಂಬಾ ಚಿಕ್ಕ ಅಮೌಂಟು, ಏನೊಂದು 1,000ನೋ 2,000ನೋ ಆ ರೀತಿಯಲ್ಲಿ, ಅಷ್ಟು ಡಿಫ್ರೆನ್ಸ್ ಅಲ್ಲಿ ಇವ್ರಿಗೆ ಆ ಬಿಲ್ಡಿಂಗ್ದು ಇದು ಸಿಗ್ಲಿಲ್ಲಂತೆ. ಸೊ ಬಹುಪಾಲ್ ಶಿಷ್ಯರಿಗೆ ತುಂಬಾ ಬೇಸರ, ಯಾಕಂದ್ರೆ ಹಣ ಇದೆ, ಎಲ್ಲ ಇದೆ, ಆದ್ರೆ ಅದು ಆಗ್ಲಿಲ್ಲ. ಆ ಕೇಂದ್ರ ಅಲ್ಲಿ ಒಂದು ಸ್ಥಾಪನೆ ಕೇಂದ್ರ ಮಾಡ್ಲಿಕ್ಕೆ ಒಂದು ಒಳ್ಳೆ ಸ್ಥಳನೂ ಒಳ್ಳೇದು, ಎಲ್ಲ ರೀತಿಯಲ್ಲೂ ನಮ್ಗೆ ಇದಾಗಿರೋದು, ಅವ್ರಿಗೆ ಅಷ್ಟು ಬೇಸರದಲ್ಲಿ ಇದ್ರಂತೆ. ಆದ್ರೆ ಶ್ರೀಲ ಪ್ರಭುಪಾದರು ಶಿಷ್ಯರು ಹೇಳ್ತಾರೆ ಅವರು ಯಾವ ಒಂದು ಇದರಲ್ಲೂ ಇಲ್ಲ, ಅವ್ರಿಗೆ ಶುದ್ಧ ಭಕ್ತರಂದ್ರೆ ಅವ್ರಿಗೆ ಗೊತ್ತು ಪ್ರತಿಯೊಂದು ಕೃಷ್ಣನ ಇಚ್ಛೆಯಿಂದಾನೇ ನಡೀತಾ ಇದೆ. ಸೊ ಹಾಗಾಗಿ ನಾವು ಯಾಕೆ ಆ ಒಂದು ಅಷ್ಟೊಂದು ಇದು ಮಾಡ್ಕೊಳ್ಳೋದು, ಅಯ್ಯೋ ಈಗ ಆಗ್ಲಿಲ್ವೇ, ಆಗ್ಬೇಕಾಗಿತ್ತು ಹೀಗೆ ಅಂತ. ಶ್ರಮ ಮಾಡ್ಬೇಕು ನಾವು, ಅದು ಶ್ರಮ ಮಾಡಿದ್ಮೇಲೆ ಆ ಕರ್ಮ ಫಲ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಅದು ಕೃಷ್ಣನಿಗೆ ಇಚ್ಛೆ. ಕೃಷ್ಣನ ಇಚ್ಛೆ ಇದ್ರೆ ನಮ್ಮ ಪ್ರಯತ್ನ ಅಷ್ಟಿಲ್ಲ ಅಂದ್ರೂ ಅದು ಕಾರ್ಯಸಾಧ್ಯ ಆಗಿಬಿಡುತ್ತೆ. ಒಮ್ಮೊಮ್ಮೆ ನಾವು ಹೇಗೆ ತಲೆ ಕಾಲು ಎಲ್ಲ ಮೇಲೆ ಕೆಳಗೆ ಮಾಡಿದ್ರು ಕೂಡ ನಮ್ಮ ಎಷ್ಟು ಶ್ರಮ ಇದ್ರೂ ಅದು ಆಗಬಾರ್ದು ಅಂದ್ರೆ ಆಗೋದಿಲ್ಲ. ಸೊ ಈ ರೀತಿ ನಾವು ನಮ್ಮ ಶ್ರಮ ನಾವು ಪಡ್ಬೇಕಷ್ಟೇ, ಆದರೆ ಕೊನೆಗೆ ಭಗವಂತನ ಒಂದು ಇದರ ಮೇಲೆ ನಾವು ಅವಲಂಬಿಸಿ ಅವನಿಗೆ ಕರ್ಮಫಲ ಬಿಟ್ಟದ್ದು. ಸೊ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು. ಸೊ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಅವ್ರ ಶಿಷ್ಯರು ಹೇಳೋದು ಅದು, ಶ್ರೀಲ ಪ್ರಭುಪಾದ ಆಚಾರ್ಯ ಏನೂ ಇದಿಲ್ಲ, ಏನು ತಳಮಳ ಇಲ್ಲ, ಅವ್ರು ಹಾಗೇ ಇದ್ದಾರೆ. ಶ್ರೀಲ ಪ್ರಭುಪಾದರು ಆಕ್ಚುಲಿ ಅವರು ಪ್ರಚಾರ ಮಾಡೋ ಮೊದಲು ಭಾರತದಲ್ಲಿ ಎಷ್ಟು ಪರಿಶ್ರಮ ಪಟ್ಟದ್ದು. ಮತ್ತೆ ಅವರು ಆವಾಗ ಒಂದು ನೋಡಿದ್ರೆ ಏನಪ್ಪಾ ಅವ್ರ ಆಚಾರ್ಯರು ಹೀಗೆ ಏಕಾಂತವಾಗಿ ಅಲ್ಲಿ ಇಲ್ಲಿ ತಿರುಗಿ ಈ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಅವ್ರ ಜೀವನ ಚರಿತ್ರೆ ಓದಿದ್ರೆ. ನಂತರ ನೋಡಿದ್ರೆ ಭಗವಂತನು ಅಷ್ಟು ದೊಡ್ಡದಾಗಿ ಅವ್ರಿಗೆ 108 ದೇವಸ್ಥಾನಗಳನ್ನು ಮಾಡಿಸಿ ಇದು ಮಾಡಿ, ಆದ್ರೆ ಆಚಾರ್ಯರು ಅದೇ ವ್ಯಕ್ತಿ ಆಗಿದ್ರು. ಅವರೇನು ಒಂದು ಬದಲಾಗಿದೆ, ಅಯ್ಯೋ ನಾನು ಇಷ್ಟೊಂದು ಸಾಧಿಸ್ಬಿಟ್ಟೆ, ನಾನು ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅಂತ. ಶುದ್ಧ ಭಕ್ತರಾದರು ಅವ್ರ ಮನಸ್ಥಿತಿ ಯಾವಾಗಲೂ ಅವರು ಕೃಷ್ಣನ ಆಶ್ರಯದಲ್ಲೇ ಕೃಷ್ಣನೇ ಎಲ್ಲ ಮಾಡ್ತಾ ಇದ್ದಾನೆ ಆ ರೀತಿಯಲ್ಲಿ ಅವರು ಇರ್ತಾರೆ, ಅವರು ಸಮಚಿತ್ತತೆಯಲ್ಲಿ ಇರ್ತಾರೆ ಆ ರೀತಿ. ಸೊ ಆಚಾರ್ಯರು ಶುದ್ಧ ಭಕ್ತರ ಸ್ಥಿತಿ ಅವರದು ಅಲೌಕಿಕ ಸ್ಥಿತಿ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ, ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು, ಅದೇ ಕರ್ಮ ಕೌಶಲ. ಸೊ ಆರ್ಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಆಚಾರ್ಯ ತುಂಬಾ ಚೆನ್ನಾಗಿ ಹೇಳೋದು. ಇದು ಕರ್ಮ ಕುಶಲತೆ ಅಂದ್ರೆ ಇದು ಕೃಷ್ಣನಿಗೆ ಅರ್ಪಿಸಬೇಕು, ನಾವು ಈ ಕರ್ಮ ಫಲ ಬಂಧನದಿಂದ ಮುಕ್ತರಾಗಬೇಕು. ಕರ್ಮಜಂ ಬುದ್ಧಿ ಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಸೊ ಇದೆಲ್ಲ ಮುಕ್ತ ಸ್ಥಿತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅವರು ಯಾವ ಒಂದು ನಿಯಮಗಳನ್ನ ಆಚರಿಸೋ ಒಂದು ಇದರಲ್ಲಿ ಇಲ್ಲ. ಸೊ ಹೇಳ್ತಾರೆ ಅವರು, ನಮಗೆ ತುಂಬಾ ನಿಯಮಗಳಿವೆ. ಬೆಳಿಗ್ಗೆ ಬೇಗ ಹೇಳಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು, ಎದ್ದು ನಾವು ಭಗವಂತನ ಸ್ನಾನ ಮಾಡಿ ಭಗವಂತನ ನಾಮ ಜಪ ಮಾಡಬೇಕು, ಮಂಗಳಾರತಿ ನೋಡಬೇಕು, ಮತ್ತೆ ಅದೇ ರೀತಿಯಲ್ಲಿ ಭಗವದ್ಗೀತೆ ಓದಬೇಕು, ಈ ಜಪ, ಈ ಥರ ಒಂದೊಂದು ಕ್ರಮಬದ್ಧವಾಗಿ ನಮ್ಮ ಜೀವನ ಸಾಧಿಸ್ಬೇಕು ನಾವು. ಸೊ ಆದರೆ ಹೇಳ್ತಾರೆ ಯಾರು ಈ ಒಂದು ಇದರಿಂದ ದಾಟಿದ್ದಾರೆ ಅವರಿಗೆ ಸದಾ ಭಗವಂತನ ಚಿಂತನೆ ಇರೋದ್ರಿಂದ ಈ ಎಲ್ಲ ನಿಯಮಬದ್ಧವನ್ನು ಅವ್ರು ಮಾಡಬೇಕು ಆಚರಣೆ ಇಲ್ಲ ಅಂತ ಹೇಳ್ತಾರೆ ಅವರು. ಇದು ತುಂಬಾ ಅಡ್ವಾನ್ಸ್ ಸ್ಟೇಜಲ್ಲಿ ಇರುತ್ತೆ ಈ ರೀತಿಯಲ್ಲಿ ಬರೋದು ಹೀಗೆ. ಹಾಗೆ ನಮಗೆ ಈಗ ಪ್ರತಿಯೊಂದು ನಮ್ಮ ಭಕ್ತಿ ಅಂದ್ರೆ ಹೇಳ್ತಾರೆ, ಸಾಧಕರ ಭಕ್ತಿ ಅಂದ್ರೆ ಸಾಧನೆ ಅಂತ ಹೇಳ್ತಾರೆ. ಸಾಧನೆ ಹೇಗೆ ಇವಾಗ ಎಷ್ಟು ನಾವು ಮಾಡ್ತೇವೆ, ಎಷ್ಟು ಜಪ ಮಾಡ್ತೇವೆ, ಎಷ್ಟು ಓದ್ತೇವೆ, ಎಷ್ಟು ಇದು ಈ ರೀತಿಯಲ್ಲಿ ನಮ್ಮ ಭಕ್ತಿ ಭಾವ ಕೂಡ ಇರುತ್ತೆ. ಈಗ ನಮಗೆ ಭಾವಸ್ಥಿತಿ ಇಲ್ಲ, ಕೃಷ್ಣ ನಮಗೆ ಓ ಕೃಷ್ಣ ಅಂತ ಅಷ್ಟು ಆ ಭಾವನೆಗಳು ನಮಗೆ ಇಲ್ಲ. ಆ ಭಾವನೆಗಳು ಬರಲಿಕ್ಕೆ ನಾವು ಈಗ ಎಷ್ಟು ಸಮಯ ನಾವು ಈಗ ನಿರ್ದಿಷ್ಟವಾಗಿಟ್ಟು ಎಷ್ಟೊಂದು ತೀವ್ರತೆಯಿಂದ ಪ್ರಯತ್ನ ಪಡ್ತೇವೋ ಅದರ ಮೇಲೆ ಅದು ಅನ್ವಯವಾಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಇಲ್ಲ ಅಂದ್ರೆ ಅಡ್ವಾನ್ಸ್ ಸ್ಟೇಜಲ್ಲಿ ಅವರು ಸದಾ ಭಗವಂತನ ಚಿಂತನೆ ಇರ್ತಾರೆ, ಸಹಜವಾಗಿ ಇರ್ತಾರೆ. ಅದು ಇಲ್ಲಿ ಹೇಳ್ತಾ ಇರೋದು. ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳುವುದೆಲ್ಲಕ್ಕೆ ಮತ್ತು ಮುಂದೆ ಕೇಳುವುದೆಲ್ಲಕ್ಕೆ ನಿರ್ಲಕ್ಷ್ಯವನ್ನು ತೋರಬೇಕು.
ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧ ಅಚಲ ಬುದ್ಧಿರ್ ತದಾ ಯೋಗಂ ಅವಾಪ್ಸ್ಯಸಿ. ವೇದಗಳ ಆಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ, ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೇ. ಸೊ ಇಲ್ಲಿ ಕೃಷ್ಣ ಮತ್ತೆ ಹೇಳ್ತಾ ಇರೋದು, ಈ ವೇದಗಳಲ್ಲಿ ಒಮ್ಮೊಮ್ಮೆ ತುಂಬಾ ಧರ್ಮ ಕಾರ್ಯಗಳು ಕೊಟ್ಟಿರೋದು, ಇದು ನಮಗೆ ಕೇವಲ ಈ ಒಂದು ಸ್ವರ್ಗವಾಸ ಸಿಗೋದಕ್ಕೆ, ಈ ರೀತಿ ಪುಣ್ಯ ಕಾರ್ಯಗಳು ಮಾಡೋದಕ್ಕೆ ಇರುತ್ತೆ. ಸೊ ಕೃಷ್ಣ ಹೇಳ್ತಾ ಇರೋದು, ಇದಕ್ಕೆಲ್ಲ ನೀನು ಆಕರ್ಷಣೆ ಆಗ್ಬೇಡ ಅರ್ಜುನ ಅಂತ ಕೃಷ್ಣ ಹೇಳ್ತಾ ಇರೋದು. ನಿಜವಾದ ಉದ್ದೇಶ ಭಗವಂತನ ಆಶ್ರಯ ಪಡೆಯೋದು, ಇದು ಉದ್ದೇಶ, ನಿಜವಾದ ಉದ್ದೇಶವಲ್ಲ ಅಂತ ಕೃಷ್ಣ ಮತ್ತೆ ಹೇಳ್ತಾ ಇರೋದು. ಸೊ ಈಗ ಅರ್ಜುನ ಕೇಳೋದು, ಕೃಷ್ಣ ಇನ್ನ ನನಗೆ ಇದ್ರ ಬಗ್ಗೆ ತಿಳಿಸ್ಕೊಡು. ಯಾರು ಈ ಮುಕ್ತ ಪುರುಷರು ಈ ಆತ್ಮದ ನೆಲೆಯಲ್ಲಿ ನಿಂತಿದ್ದಾರೆ, ಅವರ ಲಕ್ಷಣಗಳೇನು, ಅವ್ರು ಹೇಗೆ ವ್ಯವಹಾರ ಮಾಡ್ತಾರೆ ಅಂತ ಅರ್ಜುನ ಕೇಳೋ ಪ್ರಶ್ನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸಿದತಿ ಕಿಂ ಪ್ರಭಾಷೇತ ಕಿಂ ಆಸೀತ ಪ್ರಜೇತ ಕಿಂ. ಅರ್ಜುನನು ಹೇಳುತ್ತಾನೆ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ. ಸೊ ಯಾರಾದರೂ ಹೇಳ್ಬೋದಾ ಯಾವುದು ತುಂಬಾ ಮುಖ್ಯವಾದ ಲಕ್ಷಣ, ಒಬ್ಬ ಭಕ್ತರ ಮುಖ್ಯವಾದ ಲಕ್ಷಣ? ಯಾರಾದರೂ ಹ್ಯಾಂಡ್ಸ್ ರೈಸ್ ಮಾಡಿ ಹೇಳ್ಬೋದಾ? ಭಾವನಾ ಮಾತಾಜಿಯವರು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯಾವುದು ಮುಖ್ಯವಾದ ಲಕ್ಷಣ? ಮುಖ್ಯವಾದ ಲಕ್ಷಣ, ಯಾವುದೇ ಸ್ಥಿತಿಯಲ್ಲೂ ಅವರು ನಗುವುದಿಲ್ಲ ಅಥವಾ ದುಃಖಿಸುವುದಿಲ್ಲ, ಸ್ಥಿತಪ್ರಜ್ಞರಾಗಿರುತ್ತಾರೆ, ಒಂದೇ ರೀತಿಯಾಗಿರುತ್ತಾರೆ. ಓಕೆ, ಧನ್ಯವಾದಗಳು. ಅದು ಲಕ್ಷಣಗಳೇ, ನೀವು ಹೇಳೋದು ಕರೆಕ್ಟು. ನಾನು ಇನ್ನೊಂದು ಇಲ್ಲೇ ಅಪೇಕ್ಷೆ ಪಡ್ತಾನೆ, ಇನ್ನೊಂದು ಉತ್ತರ ನೋಡೋಣ, ಇನ್ಯಾರಾದ್ರೂ ಹೇಳ್ತಾರ? ಮಲ್ಲಿಕಾ ಅವರು ಹೇಳಿ. ಪ್ರಭುಜಿ, ಅವರದ್ದು ಇಂದ್ರಿಯ ನಿಗ್ರಹ ಅಂದ್ರೆ ಎಲ್ಲಾ ಇಂದ್ರಿಯ ಸುಖಗಳನ್ನು ಬಿಟ್ಟು ಎಲ್ಲಾ ಇಂದ್ರಿಯಗಳನ್ನು ಕೃಷ್ಣನ ಪರವಾಗಿ ಯೂಸ್ ಮಾಡೋದು. ಹೌದು, ಕೃಷ್ಣ ಅದ್ ಹೇಳ್ತಾರೆ. ಹೌದು, ಅದೇ ಇದು ಸ್ಥಿತ ಪ್ರಜ್ಞಾನದ ಮೊದಲನೇ ಲಕ್ಷಣ, ಮೊದಲ ಲಕ್ಷಣ ಅಂತ ಹೇಳ್ತಾರೆ. ಅದು ಕೂಡ ಇದೆ. ಕೃಷ್ಣ ಹೇಳೋದು ಏನ್ ಹೇಳೋದು, ನೆಕ್ಸ್ಟ್ ಶ್ಲೋಕ ಕೃಷ್ಣ ಹೇಳ್ತಾರೆ ಅದ್ರ ಬಗ್ಗೆ. ಹೌದು, ಇನ್ಯಾರಾದ್ರೂ ಹೇಳ್ತಾರ? ಲಕ್ಷ್ಮೀ ಮಾತಾಜಿಯವರು. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತದೀರ್ ಮುನಿ ತದೋಚ್ಯತೆ ಅಂತ ಕೃಷ್ಣ ನೆಕ್ಸ್ಟ್ ಹೇಳ್ತಾ ಇರೋದು. ಹೌದು, ಲಕ್ಷ್ಮೀ ಮಾತಾಜಿಯವ್ರು ನೀವು ಹೇಳ್ತೀರಾ ಏನಾದ್ರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಏನು ಮುಖ್ಯ ಲಕ್ಷಣ? ಈ ಆಕ್ಚುಲಿ ಭಾಷೆಯಲ್ಲಿ ಆಚಾರ್ಯ ಬರೆದಿದ್ದಾರೆ. ಸೊ ಯಾರಾದ್ರೂ ಈ ಭಾಷೆ ಓದಿದ್ರೆ ಅದನ್ನ ಮೊದಲಿಗೆ ಅದನ್ನ ಹೇಳ್ತೀರಾ? ಆಚಾರ್ಯ ಒಂದು ಒಳ್ಳೆ ಪಾಯಿಂಟ್, ಅದು ಮುಖ್ಯ ಅಂತ. ಅದೇ ಸ್ಥಿತಪ್ರಜ್ಞೆ ಅಂತ ಆಗ್ಲೇ ಒಬ್ರು ಹೇಳಿದ್ರು, ಅದನ್ನೇ ಹೇಳ್ಬೇಕಂತಿದ್ದೆ ನಾನು. ಸುಖ ದುಃಖ ಯಾವುದೇ ಆತ್ಮದಲ್ಲಿಯೇ ಆತ್ಮವನ್ನ ಅಡಗಿಸ್ಕೊಂಡು ಯಾವುದೇ ಹೊರಗಿನ ಪ್ರಪಂಚದಲ್ಲಿ ಅವರು ಮನಸ್ಸಿರೋದಿಲ್ಲ, ಅವ್ರಿಗೆ ತಮ್ಮಲ್ಲಿ ತಾವು ತಲ್ಲೀನ ಆಗ್ಬಿಟ್ಟಿರ್ತಾರೆ. ಭೌತಿಕ ಕಾಮನೆಗಳಿಲ್ಲ, ಅದನ್ನ ಆಕರ್ಷಿತರಿಲ್ಲ. ಓಕೆ ಮಾತಾಡಿ, ಧನ್ಯವಾದ. ಸೊ ಇದೇ ಕೃಷ್ಣ ಸ್ಥಿತಪ್ರಜ್ಞೆ ಇದೆ ಅಂತಾನೆ ಹೇಳ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲಿ. ಸೊ ಓಕೆ, ಸೊ ಆದ್ರೆ ಇಲ್ಲಿ ನಾನು ಇನ್ನೊಂದು ಆಚಾರ್ಯರ ಮುಖ್ಯ ಪದ ಇವಾಗ ನಮಗೆ ಹೇಳೋದು, ಅವರ ಮಾತು ತುಂಬಾ ಮುಖ್ಯ ಅಂತ ಹೇಳ್ತಾರೆ ಒಂದ್ ಕಡೆ. ಇಲ್ಲಿ ನೋಡಿ, ಇಲ್ಲಿ ಈ ಭಾಷ್ಯದಲ್ಲಿ ಯಾರಾದ್ರೂ ಓದ್ತೀರಾ? ನೀವೇ ಓದ್ತೀರಾ? ಓದ್ಬೋದಾ ಸರ್? ಓದಿ ಮಾತಾ, ಈ ಭಾಷೆ ಓದ್ತೇನೆ ನಾನು. ಪ್ರತಿಯೊಬ್ಬನಿಗೂ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳಿರುತ್ತವೆ. ರೀತಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಿ, ನಡೆಯಲ್ಲಿ, ವಿಚಾರ ರೀತಿಯಲ್ಲಿ, ಭಾವದಲ್ಲಿ ಅವರ ವಿಶಿಷ್ಟ ಸ್ವಭಾವ ಇರುತ್ತದೆ. ಐಶ್ವರ್ಯವಂತನಾದವನು ಐಶ್ವರ್ಯವಂತನೆಂದು ತೋರಿಸುವ ಲಕ್ಷಣಗಳಿಂದ ಹಾಗೆ, ರೋಗಿಗಳಿಗೆ ಅವನು ರೋಗಿ ಎಂದು ತೋರಿಸುವ ಲಕ್ಷಣಗಳಿರುವ ಹಾಗೆ, ಅಥವಾ ವಿದ್ವಾಂಸನಿಗೆ ಅವನದೇ ಲಕ್ಷಣಗಳು ಇರುವಂತೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿ ಇರುವಾತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಾಗಿರುತ್ತವೆ. ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು. ಬಹುಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಹೇಗೆ ಮಾತನಾಡುತ್ತಾನೆ ಎನ್ನುವುದು. ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು, ಮೂರ್ಖತನ ಮಾತು. ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು. ಇದು ಮಾತಿಗೆ ತುಂಬಾ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಮಾತು ಮೂರ್ಖನು ಮಾತನಾಡಿದಷ್ಟು ಹೊತ್ತು ನಿಜವೂ ಹೊರಬೀಳುವುದಿಲ್ಲ ಎಂದು ಹೇಳುತ್ತಾರೆ. ಸೊಗಸಾಗಿ ಉಡುಪು ಹಾಕಿಕೊಂಡ ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನು ವಿಷಯ ತಿಳಿದಿರುವುದಿಲ್ಲ. ಆದರೆ ಅವನು ಮಾತನಾಡುತ್ತಲೇ ನಿಜವು ಹೊರಬೀಳುತ್ತದೆ. ಕೃಷ್ಣ ಪ್ರಜ್ಞೆಯ ಮನುಷ್ಯ ತಕ್ಷಣ ಲಕ್ಷಣವೇನೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಮುಂದೆ ಕಾಣಿಸ್ತಾ ಇಲ್ಲ ಗುರುಜಿ ಪ್ಲೀಸ್.
ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ. ಕೆಳಗೆ ಹೇಳಿರುವಂತೆ ಇತರ ಲಕ್ಷಣಗಳು ಅನಂತರ ಸಹಜವಾಗಿ ಬರುತ್ತವೆ. ಸೊ ಆಚಾರ್ಯರು ನಮಗೆ ಇದು ವಿಧಾನ ಹೇಳ್ತಾ ಇರೋದು, ಇದು ನಮಗೆ ಆ ಸ್ಥಿತಪ್ರಜ್ಞೆ ಸಿಗೋದಕ್ಕೂ ಕೂಡ ನಮಗೆ ವಿಧಾನವಾಗಿ ಕೊಟ್ಟಿರೋದು ಇದು. ಈಗ ಭಗವಂತನ ನಾಮ ಜಪ ಮಾಡೋದು, ಭಗವಂತನ ಬಗ್ಗೆ ನಾವು ಮಾತನಾಡೋದು, ಒಬ್ಬನೊಬ್ಬರು ಭಕ್ತರು ಚರ್ಚೆ ಮಾಡೋದು ಭಗವಂತನ ವಿಷಯದಲ್ಲಿ. ಇಲ್ಲಾಂದ್ರೆ ಎಷ್ಟೋ ಸಾವಿರ ವಿಷಯಗಳಿದೆ. ನಾವು ರಾಜಕೀಯ ಮಾತಾಡ್ಬೋದು, ಇಲ್ಲ ಅಂದ್ರೆ ಇನ್ನೇನೋ ಅಲ್ಲಿ ಇಲ್ಲಿ ನಡೀತು, ಈ ತರ ಒಲಿಂಪಿಕ್ಸ್ ನಡೀತಾ ಇದೆ, ಇನ್ನೊಂದು ಸ್ಪೋರ್ಟ್ಸ್ ನಡೀತಾ ಇದೆ, ಎಷ್ಟೆಷ್ಟೋ ರೀತಿಯ ವಿಷಯಗಳಿದೆ. ಆದ್ರೆ ನಾವು ಇದನ್ನು ಬಿಟ್ಟು ಕೃಷ್ಣನ ವಿಷಯದಲ್ಲಿ ನಾವು ಮಾತಾಡ್ಬೇಕು. ಕೃಷ್ಣನಿಗೆ ಸಂಬಂಧಿತಪಟ್ಟದ್ದು, ಕೃಷ್ಣ ನಾಮವನ್ನು ಹೇಳೋದು, ಕೃಷ್ಣನ ಗೀತೆ, ಭಾಗವತ ಈ ವಿಚಾರ. ಸೊ ಈ ರೀತಿಯಲ್ಲಿ ಸ್ಥಿತಪ್ರಜ್ಞನು ಅದೇ ಮಾಡ್ತಾರೆ. ನಮಗೂ ಕೂಡ ಸಾಧನೆಯಲ್ಲೂ ಕೂಡ ಇದೊಂದು ಮುಖ್ಯವಾದ ಮಾರ್ಗ ಇದು ಅನ್ನೋದಕ್ಕೆ ಆಚಾರ್ಯರು ನಮಗೆ ಭಾಷ್ಯದಲ್ಲಿ ಭಾವಾರ್ಥದಲ್ಲಿ ಈ ರೀತಿ ತೋರಿಸ್ತಿದ್ದಾರೆ. ಸೊ ನೆಕ್ಸ್ಟ್ ಅವ್ರು ಮಾತಾಜಿ ಕರೆಕ್ಟ್ ಆಗಿ ಹೇಳಿದಾಗೆ ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ಉವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆ ಇರುವವನೆಂದು ಕರೆಯುವರು. ಸೊ ಯಾಕಂದ್ರೆ ನಮ್ಗೆ ಇದು ಕೃಷ್ಣ ತುಂಬಾ ಚೆನ್ನಾಗಿ ಹೇಳೋದು, ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತಾನ್ ಅಂದ್ರೆ ನಮಗೆ ಮನಸ್ಸಿನಲ್ಲಿ ನಾವು ಕಲ್ಪಿಸ್ಕೊಳ್ತಾ ಇದ್ದೇವೆ, ಆ ಇಂದ್ರಿಯ ವಸ್ತು ನನಗೆ ಸಿಕ್ಕಿದ್ರೆ ನನಗೆ ಆನಂದ ಸಿಗುತ್ತೆ ಅಂತ. ಆಕ್ಚುಲಿ ಆ ವಸ್ತು ಸಿಕ್ಕಿದ್ಮೇಲೆ ನಮಗೆ ಅನುಭವ ಆಗುತ್ತೆ, ಇದು ಅದು ಏನು ಇದು ಅಷ್ಟೇನಾ, ಇದು ಏನು ಅನ್ಸುತ್ತೆ. ಆ ಸಿಗೋವರೆಗೂ ನಮ್ಗೆ ನಾವು ಹಂಬಲಿಸ್ತಾ ಇರ್ತೀವಿ, ಅದು ಸಿಗ್ಬೇಕು, ನನಗೆ ಅದು ಸಿಗ್ಬೇಕು. ಯಾವ್ದಾದ್ರು ಆಗ್ಬೋದು, ಯಾವ್ದಾದ್ರು ಇಂದ್ರಿಯ ವಸ್ತು ಆಗ್ಬೋದು. ಹಾಗೆ ಅದಕ್ಕೆ ಪರಿಶ್ರಮ ನಮ್ದು ನಿರಂತರವಾಗಿ ನಡೀತಾ ಇರುತ್ತೆ. ಅದು ಪಡೆದ ಮೇಲೆ ನಮ್ಗೆ ಅನ್ಸುತ್ತೆ ಏನಿದೆ ಅದರಲ್ಲಿ ಅನ್ಸುತ್ತೆ. ಅದೇ ಅದು ಯಾವ ಇಂದ್ರಿಯ ವಸ್ತು ಆದ್ರೂ ಅದು ಭೌತಿಕವಾದದ್ದು, ಅದೊಂದು ಇದು. ಯಾಕಂದ್ರೆ ಭೌತಿಕ ಅಂದ್ರೆ ಜಡವಸ್ತು ಅದು. ಸೊ ಜಡವಸ್ತುಗೆ ಅದರಲ್ಲಿ ಒಂದು ಇದಿದೆ, ಅದಕ್ಕೊಂದು ಲಿಮಿಟೇಷನ್ ಇದೆ ಅದು. ಸೊ ಕೃಷ್ಣ ಅದಕ್ಕೆ ಹೇಳ್ತಾರೆ ಮನೋಗತಾನ್. ಸೊ ಆ ಸ್ಥಿತಪ್ರಜ್ಞನು ಅವನಿಗೆ ಇದರ ಬೆಲೆ ಗೊತ್ತು, ಏನು ಇದು ಇಂದ್ರಿಯ ಸುಖದ ಬೆಲೆ ಗೊತ್ತು ಅವನಿಗೆ, ಒಂದು ಅನುಭವ ಇದೆ ಆ ರೀತಿಯಲ್ಲಿ. ಹಾಗೆ ಹೇಳ್ತಾರೆ, ಆಧ್ಯಾತ್ಮಿಕವಾದ ಅಲೌಕಿಕ ಸುಖದ ಅನುಭವದಿಂದ ನಮ್ಗೆ ಇದು ಆಕ್ಚುಲಿ ಗೊತ್ತಾಗತ್ತೆ. ಇಲ್ಲಾಂದ್ರೆ ನಾವು ಈ ಭೌತಿಕವಾಗಿರೋ ಇದನ್ನೇ ನಾವು ಇದು ಬೇಕು ಬೇಕು ಬೇಕು. ಸೊ ನಾವು ಭಕ್ತಿಯಲ್ಲಿ ನಾವು ಮುಂದುವರೆದಾಗ ಭಗವಂತನ ಕೃಪೆಯಿಂದ ಕರುಣೆಯಿಂದ ನಾವು ಅದು ಸ್ವಲ್ಪ ಅಲೌಕಿಕ ಆನಂದ ಅನುಭವಿಸಿದಾಗ ಇದರ ನಮ್ಗೆ ನಿಜವಾದ ಯಥಾರ್ಥವಾದ ಇದು ಸಿಕ್ಕಿ ನಾವು ಇದನ್ನ ಬಿಡಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಇದು ನಮ್ಗೆ ಅಷ್ಟು ಸುಲಭ ಅಲ್ಲ ಇದು. ಯಾಕಂದ್ರೆ ಸಹಜವಾಗಿ ನಾವು ಆನಂದಕ್ಕೋಸ್ಕರ ಅಪೇಕ್ಷೆ ಪಡ್ತಾ ಇದ್ದೇವೆ. ಯಾವುದೋ ಒಂದು ಆನಂದ ಬೇಕು ನಮ್ಗೆ, ಆಧ್ಯಾತ್ಮಿಕ ಆನಂದ ಇಲ್ಲಾಂದ್ರೆ ಭೌತಿಕ ಆನಂದ ಬೇಕೇ ಬೇಕು ನಮ್ಗೆ. ಪ್ರತಿ ಜೀವಿನೂ ಅದಕ್ಕೆ ಪ್ರಯತ್ನ. ಸೊ ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು, ಅಲ್ಲಿ ಅವರಿಗೆ ಆಧ್ಯಾತ್ಮಿಕ ಆನಂದದ ಅನುಭವದಿಂದ ಈ ಭೌತಿಕ ಆನಂದದ ಬೆಲೆ ಇದು ಏನು ಕ್ಷುಲ್ಲಕವಾದನ್ನು ತಿಳಿದು ಅವರು ಹೀಗೆ ಬಿಡ್ತಾರೆ. ಭಕ್ತ ಪ್ರಹ್ಲಾದರು ಕೂಡ ಹೇಳ್ತಾರೆ, ಇದು ತುಂಬಾ ಕ್ಷುಲ್ಲಕವಾದದ್ದು ಅಂತ. ಯನ್ಮೈಥುನಾದಿ ಗೃಹಮೇದಿ ಸುಖಮಿ ತುಚ್ಛಂ ಅಂತ ಹೇಳ್ತಾರೆ ಭಾಗವತದಲ್ಲಿ ನಾವು ಕೇಳೋದು. ಸೊ ಆ ರೀತಿ ಅವರ ಅನುಭವನೇ ಅವ್ರದ್ದು ಇನ್ನೊಂದು ಅವ್ರದ್ದು ಆ ದಿವ್ಯ ಒಂದು ಆ ಸುಖದ ಆ ಸಾಗರದಲ್ಲಿದ್ದಾರೆ ಅವರು. ಸೊ ಅವ್ರಿಗೆ ಈ ಯಾವುದು ಅವ್ರಿಗೆ ಇದಾಗೋದಿಲ್ಲ. ಇದು ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮನಿರುಚ್ಯತೆ. ಸೊ ಹಾಗೆ ಅವರು ಆ ಅಲೌಕಿಕ ಸುಖದ ಅನುಭವದಿಂದ ಇರೋದ್ರಿಂದ ಅವ್ರಿಗೆ ಭೌತಿಕವಾಗಿರುವ ಸುಖ ದುಃಖಗಳು ಅವ್ರಿಗೆ ಒಂದೇ ಸಮನೆ ಅನ್ಸುತ್ತೆ. ಅವ್ರಿಗೆ ಆ ಅನುಭವದಿಂದ ಇದು ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ನಮ್ಮ ಪ್ರಯತ್ನ ನಡೀತಾ ಇದೆ ಎಲ್ಲ ಸ್ಥಿತಿಯಲ್ಲೂ ನಾವು ಒಂದೇ ರೀತಿಯಲ್ಲಿ ಸಮತೋಲನವಾಗಿರ್ಬೇಕು ಅಂತ, ಆದ್ರೆ ತುಂಬಾ ಕಷ್ಟ ಇದೆ ಇದು. ಆಗ ಆಧ್ಯಾತ್ಮಿಕ ಇದು ಅನುಭವ ಆದಾಗ್ಲೇ ನಮಗೆ ಈ ಭೌತಿಕವಾಗಿರುವುದು ನಮಗೆ ಒಂದು ಸಮತೋಲನ ಸೇವೆ ಸಾಧ್ಯ ಆಗುತ್ತೆ. ಸೊ ಇದು ಕೃಷ್ಣ ಹೇಳೋದು, ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಇದು ಸಹಜವಾಗಿ ಈ ಮುಕ್ತ ಪುರುಷರ ಲಕ್ಷಣಗಳಿದು. ಯಹ ಸರ್ವತ್ರ ಅನಭಿಸ್ನೇಹ ತತ್ರತ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತ ಅವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಮೆಯು ತನ್ನ ಅಂಗಗಳನ್ನು
ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾರೆ. ಸೊ ಇಲ್ಲಿ ಇನ್ನೊಂದು ಹೇಳ್ತಾ ಇರೋದು, ಅವರು ಒಂದು ಹಂತದಲ್ಲಿ ನಮಗೆ ಮೊದಲಿಗೆ ಹೇಳೋದು ಇಂದ್ರಿಯ ವಸ್ತುಗಳಿಂದ ದೂರವಿರಿ ಅಂತ ನಮಗೆ ಹೇಳ್ತಾರೆ. ಇದು ಪ್ರಾರಂಭದಲ್ಲಿ ಕರೆಕ್ಟ್ ಇದು, ಆದರೆ ಇದು ಹೀಗೆ ಅದು ಎಷ್ಟು ಸಮಯ ಅಂತ ಆಗುತ್ತೆ ಅದು. ಸೊ ಇದು ನಾವು ಒಂದು ಸ್ಥಿತಿಗೆ ಬರಬೇಕು, ಆಗ ನಾವು ಈ ಇಂದ್ರಿಯ ವಸ್ತುಗಳ ಮಧ್ಯೆ ಇದ್ರೂ ಕೂಡ ನಾವು ಅದರಿಂದ ಆಕರ್ಷಿತರಾಗಬಾರ್ದು. ಅದು ಆ್ಯಕ್ಚುಲಿ ಪರಿಪೂರ್ಣತೆ. ಮೊದಲಿಗೆ ಓಕೆ, ನಮಗೆ ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತು ಪ್ರತಿಯೊಬ್ಬರು ಯಾವುದು ತುಂಬ ನಮಗೆ ಪತನಗೊಳಿಸೋ ಒಂದು ವಿಷಯ ಇರ್ಬೋದು, ಅದರಿಂದ ನಾವು ಪ್ರಯತ್ನ ಪಟ್ಟು ದೂರ ಇರ್ಬೋದು ನಾವು. ಸೊ ಆದರೆ ಅದು ಶಾಶ್ವತವಲ್ಲ. ಅದು ನಮಗೆ ಹೆಚ್ಚು ಭಗವಂತನ ಒಂದು ದಿವ್ಯ ಆನಂದವನ್ನು ಪಡೆದು ಈ ಚಿಕ್ಕ ಆನಂದವನ್ನು ಬಿಡೋ ಒಂದು ಸ್ಥಿತಿಗೆ ಬರಬೇಕು ನಾವು. ಸೊ ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಆಮೆಯ ಒಂದು ಉದಾಹರಣೆ ಹೇಳ್ತಾ, ಸೊ ಆಮೆಯು ಎಷ್ಟು ಒಂದು ಉದಾಹರಣೆ ಭಗವಂತನ ಹೇಳೋದು, ಚೆನ್ನಾಗಿರೋ ಉದಾಹರಣೆ. ಕೈಗಳು, ಕಾಲುಗಳು, ತಲೆ ಎಲ್ಲವೂ ಅದು ಒಂದು ಕೆಲಸ ಮಾಡಬೇಕು, ಇನ್ನೊಂದು ಕಡೆ ಹೋಗ್ಬೇಕು ಅನ್ನೋವಾಗ ಮಾತ್ರ ಉಪಯೋಗ ಮಾಡುತ್ತೆ, ಇಲ್ಲ ಅಂದ್ರೆ ಅದು ಒಳಗೆ ತೆಕ್ಕೊಂಡ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ನಾವು ಅಷ್ಟು ಇಂದ್ರಿಯಗಳ ಇದು ಹತೋಟಿಯಲ್ಲಿ ಇರಬೇಕು ಅಂತ ಇಲ್ಲಿ ಹೇಳ್ತೀವಿ. ಸೊ ಇಂದ್ರಿಯಗಳನ್ನ ನಿಗ್ರಹಿಸೋ ಅಷ್ಟು ಸುಲಭ ಅಲ್ಲ, ಆದ್ರೂ ಕೂಡ ಕೃಷ್ಣ ಉದಾಹರಣೆ ಕೊಡ್ತಾ ಇರೋದು ಹೀಗೆ ಈ ಥರ ಒಂದು ಅಭ್ಯಾಸ ಆಗ್ಬೇಕು, ಈ ತರ ಒಂದು ಸ್ಥಿತಿಗೆ ಬರಬೇಕು ಅಂತ ಕೃಷ್ಣ ಹೇಳೋದು. ಸೊ ಇನ್ನೊಂದ್ ಕಡೆ ಹೇಳ್ತಾರೆ, ಶುದ್ಧ ಭಕ್ತರ ಸ್ಥಿತಿಯಲ್ಲಿ ಅವರು ಈ ಯೋಗಿಗಳು, ನಾವು ಸಾಧಕರು, ನಾವು ಪ್ರಯತ್ನ ಪಡ್ತಾ ಇರೋ ಇಂದ್ರಿಯ ಇದನ್ನ ನಿಗ್ರಹಕ್ಕೆ ಅವರು ಇದನ್ನ ನೋಡಿ ಅವ್ರಿಗೆ ನಗೆ ಅಂತೆ. ಅವರು ನಗೆ ಅಂದ್ರೆ ಅವ್ರು ಸಹಜವಾಗಿ ಅವ್ರ ಇಂದ್ರಿಯಗಳನ್ನು ವಶದಲ್ಲಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಅವರು ಹೇಳ್ತಾರೆ, ಅವ್ರಿಗೆ ಇದೇನು ಕಷ್ಟವಾದ ವಿಷಯಗಳಲ್ಲ. ಆದ್ರೆ ನಮಗೆ ಇಂದ್ರಿಯಗಳು ಅಂದ್ರೆ ಹೇಳ್ತಾರೆ ಹೇಗೆ ಕಾಳ ಸರ್ಪ ಇದ್ದಾಗೆ ಅಂತ ಹೇಳ್ತಾರೆ. ಕಾಳ ಸರ್ಪ ಅಂದ್ರೆ ಒಂದು ವಿಷ ಸರ್ಪ, ಅದು ಯಾವಾಗಾದ್ರೂ ನಮ್ಮನ್ನು ಕಚ್ಚಿಡುವುದು. ನಮ್ಮ ಹತ್ತಿರದಲ್ಲೇ ಯಾವುದೋ ಸರ್ಪ ಇದ್ರೆ ನಮ್ಗೆ ಯಾವಾಗ ಮೃತ್ಯು ಆಗುತ್ತೋ ಗೊತ್ತಿಲ್ಲ. ವಿಷ ಸರ್ಪ ಅಷ್ಟು ಅದರಲ್ಲಿ ವಿಷ ತುಂಬಿದು ಹೋಗಿದೆ ಅದ್ರಲ್ಲಿ. ಸೊ ಹಾಗೆ ನಾವು ಇಂದ್ರಿಯಗಳು ಅನ್ನೋದು ಹಾಗೆ ಅಂತ ಹೇಳ್ತಾರೆ. ಸೊ ಇಂದ್ರಿಯಗಳನ್ನು ನಿಗ್ರಹಿಸ್ಬೇಕು, ನಾವು ಪ್ರಯತ್ನ ಪಡಬೇಕು. ಆದರೆ ಇದು ಪ್ರಾರಂಭದಲ್ಲಿ ನಾವು ಅದನ್ನ ದೂರ ಇದ್ದು ನಾವು ಪ್ರಯತ್ನ ಪಡ್ತೇವೆ. ಅದರ ಹಿಂದೆ ಮುಕ್ತಾತ್ಮರಾದ್ಮೇಲೆ ಅವ್ರಿಗೆ ಅದರ ಏನು ಭಯ ಇಲ್ಲಂತೆ. ಯಾಕೆ ಅಂದ್ರೆ ಅವ್ರಿಗೆ ಹೇಳ್ತಾರೆ, ಆ ಕಾಳ ಸರ್ಪದ ಆ ವಿಷದ ಇದನ್ನು ಹಲ್ಲುಗಳನ್ನು ತೆಗೆದುಬಿಟ್ಟಿದ್ದಾರೆ ಅವರು ಅಂತ ಹೇಳ್ತಾರೆ. ಆಗ ಆ ಸರ್ಪ, ಅದು ವಿಷ ಸರ್ಪ ಇರ್ಬೋದು, ಆದ್ರೆ ವಿಷವನ್ನು ತೆಗೆದ ಮೇಲೆ, ಆ ಹಲ್ಲುಗಳು ತೆಗೆದ ಮೇಲೆ ಅದರ ಏನೋ ಒಂದು ಇದಿಲ್ಲ, ಭಯ ಇಲ್ಲ. ಸೊ ಹಾಗೆ ಈ ಶುದ್ಧ ಭಕ್ತರ ಸ್ಥಿತಿ ಅಂತ, ಈ ಸ್ಥಿತಪ್ರಜ್ಞರ ಸ್ಥಿತಿ ಅಂತ ಹೇಳೋ ಮಾತು ಕೂಡ ಇದೆ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಇದಕ್ಕೆ, ಏನು ಭಗವಂತನ ಭಕ್ತಿ ಕಾರ್ಯದಲ್ಲಿ ಅಲೌಕಿಕ ಸುಖವನ್ನು, ಆನಂದವನ್ನು ನಾವು ಪಡೆಯೋ ಒಂದು ಭಗವಂತ ಅನುಗ್ರಹ ಪಡೆದ್ರೆ ಇದು ಸಾಧ್ಯ ಆಗುತ್ತೆ ಅನ್ನೋದು ಕೃಷ್ಣ ಹೇಳೋದು. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಯತತೋ ಹ್ಯಪಿ ಕೌಂಥೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತದೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ, ಕಾಮದಿಂದ ಕ್ರೋಧ ಉದ್ಭವ ಆಗುತ್ತದೆ. ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ, ಸಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಸೊ ಹೇಗೆ ಮನಸ್ಸು, ಬುದ್ಧಿಗಳು ನಮ್ಮನ್ನು ಪತನಗೊಳಿಸುತ್ತೇವೆ ಅಂತ ಭಗವಂತನು ಹೇಳೋದು. ಇದು ಕಾಮ ಕ್ರೋಧ ಒಂದೊಂದಾಗಿ ಒಂದೊಂದು ಹಂತಗಳು ಹೇಗೆ ಹೋಗುತ್ತೆ ಅಂತ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೇರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣತೆಯನ್ನು ಪಡೆಯಬಲ್ಲ.
ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗುವುದು. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ಚ ನ ಚಾಯುಕ್ತಸ್ಯ ಭಾವನಾ ನ ಚಾ ಭಾವಯತ ಶಾಂತಿರ್ ಅಶಾಂತಸ್ಯ ಚ ಕುತ ಸುಖಂ. ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ, ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಂ ಇವಾಂಭಸಿ. ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಅವುಗಳಲ್ಲಿ ಒಂದೇ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗಿದರೆ ಅದು ಭಕ್ತನನ್ನು ಅಲೌಕಿಕ ಪ್ರಗತಿ ಆಗತಿಯಿಂದ ಬೇರೆಗೆ ಎಳೆಯಬಹುದು. ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಹೇಳಿದಂತೆ ಎಲ್ಲ ಇಂದ್ರಿಯಗಳು ಕೃಷ್ಣ ಪ್ರಜ್ಞೆ ತೊಡಗಿರಬೇಕು. ಮನಸ್ಸಿನ ನಿಯಂತ್ರಣಕ್ಕೆ ಇದೇ ಸರಿಯಾದ ತಂತ್ರ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಮಹಾಭಾವವೇ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದು ಇಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರೋ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚರಿತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳಿರುವ ಮುನಿಗೆ ರಾತ್ರಿ ಆಗುತ್ತದೆ. ಎಲ್ಲ ಪ್ರಾಣಿಗಳು ಅಂತ ಯಾಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ? ಎಲ್ಲ ಜಂತುಗಳು ಅಷ್ಟೇ, ಎಲ್ಲ ಜೀವಿಗಳು. ಆಪುರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇ ಸಶಾಂತಿಂ ಆಪ್ನೋತಿ ನ ಕಾಮ ಕಾಮಿ. ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರವಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ಏಷ ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿಂ ಅಧಿಗಚ್ಚತಿ. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹ್ಯತಿ ಸ್ಥಿತಾ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣಂ ರುಚ್ಯತಿ. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿದ ಮಾರ್ಗ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಸೊ ಇಲ್ಲಿ ಒಂದ್ ಕಡೆ ಅಂಬರೀಷ್ ಮಹಾರಾಜರ ಇದೆ ಹೇಳಿದರು. ಯಾರಾದರೂ ಅಂಬರೀಷ್ ಮಹಾರಾಜದ ಬಗ್ಗೆ ಹೇಳ್ತೀರಾ? ಹೇಗೆ ಅವರು ಇಂದ್ರಿಯಗಳನ್ನ, ಉತ್ತಮ ಉದಾಹರಣೆ, ಹೇಗೆ ಅವರು ಇಂದ್ರಿಯಗಳ ನಿಗ್ರಹ ಸಾಧಿಸಿದೆ ಒಂದು ಹಾಗೆ ನಮಗೆ ಕಲ್ತ್ಕೊಳ್ಬೋದು. ಅರ್ಚನಾ ಅವರು ನೀವು ಹೇಳಿ ನೋಡೋಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಡಿ. ಪ್ರಭುಜಿ, ಅವರು ಒಂದು ದೊಡ್ಡ ಒಂದು ರಾಜ್ಯದ ರಾಜನಾಗಿರ್ತಾರೆ. ಅಂದ್ರೆ ಅವರ ತಂದೆ ಕೂಡ ಒಬ್ಬ ರಾಜ. ಅವರ ಮಗ ಅಂದ್ರೆ ಅಂಬರೀಷ್ ಮಹಾರಾಜ ಅವರ ತಂದೆಯನ್ನ ಅನುಸರಿಸಿ ಅವರು ಮಹಾನ್ ವಿಷ್ಣು ಭಕ್ತರಾಗಿರ್ತಾರೆ. ಅವರು ಒಂದ್ಸಲ ಅನ್ಕೋತಾರೆ, ನಾನು ಒಂದು ಇಡೀ ವರ್ಷ ಪೂರ್ತಿ ಏಕಾದಶಿಯನ್ನು ಮಾಡ್ಬೇಕು ಅಂತ ಅನ್ಕೋತಾರೆ. ಅನ್ಕೊಂಡಾಗ ಏಕಾದಶಿ ನೀವು ಆ ಚರಿತ್ರೆ ದುರ್ವಾಸನ ಚರಿತ್ರೆ ಹೇಳ್ತಾ ಇದ್ದೀರಾ? ಅದು ಕರೆಕ್ಟ್. ನಾನು ಕೇಳ್ತಾ ಇರೋದು ಹೇಗೆ ಅವರ ಅಭ್ಯಾಸ, ಭಕ್ತಿ ಅಭ್ಯಾಸ ಹೇಗಿತ್ತು ಅಂತ. ಅವರು ಅಂದ್ರೆ ಭಕ್ತಿ ಅಭ್ಯಾಸ ಹೇಗಿತ್ತು? ಹೌದು, ಏಕಾದಶಿ ಆಚರಣೆ ಮಾಡೋದು ಅವರು, ಅದು ಕರೆಕ್ಟ್. ಆ ಒಂದು ದುರ್ವಾಸ ಮುನಿನೂ ಕೂಡ ಒಂದು ಕೋಪಗೊಂಡು ಆ ಚರಿತ್ರೆ ನೀವು ಹೇಳ್ತಾ ಇರೋದು. ಹೌದು. ಸೊ ಅದು ಬಿಟ್ಟು ಅವ್ರು ಹೇಗೆ ಅವರು ಆಚರಣೆ ಮಾಡ್ತಾ ಇರೋ, ಅವ್ರ ಭಕ್ತಿ ಕಾರ್ಯಗಳು ಹೇಗೆ ಮಾಡ್ತಾ ಇದ್ರು ಅನ್ನೋದು ನಾನು ಕೇಳ್ತಾ ಇದ್ದೀನಿ. ಪ್ರಭುಜಿ, ಯಾರು ಹೇಳ್ತೀರಾ? ಮಲ್ಲಿಕಾ ಮಾತಾಡಿ. ಅಂಬರೀಷ ಮಹಾರಾಜರು ತಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನಿಗಾಗಿ ಅರ್ಪಿಸಿಕೊಂಡರು. ಅವರು ದೊಡ್ಡ ಮಹಾರಾಜರು. ಅವರಿಗೆ ಎಲ್ಲ ಐಶ್ವರ್ಯವೂ ಇದ್ದಿತ್ತು. ಎಷ್ಟೋ ಕುದುರೆಗಳು, ಎಷ್ಟೋ ಆನೆಗಳು, ಎಷ್ಟೋ ಸಂಪತ್ತು, ವಜ್ರ ವೈಢೂರ್ಯ, ಪತ್ನಿಯರು, ಮಕ್ಕಳು, ಎಲ್ಲ ಅತ್ಯಂತ ದೊಡ್ಡ ಮಹಾರಾಜ. ಆದರೆ ಅವರು ದೇವರ್ಷಿ. ಅವರು ಏನ್ ಮಾಡಿದ್ರು ಅಂದ್ರೆ ಎಲ್ಲ ಅಂಗಾಂಗಗಳನ್ನು ಉಪಯೋಗಿಸಿದ್ರು. ಅಂದ್ರೆ ಕಣ್ಣಿನಿಂದ ಕೃಷ್ಣನ ರೂಪವನ್ನು ನೋಡುವುದು, ಬಾಯಿಯಿಂದ ಜಪ ಮಾಡುವುದು,
ಆಮೇಲೆ ಪ್ರಸಾದ ತಿನ್ನುವುದು, ಕಿವಿಯಿಂದ ಶ್ರವಣ ಮಾಡೋದು, ಕೀರ್ತನೆಗಳನ್ನ ಮತ್ತೆ ಬಾಯಿಯಿಂದ ಓದುವುದು, ಅವರು ಅಂದ್ರೆ ಎಲ್ಲಾ ಶಾಸ್ತ್ರಗಳನ್ನ ಓದುವುದು, ಮತ್ತು ಕಾಲಿನಿಂದ ನಡೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ಮತ್ತು ದೇವಸ್ಥಾನವನ್ನು ಸುತ್ತ ಅವರು ತೊಳಿತಿದ್ರು, ಅಂದ್ರೆ ನಿರ್ಮಾಲ್ಯ ಮಾಡುವುದು. ಹೀಗೆ ಮತ್ತೆ ಸ್ಪರ್ಶ, ಕೈಯಿಂದ ಅವರದ್ದು ಸ್ಪರ್ಶ ಜ್ಞಾನ, ಕೃಷ್ಣನ ಪಾದಗಳನ್ನು ಮುಟ್ಟಿ ಅದೇ ಸ್ಪರ್ಶ ಜ್ಞಾನ, ಮತ್ತೆ ಭಕ್ತರ ಒಂದು ಪಾದದಿಂದ ಸ್ಪರ್ಶ, ಅಂದ್ರೆ ಎಲ್ಲ ಇಂದ್ರಿಯಗಳು ಕೃಷ್ಣನಿಗೆ ಅರ್ಪಿತ. ಇದರಿಂದ ಅವರು ಅಷ್ಟು ಇಂದ್ರಿಯಗಳು ಕೃಷ್ಣನಿಗೆ ಅರ್ಪಿಸಿ ಅವರು ದೇವರ್ಷಿಗಳಾದರು. ಇವನ್ ಮಹಾರಾಜರಾಗಿದ್ರು ಅವರು ಈ ತರ ಮಾಡಿದ್ರು ಅಂಬರೀಷ ಮಹಾರಾಜರು. ಅಂದ್ರೆ ಎಲ್ಲ ಇಂದ್ರಿಯಗಳು ಅವ್ರದ್ದೇನಿದೆ, ಜ್ಞಾನ ಇಂದ್ರಿಯಗಳು, ಕರ್ಮ ಇಂದ್ರಿಯಗಳು ನಮ್ದು ಹೇಳ್ತೇವೆ ನಾವು. ಸೊ ಎಲ್ಲವನ್ನೂ ಕೃಷ್ಣನ ಸಂಬಂಧದಲ್ಲಿ ಉಪಯೋಗಿಸಿದ್ರು. ಆತ್ಮ ನಿವೇದನೆಯನ್ನು ಅವ್ರು ಮಾಡ್ಕೊಂಡು. ಹೌದು. ಸೊ ಆ ರೀತಿಯಲ್ಲಿ ಹೇಳ್ತಾರೆ. ಎಲ್ಲ ನವವಿಧ ಭಕ್ತಿ ಅಂತ ಏನ್ ಹೇಳ್ತೇವೆ ನಾವು, ಶ್ರವಣ, ಕೀರ್ತನ, ಸ್ಮರಣ, ವಂದನ, 9 ವಿಧಾನ ಕೂಡ ಮಾಡಿದರು ಅಂತ ಹೇಳ್ತಾರೆ. ಎಲ್ಲವೂ ಸರ್ವಸ್ವ ಅವರು ಒಂದು ಅಷ್ಟು ಒಂದು ಮಾದರಿ, ಅವರು ಹೈಯೆಸ್ಟ್ ಇದಾಗಿ ರೀತಿಯಲ್ಲಿ ಅವರು. ಆಮೇಲೆ ಅವ್ರ ಇಚ್ಛೆಗಳು, ಭಗವಂತನ ಇಚ್ಛೆಗಳನ್ನು ಪೂರೈಕೆ ಮಾಡ್ಲಿಕ್ಕೆ ಅವರು ರಾಜನಾಗಿ ಅವರು ಕೆಲಸ ಮಾಡ್ತಾರೆ. ರಾಜನಾಗಿ ಅವ್ರಿಗೆ ನಿರ್ವಹಣೆ ಮಾಡ್ಬೇಕು, ಕಾರ್ಯ ಜವಾಬ್ದಾರಿಗಳು ತುಂಬಾ ಇದೆ. ಆದ್ರೆ ಅದನ್ನು ಕೂಡ ಕೃಷ್ಣನು ಹೇಗೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ಬೇಕು, ಆ ರೀತಿಯಲ್ಲಿ ಕೃಷ್ಣನ ಇಚ್ಛೆ ಇರುತ್ತೆ. ಎಲ್ಲ ಭಕ್ತರು, ಎಲ್ಲ ಜೀವಿಗಳು ಭಕ್ತರಾಗ್ಬೇಕು, ಎಲ್ಲ ಪ್ರಜೆಗಳು ಕೂಡ ಭಕ್ತಿ ಮಾಡ್ಬೇಕು. ಆ ರೀತಿಯಲ್ಲಿ ಇವರು ಮಹಾರಾಜರಾಗಿ ಅವರ ಇವರು ಕೂಡ ಪ್ರಜೆಗಳನ್ನು ಕೂಡ ಮಹಾನ್ ಭಕ್ತರಾಗಿ ಮಾಡಿದ್ರು. ಸೊ ಆ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಅವರು ತಾನು ಭಗವಂತನ ಪ್ರತಿನಿಧಿ ಅಂತ ತಿಳಿದುಕೊಂಡು ಅವರು ಇದನ್ನ ರಾಜ್ಯಭಾರ ಮಾಡಿದ್ರು. ಹೌದು. ಎಸ್ ಮಾತಾಜಿ, ತುಂಬಾ ಧನ್ಯವಾದಗಳು. ಸೊ ಮಹಾರಾಜ ಅಂಬರೀಷರು ಅವ್ರ ಮಾದರಿ, ಹೇಗೆ ಭಕ್ತಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ನಮ್ಗೆ ಅವರು ತೋರ್ಸೋದು. ಕಟ್ವಾಂಗ ಮಹಾರಾಜರ ಬಗ್ಗೆ ಯಾರಿಗಾದ್ರು ಗೊತ್ತಾ? ಇಲ್ಲಿ ಕೊನೆಯ ಭಾಷೆ ನಾನು ಹೇಳ್ತೇನೆ ಪ್ರಭುಜಿ. ಮತ್ತೆ ಇನ್ನೊಬ್ಬರಿಗೆ ಚಾನ್ಸ್ ಕೊಡೋಣ ಮಾತಾಜಿ, ನೋಡೋಣ. ಅವ್ರು ಹೇಳಿ ಅಂದ್ರೆ ನೀವು ಹೇಳಿ. ಯಾರು ಕಟ್ವಾಂಗ ಮಹಾರಾಜ ಬಗ್ಗೆ ಗೊತ್ತಾ ಇರೋದು ಯಾರಿಗಾದ್ರು? ಚಾಟ್ ಬಾಕ್ಸ್ ಅಲ್ಲಿ ಯಾರಾದ್ರೂ ಹೇಳ್ತಾ ಇದ್ದಾರಾ ಕಟ್ವಾಂಗ ಮಹಾರಾಜ ಬಗ್ಗೆ? ಇಲ್ಲ. ಮತ್ತೆ ನೀವೇ ಹೇಳಿ. ಆಯ್ತು ಪ್ರಭುಜಿ, ಅದು ಕಟ್ವಾಂಗ ಮಹಾರಾಜರು ಜೀವನದಲ್ಲಿ ಏನು ಕೃಷ್ಣ ಪ್ರಜ್ಞೆ ಅಥವಾ ಆ ಕಾರ್ಯ ಭಕ್ತಿ ಕಾರ್ಯಗಳನ್ನು ಮಾಡಲಿಲ್ಲ. ಅವರು ಅವಾಗ ಸಾಯೋದಕ್ಕಿಂತ ಮುಂಚೆ ಕೆಲವೇ ಕ್ಷಣ ಇದ್ದಿತ್ತು, ಒಂದು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಡೆತ್ ಇದೆ. ಆ ಟೈಮಲ್ಲಿ ಅವರಿಗೆ ಕೃಷ್ಣ ಪ್ರಜ್ಞೆ ಬಂತು. ಆದ್ರಿಂದ ಕೃಷ್ಣ ಪ್ರಜ್ಞೆ ಬಂದಿದ್ರಿಂದ ಅವರು ನಿರ್ವಾಣ ಸಾಧಿಸಿದ್ರು ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆ ಸಾಧಿಸಬೇಕಾದ್ರೆ ಎಷ್ಟೋ ಜನ್ಮಗಳು ಬೇಕಾಗಬಹುದು, ಅಥವಾ ಕೆಲವೇ ಕ್ಷಣ ಸಾಕೊಳ್ಳೋದಕ್ಕೆ, ಕೆಲವೇ ಕ್ಷಣ ಹೇಳೋದಕ್ಕೆ ಕಟ್ವಾಂಗ ಮಹಾರಾಜರು ಒಂದು ನಿದರ್ಶನ. ಹೌದು. ಆಕ್ಚುಲಿ ಹೇಳ್ತಾರೆ ಕಟ್ವಾಂಗ ಮಹಾರಾಜ ಏನಂದ್ರೆ ಭಕ್ತರೇ, ಆದ್ರೆ ಒಂದ್ ರೀತಿಯಲ್ಲಿ ಜವಾಬ್ದಾರಿಗಳಿರುತ್ತೆ. ಒಬ್ಬ ರಾಜ ಅಂದ್ರೆ ಎಷ್ಟು ಜವಾಬ್ದಾರಿಗಳಿರುತ್ತೆ. ಸೊ ಹಾಗೆ ನಮ್ಮ ಕುಟುಂಬದಲ್ಲಿ, ಒಂದು ಸಂಸಾರದಲ್ಲಿ ತುಂಬಾ ಜವಾಬ್ದಾರಿಗಳಿರ್ಬೋದು. ಇದು ನಮ್ಗೆ ಗೊತ್ತಿರ್ಬೋದು ಒಮ್ಮೊಮ್ಮೆ ಇದು ಮಾಡ್ಬೇಕು ಅಂತ, ಆದ್ರೂ ಕೂಡ ಸಮಯ ಆಗದೆ ಇರ್ಬೋದು. ಸೊ ಈ ರೀತಿ ಕಟ್ವಾಂಗ ಮಹಾರಾಜದ ಸನ್ನಿವೇಶ ಹೇಳ್ತಾರೆ. ಇವರು ದೊಡ್ಡ ಮಹಾರಾಜರು, ತುಂಬಾ ಬಲವಂತರು, ಶಕ್ತಿವಂತರು. ದೇವತೆಗಳು ಇವ್ರಿಗೆ ಅವ್ರ ಸಹಾಯ ಕೇಳ್ತಾರೆ. ದೇವತಾ ಲೋಕದಲ್ಲಿ ಇಂದ್ರ, ಇವರು ಕಾರ್ತಿಕೇಯ, ಇವರೆಲ್ಲ. ಸೊ ಇವರು ಅವರ ಪರವಾಗಿ ಹೋಗಿ ದಾನವರ, ಅಲ್ಲಿ ಅಸುರರು ದೇವತೆಗಳು ಯುದ್ಧ ನಡೀತಾ ಇರ್ತವೆ ಉನ್ನತ ಲೋಕಗಳಲ್ಲಿ. ಸೊ ಅಲ್ಲಿ ಹೋಗಿ ಅಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ ಎಷ್ಟೋ ವರ್ಷಗಳಂತೆ, ಅದೆಷ್ಟೋ 100 ವರ್ಷಗಳು. ಯಾಕಂದ್ರೆ ಇದು ಈಗಿನ ಕಲಿಯುವ ಸಮಯ ಅಲ್ಲ, ಹಿಂದೆ. ಸೊ ಅವರು ಅದೆಲ್ಲ ಮಾಡಿದ ಮೇಲೆ ಇದ್ರು ಕೂಡ ಅವ್ರಿಗೆ ಯಾವಾಗ್ಲೂ ಕೂಡ ಮನಸ್ಸಿನಲ್ಲೂ ಈ ಭಗವಂತನ ಭಕ್ತಿ ಮಾಡ್ಬೇಕು ಅಂತ ಒಂದು ಇದಿತ್ತು, ಭಕ್ತಿ ಅವ್ರಿಗೆ ಗುರಿ ಇತ್ತು. ಸೊ ಹಾಗಾಗಿ ಹೇಳ್ತಾರೆ ಒಮ್ಮೆ ಇವರು ಕಾರ್ತಿಕೇಯ, ಯಾರು ಸ್ಕಂದ, ಎಲ್ಲ ಕಮಾಂಡರ್ ಇನ್ ಚೀಫ್, ಸೇನಾಧಿಪತಿ ಅವರು ಎಲ್ಲ ದೇವತೆಗಳಿಗೆ, ಅವರು ಕೇಳ್ತಾರೆ, ನೀವು ನೀವು ಸಾಕು, ನೀವು ಇಷ್ಟು ನಮಗೋಸ್ಕರ ಇಷ್ಟು ಶ್ರಮ ಪಟ್ಟದ್ದು, ನಿಮ್ಗೆ ಏನಾದ್ರೂ ವರ ಕೊಡ್ಬೋದಾ ನಾವು ಅಂತ ಕೇಳ್ತಾರೆ. ಸೊ ಇವರು ಕೇಳೋದು ಆ ದೇವತೆಗಳಿಗೆ, ನನಗೆ ಯಾವಾಗ ಸಾವು ಅಂತ ನೀವು ತಿಳಿಸ್ಕೊಡ್ಬೋದಾ ಅಂತ. ಸೊ ಹೇಳ್ತಾರೆ, ಇವರು ಅಷ್ಟು ಇದಾಗಿದ್ರು, ನಾನು ಸಾವು ಅನ್ನೋದು ಯಾವಾಗ ಬರುತ್ತೆ, ಈ ಸಾವಿನ ಸಮಯದಲ್ಲಿ ನಾನು ಭಗವಂತನ ಚಿಂತನೆ ಮಾಡ್ಬೇಕು, ಈ ರೀತಿ ಅವ್ರಿಗೆ ಒಂದು ಕೊನೆಯಲ್ಲಿ ಅದ್ರ ಬಗ್ಗೆನೇ ಇದಿತ್ತು ಅವ್ರಿಗೆ. ಸೊ ಅವ್ರು ಏನ್ ಬೇಕಾದ್ರೆ ವರ ಕೇಳ್ಬೋದಾಯ್ತು, ಅವ್ರೇನು ಕೇಳದೆ ನನಗೆ ತಿಳಿಸ್ಕೊಡಿ ಎಷ್ಟು ನಾನು ಇನ್ನ ಬದುಕಿರ್ತೇನೆ ಅಂತ. ಸೊ ಹೇಳ್ತಾರೆ ದೇವತೆಗಳು, ಹಾಗೆ ಹೇಳ್ತಾರೆ, ಇದು ಕೆಲವೇ ಕ್ಷಣಗಳು, ಎಷ್ಟು ಅಂತ ಹೇಳ್ತಾರೆ, 2 ಮುಹೂರ್ತಗಳು ಏನೋ ಹೇಳ್ತಾರೆ, ಆ ರೀತಿಯಲ್ಲಿ 20 ನಿಮಿಷ ಏನೋ ಅದು ಲೆಕ್ಕ ಅದು. ಆಕ್ಚುಲಿ 20 ಗಳಿಗೆಗಳು ಎಷ್ಟು ಅದು. ಸೊ ಅಷ್ಟೇ ನಿಮ್ಮ ಸಮಯ, ಆಮೇಲೆ ನೀವು ದೇಹ ಬದಲಿಸ್ಬೇಕು ನೀವು. ಆದ್ರೆ ನಿಮಗೆ ಪುಣ್ಯ, ನೀವು ಮಾಡಿರೋ ಇಷ್ಟು ಶ್ರಮಕ್ಕೆ ಒಳ್ಳೆ ಜನ್ಮ ಸಿಗುತ್ತೆ ಖಂಡಿತ, ಅದರಲ್ಲೇನು ಪ್ರಶ್ನೆ ಇಲ್ಲ. ಸೊ ಆ ರೀತಿಯಲ್ಲಿ ಅವರು ತಿಳಿಸ್ಕೊಡ್ತಾರೆ. ಆದ್ರೆ ಹೇಳ್ತಾರೆ ಇವರು ಅದನ್ನ ಕೇಳಿದ್ದೆ, ಇವರು ತಕ್ಷಣ ಬಂದು ಭಗವಂತನ ಒಂದು ಆಲಯ ಮಂದಿರದಲ್ಲಿ ಭಗವಂತನ ಸಂಪೂರ್ಣ ಶರಣಾಗತಿ ಪಡೆದರು ಅಂತ ಹೇಳ್ತಾರೆ. ಯಾರು? ಈ ಕಟ್ವಾಂಗ ಮಹಾರಾಜರು ಕೆಲವೇ ಕ್ಷಣದಲ್ಲಿ ಅವರು ಪರಿಪೂರ್ಣತೆ ಪಡೆದರು ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಭಗವದ್ಧಾಮಕ್ಕೆ ನೇರವಾಗಿ ಹೋದ್ರು.
ಸೊ ಈ ಒಂದು ಧನ್ಯವಾದಗಳು ಮಾತಾಜಿ. ಕರೆಕ್ಟ್. ಧನ್ಯವಾದಗಳು ಪ್ರಭುಜಿ. ಎಸ್. ಸೊ ಆಕ್ಚುಲಿ ಇನ್ನ ಹೆಚ್ಚು ಕ್ವಿಜ್ ಅದೆಲ್ಲ ಅವರು ನಾಳೆ ಮೋಸ್ಟ್ಲಿ ಹೇಳ್ತಾರೆ ನಿಮ್ಗೆ. ಅದೆಲ್ಲ ಆ ಗೂಗಲ್ ಫಾರ್ಮ್ ಎಲ್ಲ ನೀವು ಆನ್ಸರ್ ಮಾಡೋದೆಲ್ಲ, ಸಾಧನ ಚಾರ್ಟ್ ಅದೆಲ್ಲ ಅವ್ರು ಹೇಳ್ತಾರೆ. ಸುಬುದ್ಧಿ ಪ್ರಭು ಅವರು. ಸುಶರ್ಮಾ ಸ್ಟೋರಿ, ಓಕೆ, ಅವರು ಕೂಡ ನಾನು ಮರ್ತೋಗಿದ್ದೀನಿ. ಸುಶರ್ಮಾ ಸ್ಟೋರಿ. ಹೇಮಾ ಅವರೇ ನೀವೇ ಹೇಳ್ಬೇಕು. ಹೇಮಾ ಮಾತಾಜಿ ಅವ್ರು ನೀವು ಇದ್ರೆ ನೀವೇ ಅನ್ಮ್ಯೂಟ್ ಮಾಡ್ಕೊಂಡು. ಇಲ್ಲ ಅವ್ರಿಲ್ಲ ಅನ್ಕೊಳ್ತೀನಿ ಈಗ. ಓಕೆ, ಇನ್ನೇನಾದ್ರು ಯಾರಾದ್ರೂ ಏನಾದ್ರು ಹೇಳ್ಬೇಕಿತ್ತಾ? ಇಲ್ಲ ಏನಾದ್ರು ಏನಾದ್ರು ಪಾಯಿಂಟ್ಸ್ ಏನಾದ್ರು? ಎಲ್ಲ ಎಷ್ಟು ಹೇಳಿ ಮಾತಾಜಿ. ಬ್ರಾಹ್ಮಿ ಸ್ಥಿತಿ ಅಂತ ಲಾಸ್ಟ್ ಶ್ಲೋಕದಲ್ಲಿ ಲಾಸ್ಟ್ ಹೇಳಿ ಭಾವಾರ್ಥ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ. ಬ್ರಾಹ್ಮಿ ಸ್ಥಿತಿ ಅಂದ್ರೆ ಇದೆ ಚಿತ್ತಪ್ರಜ್ಞೆ ಸ್ಥಿತಿ, ಬ್ರಾಹ್ಮಿ ಸ್ಥಿತಿ, ಈ ದೈವ ಪ್ರಜ್ಞೆ ಸ್ಥಿತಿ ಇದು. ಸೊ ಈ ಆ ಸಾಕ್ಷಾತ್ಕಾರ, ನಾನು ಬ್ರಹ್ಮ ಸಾಕ್ಷಾತ್, ನಾನು ಆತ್ಮ ದೇಹ ಅಲ್ಲ ಅಂತ ಆ ಸ್ಥಿತಿಗೆ ಬಂದವರು. ಸೊ ಇದು ಹೇಳೋದು ಒಂದು ಮಾರ್ಗದಲ್ಲಿ, ಇವಾಗ ಯಾವ ಮಾರ್ಗ? ಜ್ಞಾನ ಮಾರ್ಗದಲ್ಲಿ ನಾವು ನಮ್ಮ ಪ್ರಯತ್ನ ನಡೆಯುತ್ತೆ, ತಪಸ್ಸು, ಈ ತೀವ್ರ ವೇದ ಅಧ್ಯಯನ, ಇದರಿಂದ ಎಲ್ಲ ನಮಗೆ ನಾವು ಅರ್ಥ ಮಾಡ್ಕೊಳ್ಳೋದು ನಾವು ದೇಹಗಳಲ್ಲ ಅಂತ. ಆ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆಯೋದು. ಇನ್ನೊಂದು, ನಾವು ಭಕ್ತಿ ಮಾರ್ಗದಲ್ಲಿ ಈ ರೀತಿಯಲ್ಲಿ ಹೋಗೋದಿಲ್ಲ. ನಾವು ನೇರವಾಗಿ ಭಗವಂತನ ಭಕ್ತಿ ಮಾಡ್ತಾ ಮಾಡ್ತಾ ಇಂದ್ರಿಯ ಮನಸ್ಸು ನಮ್ಮ ನಿಗ್ರಹದಲ್ಲಿ ಒಂದು ನಮಗೆ ಅರಿವು, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ನಿತ್ಯ ಸೇವಕನು ಅಂತ ನಮಗೆ ಆಗುತ್ತೆ. ಸೊ ಇದು ನೇರವಾದ ಮಾರ್ಗ ಆಯ್ತು. ಇಲ್ಲಾಂದ್ರೆ ಆ ಮಾರ್ಗದಲ್ಲಿ ತೀವ್ರ ತಪಸ್ಸು, ತೀವ್ರ ಜ್ಞಾನ ಅಭ್ಯಾಸ ಮಾಡಿ ಪಡೆದು ಅದು ಪಡೆಯೋದು. ಸೊ ಅದೆರಡು ಕೂಡ ಬ್ರಹ್ಮ ಸ್ಥಿತಿ. ಸೊ ಅದೇ ನಿರಾಕಾರ ಸ್ವರೂಪ ಭಾವನೆಯಲ್ಲಿದ್ರೆ, ಭಗವಂತನ ಸಾಕಾರ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಆಗ ನಾವು ಬ್ರಹ್ಮಜ್ಯೋತಿಗೆ ಒಂದಾಗ್ತೇವೆ. ಬ್ರಹ್ಮಜ್ಯೋತಿ ಅನ್ನೋದು ಕೃಷ್ಣನ ದೇಹ ಕಾಂತಿ. ಅದು ಹೇಗೆ ಸೂರ್ಯ ಕಿರಣ ಅನ್ನೋದು ಏನಿದೆ, ಹಾಗೆ ಈ ಸೂರ್ಯ ಬರ್ತಾ ಇರೋದು, ಆ ಸೂರ್ಯದ ದೇವ ಅಂತ ಒಬ್ಬರು ವ್ಯಕ್ತಿನೇ ಇದ್ದಾರೆ, ಸೂರ್ಯನಾರಾಯಣ ವಿವಸ್ವ, ಅವರೇ ಮೂಲ. ಅವರ ಕಾರಣವಾಗಿ ಈ ಸೂರ್ಯಗ್ರಹ ಇದೆ, ಮತ್ತೆ ಆ ಸೂರ್ಯ ಕಿರಣಗಳಿವೆ. ಅದೇ ರೀತಿಯಲ್ಲಿ ಹೇಳೋದು, ಈ ಮೂಲವಾಗಿ ಪರಮಸತ್ಯ ಅನ್ನೋದು ಒಬ್ಬ ವ್ಯಕ್ತಿ, ಕೃಷ್ಣ ನಾರಾಯಣ. ಸೊ ಇದು ಬ್ರಹ್ಮಜ್ಯೋತಿ ಅನ್ನೋದು ಅವರ ಒಂದು ದೇಹ ಕಾಂತಿ ಅಷ್ಟೇ. ಸೊ ಈ ಬ್ರಾಹ್ಮ್ಯ ಸ್ಥಿತಿ ಅನ್ನೋದು ಇದು ಆ ದೈವ ಪ್ರಜ್ಞೆಯಲ್ಲಿ ಇರೋ ವ್ಯಕ್ತಿಗಳು, ಈ ದೈವ ಪ್ರಜ್ಞೆಯಲ್ಲಿ ಸಾಧಿಸೋ ವ್ಯಕ್ತಿ, ಸಂಪೂರ್ಣ ಕ್ಷಣಕ್ಕೆ ಇರೋ ವ್ಯಕ್ತಿಗಳು. ಸೊ ಅವರು ಭಗವಂತನ ಹೇಳ್ತಾ ಇರೋದು ಇಲ್ಲಿ ಇದೇ ಅಧ್ಯಾಯದಲ್ಲೇ, ಮತ್ತೆ ಅವ್ರಿಗೆ ಜನ್ಮ ಇಲ್ಲ ಅವ್ರಿಗೆ ಅಂತ. ಇಲ್ಲಾಂದ್ರೆ ಸಾಧಾರಣವಾಗಿ ಭಗವಂತನ ಮುಂದೆ ಇವಾಗ 8ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ನಮಗೆ ಅಂತಿಮ ಕ್ಷಣದಲ್ಲಿ ಹೇಗೆ ಭಗವಂತನ ಚಿಂತಿಸಿ ನಾವು ಭಗವದ್ಧಾಮಕ್ಕೆ ಹೋಗೋ ಬಗ್ಗೆ ಭಗವಂತನ ಹೇಳ್ತಾರೆ. ಆದ್ರೆ ಇಲ್ಲಿ 2ನೇ ಅಧ್ಯಾಯ ಎಲ್ಲ ಸಾರಾಂಶವಾದುದರಿಂದ, ಎಲ್ಲ ಭಗವದ್ಗೀತೆ ಸಾರಾಂಶವಾದ್ರಿಂದ ಭಗವಂತನು ಇಲ್ಲಿ ಒಂದು ರೀತಿಯಲ್ಲಿ ಅದು ಕೂಡ ಇಲ್ಲೇ ತಿಳಿಸ್ಕೊಡ್ತಾ ಇದ್ದಾರೆ. ಇದೆ ಈ ಸ್ಥಿತಿಯಲ್ಲಿ ಯಾರಾದರೂ ಇದ್ರೆ, ಅವರು ಈ ಸ್ಥಿತಿ ತಲುಪಿದ್ರೆ, ಈ ಮನಸ್ಸು ಇಂದ್ರಿಯಗಳ ಇದರಿಂದ ಇದಾಗದೆ ಅವರು ಆ ದೈವಿ ಪ್ರಜ್ಞೆ ಸಾಧಿಸಿದ್ರೆ, ಅವರು ಮತ್ತೆ ಪುನರ್ಜನ್ಮ ಇಲ್ಲ, ಅವ್ರು ಭಗವದ್ಧಾಮಕ್ಕೆ ನೇರವಾಗಿ ಹೋಗ್ತಾರೆ ಅಂತ ಭಗವಂತನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅರ್ಚನಾ ಮಾತೆ ಹೇಳಿ. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆ ಬರ್ತೇವಲ್ಲ, ಅದೇ ಬ್ರಹ್ಮಿ ಸ್ಥಿತಿನ ಈ ಕೃಷ್ಣ ಪ್ರಜ್ಞೆ ತಗೊಂಡು? ಹೌದು, ಕೃಷ್ಣನೇ ಬ್ರಹ್ಮ. ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೇವೆ, ಕೃಷ್ಣನು ಪರಬ್ರಹ್ಮ, ಇದು ಪರಮಾತ್ಮ. ನಾವು ಆತ್ಮ ಅಂತ ಹೇಳ್ತೇವೆ, ಅದೇ ಕೃಷ್ಣನಿಗೆ ಪರಮಾತ್ಮ ಅಂತ ಹೇಳ್ತೇವೆ. ಹಾಗೆ ನಾವು ಬ್ರಹ್ಮನ್ ಅಂತ ಹೇಳ್ತೇವೆ, ಕೃಷ್ಣನು ಪರಬ್ರಹ್ಮನ್. ಸೊ ಬ್ರಾಹ್ಮಿ ಸ್ಥಿತಿನೇ ಮನಸ್ಸು ಭಗವಂತನಲ್ಲಿ ನಾವು ನಿಂತಾಗ, ಶಾಶ್ವತವಾಗಿ ನಿಂತಾಗ. ಇಲ್ಲಾಂದ್ರೆ ಹೇಳ್ತಾರೆ, ಆ ಒಂದು ಸರಿಯಾದ ಪರಿಕಲ್ಪನೆ ಇಲ್ಲ ಅಂದ್ರೆ, ಭಗವಂತನೊಬ್ಬ ಸಾಕಾರ ವ್ಯಕ್ತಿ, ಪುರುಷ ಅಂತ ಗೊತ್ತಿಲ್ಲ ಅಂದ್ರೆ, ಅಲ್ಲಿಂದ ನಾವು ಪತನಗೊಳ್ಬೋದು ಅಂತಾನೆ ಭಾಗವತ ಹೇಳುತ್ತೆ. ಆರೂಹ್ಯ ಕೃಚ್ಛ್ರೇಣ ಪರಂಪದಂ ಪತಂತಿ ಅದಹ ಅನಾದೃತ ಯುಷ್ಮದಂಗ್ರಯ ಅಂತ ಭಾಗವತ ಹೇಳೋದು. ಇದು ಕೇವಲ ನಾವು ಈ ದೇಹ ಅಲ್ಲ ಆತ್ಮ ಅಂತ ಅಷ್ಟ ನಿಂತ್ಕೊಂಡ್ರೆ, ಆ ಸ್ಥಿತಿಯಲ್ಲಿ ನಿಂತ್ಕೊಂಡ್ರೆ, ಅದು ಒಂದು ಹೇಗೆ ಹೇಳೋದು, ಒಂದು ಸಂಘ ಇಲ್ಲದೆ ಇರೋ ಸ್ಥಿತಿ. ಅದು ಭೌತಿಕವಾಗಿ ಕೂಡ ನಾವು ಯಾವಾಗ್ಲೂ ಒಂದು ಅಪೇಕ್ಷೆ ಪಡ್ತೇವೆ, ಒಂದು ಕುಟುಂಬ ಬೇಕು, ಒಂದು ಸ್ನೇಹಿತರು ಬೇಕು, ಒಂದು ಬಂಧುಗಳು ಬೇಕು ಅಂತ. ಸೊ ಹಾಗೆ ಮೂಲವಾಗಿ ನಾವು ಕೃಷ್ಣನ ಸಾಹಚರ್ಯವನ್ನು ನಾವು ಅಪೇಕ್ಷಿಸ್ತೇವೆ. ಸೊ ಈ ಒಂದು ಸ್ಥಿತಿಯಲ್ಲಿ, ಈ ನಿರಾಕಾರ ಬ್ರಹ್ಮ ಸಾಕ್ಷಾತ್ಕಾರ ಸ್ಥಿತಿಯಲ್ಲಿ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಕೇವಲ ಆ ಸ್ಥಿತಿಯಲ್ಲಿ ಇರೋದು, ಅಲ್ಲಿ ಒಂದು ಬೇಸರನೇ ಆಗುತ್ತೆ, ಒಂದು ಸಮಯ ಬೋರ್ ಆಗುತ್ತೆ ಅವ್ರಿಗೆ. ಮತ್ತೆ ಅವರು ಹಾಗೆ ನಾವು ಒಂದೊಂದ್ಸಲ ನೋಡೋದು, ಆ ವ್ಯಕ್ತಿಗಳು ಯಾರು ಆ ರೀತಿ ಪ್ರಚಾರ ಮಾಡ್ತಾರೆ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತ ಹೇಳ್ತಾ ಇರೋರು, ನಂತರ ಸ್ವಲ್ಪ ಸಮಯ ನಂತರ ಅವ್ರಿಗೆ ಆ ಒಂದು ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಇಲ್ಲಾಂದ್ರೆ ಇನ್ನೊಂದು ಅಭ್ಯಾಸದಲ್ಲಿ ಬೋರ್ ಆಗಿ ಅವರು ಈ ಒಂದು ಲೌಕಿಕ ಕಾರ್ಯಗಳು ಮಾಡಕ್ ಬರ್ತಾರೆ.
ಅವರು ಒಂದು ದೇವಸ್ಥಾನ ಅಲ್ಲ, ಒಂದು ದೇವಸ್ಥಾನದ ಭಗವಂತನ ನೇರ ಸೇವೆ. ಇದು ಯಾವುದೋ ಒಂದು ಆಸ್ಪತ್ರೆ ಇಲ್ಲ ಅಂದ್ರೆ ಒಂದು ಇನ್ನೊಂದು ಬಡಬಗ್ಗರಿಗೆ ಒಂದು ಸಹಾಯ ಮಾಡೋ ರೀತಿಯ ಇದು ಚಟುವಟಿಕೆಗಳು ಮಾಡ್ತಾರೆ. ಸೊ ಅವರ ಆ ಸಿದ್ಧಾಂತದ ಪ್ರಕಾರ ಅದೊಂದು ಪುಣ್ಯ ಕಾರ್ಯ ಅಷ್ಟೇ, ಅದಕ್ಕೆ ಬ್ರಹ್ಮಸ್ಥಿತಿಗೆ ಏನು ಸಂಬಂಧನೇ ಇಲ್ಲ. ಆದರೆ ಅವರು ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಆಗೋದ್ರಿಂದ ಅವ್ರಿಗೆ ಒಳ್ಳೆ ಕಾರ್ಯಗಳಾದ್ರೂ ಮಾಡ್ಬೇಕಾಗತ್ತೆ. ನಾವು ನೋಡ್ತೀವಿ ಆ ರೀತಿಯ ಒಂದು ಚಿಂತನೆ ಇರೋ ಒಂದು ವ್ಯಕ್ತಿಗಳು ಅವ್ರು ಹೇಗೆ ಈ ಪುಣ್ಯ ಕಾರ್ಯಗಳಲ್ಲಿ ಅವ್ರು ಮಗ್ನರಾಗ್ತಾರೆ ಅಂತ. ಸೊ ಹೀಗೆ ಸಹಜವಾದ ಬ್ರಹ್ಮಸ್ಥಿತಿ ಅಂದ್ರೆ ಅದು ಪರಿಪೂರ್ಣತೆ, ಅಂದ್ರೆ ಅದು ಭಗವಂತನ ಭಕ್ತರಾದಾಗ ನಮ್ಗೆ ತಲುಪುವ ಒಂದು ಭಕ್ತಿ ಭಾವನೆ, ಆ ಕೃಷ್ಣ ಪ್ರಜ್ಞಾಸ್ಥಿತಿ. ಇಲ್ಲ ಅಂದ್ರೆ ಅದು ಸಾಯುಜ್ಯ ಮುಕ್ತಿ ಅಂತ ಹೇಳೋದು. 5 ರೀತಿಯ ಮುಕ್ತಿ. 5 ರೀತಿಯ ಮುಕ್ತಿ ಯಾರಾದ್ರೂ ಹೇಳ್ಬೋದಾ? 5 ತರದ ಮುಕ್ತಿ ಏನು ಅಂತ? 5 ಇದೆ ಮುಕ್ತಿಗಳು. ಯಾರಾದ್ರೂ ಗೊತ್ತಾ? ಯಾರಾದ್ರೂ? ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾರ್ಷ್ಟಿ. ಇನ್ನೊಂದು ಮಿಸ್ ಮಾಡಿದ್ರಿ ಮತ್ತೆ ನೀವು. 4 ಕರೆಕ್ಟ್ ಆಗಿ ಹೇಳಿದ್ರಿ. ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಒಂದೊಂದು ಮರ್ತೋಯ್ತು ಪ್ರಭು. ಶಕುಂತಲಾ ಅವರು ಅಸೈನ್ಮೆಂಟ್ 1, 2 ಬರೆದಿತ್ತೆ ಪ್ರಭುಜಿ, ಸೆಂಡ್ ಮಾಡ್ಲಿಕ್ಕೆ ಗೊತ್ತಾಗದೆ ನನ್ನಲ್ಲೇ ಇದೆ, ಇನ್ನು ಸೆಂಡ್ ಮಾಡ್ಲಿಕ್ಕೆ ಆಗ್ತದ? ಓಕೆ, ಅದು ನಾಳೆ ಮಾತಾಜಿ ಅದು ಕಮ್ಯುನಿಕೇಟ್ ಮಾಡ್ತಾರೆ ಅವರು, ಸುಬುದ್ಧಿ ಪ್ರಭು ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಪ್ರಭುಜಿ ನೆನಪಾಯ್ತು ನಂಗೆ, ಸಾಮೀಪ್ಯ. ಸಾಮೀಪ್ಯ, ಸಾಮೀಪ್ಯ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಷ್ಟ್ಯ. ಆಕ್ಚುಲಿ ಸಾಯುಜ್ಯ ಅಂದ್ರೆ ಒಂದು ಮುಕ್ತಿ ಸ್ಥಿತಿ. ಅಲ್ಲಿ ನಾನು ಆತ್ಮ, ನನ್ನ ದೇಹ ಅಲ್ಲ ಅಂತ ಅದರ ಸಂಪೂರ್ಣ ಅರಿವು, ಸಾಕ್ಷಾತ್ಕಾರ. ಸೊ ನಾನು ಆ ಬ್ರಹ್ಮಜ್ಯೋತಿ ಅಲ್ಲಿ ಲೀನರಾಗೋದು, ಐಕ್ಯನಾಗೋದು ಅಂತ ಸ್ಥಿತಿ, ಅದು ಒಂದು ಮುಕ್ತಿ. ಆದ್ರೆ ಇದು ಶಾಶ್ವತವಾದದಲ್ಲ ಅಂತಾನೆ ಹೇಳ್ತಾರೆ. ಅಲ್ಲಿಂದ ಪತನಗೊಳ್ಳೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ರೆ ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಷ್ಟಿ ಅನ್ನೋದು ಅದು ಭಗವಂತನ ಭಕ್ತರಾಗಿ ಅದು ಪಡುವ ಒಂದು ಮುಕ್ತಿ ಸ್ಥಿತಿಗಳು, ಅಲ್ಲಿಂದ ಪತನವಾಗೋದಿಲ್ಲ ಅಂತಾನೆ ಹೇಳೋದು. ಓಕೆ ಮಾತಾಜಿ. ಲಕ್ಷ್ಮೀ ಮಾತಾಜಿ, ಇನ್ನೇನೋ ಪ್ರಶ್ನೆ ನಿಮ್ದು? ಒಂದು ಪ್ರಶ್ನೆ ಅಂತ ಆಗ ಕೇಳಿದ್ರಾ? ಇನ್ನ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ನಂದೊಂದು ವೈಯಕ್ತಿಕ ಪ್ರಶ್ನೆ. ನನ್ಗೆ ಈಗಾಗ್ಲೇ 60 ವರ್ಷ. ಬಲ್ಗಡೆ ಗಣ್ಣಿಗೆ ಸ್ವಲ್ಪ ರೆಟಿನ ಶುರುವಾಗಿದೆ. ಓದೋದಕ್ಕೆ ಕಷ್ಟ ಅಂತ ಹೇಳಿ ನಾನು ಪುಸ್ತಕಗಳು ತರ್ಸ್ಕೊಂಡಿಲ್ಲ. ನನ್ನ ಹತ್ರ ಭಗವದ್ಗೀತೆ ಪುಸ್ತಕ ಮತ್ತೆ ಕೃಷ್ಣ ಪುಸ್ತಕ ಇದೆ. ಅದಕ್ಕೆ ಇದು ಅಕ್ಟೋಬರ್ ತನಕ ಮುಂದೆ ಏನ್ ಬೇಕಾಗುತ್ತಲ್ಲ, ಆ ಪುಸ್ತಕಗಳನ್ನ ತರ್ಸ್ಕೊಳ್ದೆ ಬರೀ ನಿಮ್ ಕ್ಲಾಸ್ ಅಟೆಂಡ್ ಮಾಡಿ ಆಡಿಯೋ ಕೇಳಿ ರೆಕಾರ್ಡ್ ಆಗಿದ್ದು ನಾನು ಮುಂದುವರ್ಸ್ಬಹುದಾ ಅಂತ ನಾನು ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ, ಅಥವಾ ನಿಮ್ ಸಲಹೆ. ಕ್ಲಾಸಸ್ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಲ್ಲ ನಿಮ್ಮ ಮತ್ತೆ ಪ್ರಶ್ನೆ? ಬುಕ್ಸ್ ಓದಕ್ಕೆ, ಬುಕ್ಸ್ ಅದಕ್ಕೆ ನಾನು ತರ್ಸ್ಕೊಂಡಿಲ್ಲ ಇನ್ನು. ನನ್ನ ಹತ್ರ ಭಗವದ್ಗೀತೆ ಇದೆ, ಕೃಷ್ಣನೂ ಇದೆ. ಅವೆರಡು ಮುಖ್ಯ ಪುಸ್ತಕಗಳಿದೆ, ಆಗ್ಲೇ 2 ಮುಖ್ಯ ಪುಸ್ತಕಗಳಿದೆ. ಇನ್ನ 1-2 ಪುಸ್ತಕಗಳು ಯಾವ್ದು? ಭಕ್ತಿರಸಾಮೃತ ಸಿಂಧು, ಈಶೋಪನಿಷತ್ತು, ಉಪದೇಶ, ಚಿಕ್ಕ ಪುಸ್ತಕಗಳು ಯಾವು ಇದೆ? ದೊಡ್ಡ ಪುಸ್ತಕಗಳಿದೆ. ಹೌದಾ? ಅದಕ್ಕೆ ಹೇಳ್ದೆ, ಅವ್ನು ತರ್ಸ್ಕೊಳ್ದೆ ಇದ್ರೆ ಆಗ್ಬೋದಾ ಅಂತ ನಿಮ್ ಸಲಹೆ ಕೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ಈಗ ರೆಟಿನ ಶುರುವಾಗಿದೆ, ಓದೋಕ್ ಕಷ್ಟ ಆಗ್ತಾ ಇದೆ. ಜಪ ಎಷ್ಟು ಮಾಡ್ತಾ ಇದ್ದೀರಾ ಮಾತಾಜಿ ಪ್ರತಿ ದಿವಸ? ಮಿನಿಮಮ್ 16 ಅಂತೂ ಮಾಡ್ತಾ ಇದ್ದೆ. ಮೊದ್ಲು ಒಂದೇ ಮಾಡ್ತಾ ಇದ್ದೆ. ಈಗ ನಾನು ಕ್ಲಾಸ್ ಅಟೆಂಡ್ ಮಾಡಿದಾಗಿಂದ 16 ಅಂತೂ ಆಗ್ತದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ಇದೇ ಮುಖ್ಯವಾದ, ಇದು ನಮಗೆ ಮುಖ್ಯ ಸಾಧನೆ ಇದೆ. ಅದಾಗುತ್ತೆ. ಹಾಗೆ ಇನ್ನೊಂದು ಪ್ರಭುಜಿ, ಮಾಲೆ ಹಿಡಿದು ಮಾಡಿದ್ರೆ ಮಹತ್ವನಾ? ಹಾಗೆ ನಾವು ಕರ್ಮಯೋಗಿಯಾಗಿ ಮನಸ್ಸಲ್ಲಿ ಮಾಡ್ಬೇಕು, ಬೇರೆ ಟೈಮ್ ಮಾಡ್ಬೇಕು. ಆದ್ರೆ ಜಪಮಣಿ ಅದೊಂದು ಕ್ರಿಯೆ, ಇದು ರೀತಿ ಕೊಟ್ಟಿದ್ದಾರೆ. ಏಕೆ ಅಂದ್ರೆ ಅಲ್ಲಿ ನಮಗೆ ಬೇರೆ ಯಾವ ಕಾನ್ಸಂಟ್ರೇಷನ್ ಆಚೆ ಈಚೆ ಹೋಗದೆ ಇರೋ ರೀತಿಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಮಾಡೋದಕ್ಕೆ ಕೊಟ್ಟಿರೋದು ವಿಧಾನ. ಬೇರೆ ಕೆಲಸ ಮಾಡುವಾಗ ಹೇಳ್ತಾ ಇರ್ಬೇಕು ನಾವು, ಅಲ್ಲ ಬೇರೆ ಕೆಲಸ ಮಾಡುವಾಗ ಹೇಳ್ತಾ ಇರ್ಬೇಕು. ನಮ್ಗೆ ಜಪಮಣಿ ಹೇಳಿದಾಗನೇ ಬೇರೆ ವಿಚಾರಗಳು ಬರ್ತವೆ. ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತೀನಿಲ್ಲ, ಅವಾಗ ನನ್ ಚಿತ್ತ ಚೆನ್ನಾಗಿರುತ್ತೆ. ಇಲ್ಲ ಆಗಿಲ್ಲ ಇದು ಆತರ ಅಂತ ನಮ್ಮ ಮನಸ್ಸು ಹೀಗೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತೆ. ಇಲ್ಲ, ಈ ಕ್ರಮ ಕೊಟ್ಟಿರೋದು ಇದು ಎಲ್ಲ ಆಚಾರ್ಯರು ಮಾಡಿದ ವಿಧಾನನೇ ಹೀಗೆ. ಈಗ ಬ್ರಹ್ಮದೇವ್ರ ಫೋಟೋ ನೋಡಿದ್ರೆ ನೀವು ಅವ್ರ ಕೈಯಲ್ಲಿ ಮಣಿ ಇರುತ್ತೆ, ಜಪಮಣಿ ಇರುತ್ತೆ ನೋಡಿ, ಬ್ರಹ್ಮದೇವರು ಇದರಲ್ಲಿ. ಸೊ ಹಾಗೆ ಇದು ಅವರು ದೊಡ್ಡ ದೊಡ್ಡ ಭಕ್ತರು ಆಚರಿಸುವ ವಿಧಾನ. ಸೊ ಇದೇನು ಹಾಗೆ ನಾವು 2 ರೀತಿ ಮಾಡ್ಬೇಕು ನಾವು. ಬರೇ ಜಪಮಣಿ ಮಾಡಿದ್ವಿ ಆಮೇಲೆ ಮಾಡಬಾರ್ದು ಅಂತ ಅಲ್ಲ, 2 ಕೂಡ ಮಾಡ್ಬೇಕು. ಆದ್ರೆ ಇದು ಒಂದು ಕನಿಷ್ಠ 16 ಸುತ್ತು ಅನ್ನೋದು ಆಚಾರ್ಯರು ಮತ್ತೆ ಕೊಟ್ಟಿರೋ ಒಂದು ವಿಧಾನ. ಈಗ ಸದ್ಯ ಅಂತೂ ಶುರು ಮಾಡಿದ್ದೀನಿ 3ನೇ ತಾರೀಕಿಂದ, 5ನೇ ತಾರೀಕಿಂದ. ಯಾಕಂದ್ರೆ ನಾನು ಪ್ರವಾಸದಲ್ಲಿ ಇದ್ದೆ, ಲಾಸ್ಟ್ 2 ಕ್ಲಾಸ್ ಅಟೆಂಡ್ ಮಾಡಿಲ್ಲ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಇವತ್ತೇ ಪ್ರಭುಜಿ ನಾನು ಅಟೆಂಡ್ ಮಾಡಿದ್ದು. ಇನ್ಮೇಲೆ ಮಾಡಿ ನೋಡೋಣ ಹೇಗೆ ಮಾಡ್ತೀನಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ.
ಛಾಯಾದೇವಿ ಅವ್ರು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮಾತಾಡಿ. 16 ಸುತ್ತು 6:30 ಗಂಟೆ ಒಳಗಡೆ ಮಾಡೋದು ಅಂತಂದ್ರೆ ನಮ್ಗೆ ಸ್ವಲ್ಪ ಇದೇ ಆಗುತ್ತೆ. ನಾವು 3:15ಗೆ ಶುರು ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಆರತಿ ಇದೆ, ಮಹಾಮಂಗಳ ಆರತಿ, ಇದು ತುಳಸಿ ಆರತಿ ಇದೆ, ಮತ್ತೆ ಪ್ರಭುಜಿ ಅವರು ಪ್ರೆಸಿಡೆಂಟ್ ನಮ್ಗೆ ಇದಿರುತ್ತೆ, ಒಂದು 15 ನಿಮಿಷ ಪ್ರೋಗ್ರಾಮ್ ಇರುತ್ತೆ. ಹಾಗಾಗಿ ನಮ್ಗೆ ಸ್ವಲ್ಪ 3:15ಗೆ ಶುರು ಮಾಡ್ಬೇಕು. 3:15, 3:15 ಶುರು ಮಾಡಿದ್ರೆ ಮತ್ತೆ 6 ಗಂಟೆಗೆಲ್ಲ ನಮ್ಗೆ ಇದು ಭಗವದ್ಗೀತೆ ಇದೆ. ಹೌದು. ಇರಿ ಮಾತಾಜಿ, ಅದೇನೋ ಅದೇ ಮತ್ತೆ ಅವ್ರನ್ನ ಹೇಳ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಅವರು ಹೇಳ್ತಾ ಇದ್ರು ಈ ರೀತಿ ಪಾಸಿಟಿವ್ ನೆಗೆಟಿವ್ ಅಂತ. ಅದೇ ನಾವು 3:15, 3:15ಗೆ ಶುರು ಮಾಡ್ತಾ ಇದೀವಿ, ಟ್ರೈ ಮಾಡ್ತಾ ಇದ್ವಿ. 1-2 ದಿನ ಆಯ್ತು, ಮತ್ತೆ ಸ್ವಲ್ಪ ಲೇಟ್ ಆಯ್ತು, ಹಿಂಗೆ ಮಾಡ್ತಾ ಇದ್ವಿ. ಹೌದು ಪ್ರಭುಜಿ, 3 ಗಂಟೆಗೆ ತಾನೇ ಆಗೋದು, ಅದು ಮಾತ್ರ ನಿಜ. ಪ್ರಭುಜಿ ನನಗೇನೋ ಆಗತ್ತೆ, ನಾನ್ ದಿನ 3ಕ್ಕೆ ಹೇಳ್ತೇನೆ, 2:45ಗೆ ಹೇಳ್ತೇನೆ. ಇಟ್ಸ್ ಬಿಕಮ್ ಹ್ಯಾಬಿಟ್ 6 months ಇಂದ. ಆದ್ರೆ ಪ್ರಭುಜಿ ಏನು ನಂದು ಅಂತಂದ್ರೆ, ಜಪ ಮಾಡುವಾಗ ದೇವ್ರ ಮನೇಲೆ ಕುತ್ಕೋತೇನೆ, ಮತ್ತೆ 16 ಮಾಲೆ. ಕೆಲವೊಮ್ಮೆ ಏನಾದ್ರೂ ಯೋಚನೆ ಬಂದ್ಬಿಡುತ್ತೆ, ಸುಮ್ನೆ ಜಸ್ಟ್ ಸಿಂಪಲ್ ಥಾಟ್ಸ್ ಬರ್ತದೆ. ಪ್ರಭುಜಿ ಎಲ್ರಿಗೂ ಆಗೋದೇ ಆ ವೀಕ್ನೆಸ್. ಪ್ರಭುಜಿ ಏನು ಚಿಂತೆ ಇಲ್ಲ, ಏನು ಇಲ್ಲ, ಸುಮ್ನೆ ಒಂದು 4 ಥಾಟ್ಸ್ ಬಂದ್ಬಿಡುತ್ತೆ, ಅದ್ ಕಂಟ್ರೋಲ್ ಮಾಡದೆ. ಕೃಷ್ಣ ಅರ್ಜುನ ಹೇಳ್ತಾರಲ್ಲ, ಇದೊಂದು ನಾನು ಗಾಳಿ ನಿಲ್ಲಿಸಬಹುದು, ಮನಸ್ಸು ನಿಲ್ಸಕ್ ಆಗಲ್ಲ ಅಂತ. ಒಂದೊಂದ್ಸಲ ಆಕ್ಟಿವ್ ಆಗಿ ಮಾಡ್ತೀವಿ ಪ್ರಭುಜಿ, ಪ್ರಭುಜಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಮನಸ್ಸಲ್ಲೂ ಏನು ಇಲ್ಲ, ಅದು ತನ್ನಿಂತಾನೆ ಒಂದ್ 4 ಏನಾದ್ರೂ ಥಾಟ್ಸ್ ಬಂದ್ಬಿಡುತ್ತೆ, ಯಾವ್ದಾದ್ರು ಇನ್ಸಿಡೆಂಟ್ಸ್ ಏನಾದ್ರೂ ಸುಮ್ನೆ ಬಂದ್ಬಿಡುತ್ತೆ ಅಷ್ಟೇ. ಪ್ರಾಬ್ಲಮ್ ಅಂದ್ರೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಅದು ಜಸ್ಟ್ ದಟ್ ಫ್ಲೋಸ್. ಎನ್ವಿರಾನ್ಮೆಂಟ್ ಡಿಸ್ಟರ್ಬ್ ಇಲ್ಲ, ಏನು ಇಲ್ಲ, ಅದು ಹೇಗೆ ಅಚೀವ್ ಮಾಡೋದು? ಕ್ರಮೇಣವಾಗಿ ಮಾತಾಡಿ, ಕ್ರಮೇಣವಾಗಿ. ಪ್ರಭುಜಿ ಥ್ಯಾಂಕ್ ಯು. ನಾವು ಕೂಡ ಅದೇ ಪಥದಲ್ಲಿ ಇದ್ದೀವಿ ಅಷ್ಟೇ. ಚೆನ್ನಾಗಿತ್ತು ಪ್ರಭುಜಿ ಕ್ಲಾಸ್. ಹರೇ ಕೃಷ್ಣ ಮಾತಾಡಿ, ಹರೇ ಕೃಷ್ಣ. ಸೊ ಮತ್ತೆ ಇದು ಜಪಮಣಿ ಯಾವಾಗ್ಲೂ ಮಾಡ್ಬೋದು. ಇಲ್ಲಿ ಮಾತಾಜಿ ಒಬ್ಬರು ಪ್ರಶ್ನೆ ಮಾಡ್ತಾ ಇರೋದು, ಇದೇನು ಅಂದ್ರೆ ಯೋಗಾತ್ಮ ಹೆಂಗಸರಿ ತಿಂಗಳು ಇದ್ದಾಗ ಮಾಡಬಾರ್ದು ಅದರಲ್ಲಿ ಅಂತಲ್ಲ, ಮಾಡ್ಬೋದು, ಜಪಮಣಿ ಇಟ್ಕೊಂಡು ಮಾಡ್ಬೋದು ನಾವು. ಸೊ ಸಾಧಾರಣವಾಗಿ ಏನ್ ಮಾಡ್ತಾರೆ ಭಕ್ತರು, ಅದಾದ್ಮೇಲೆ ಮತ್ತೆ ಅದನ್ನೊಂದು ಸ್ವಲ್ಪ ತೊಳೆದೋ ಏನೋ ರೀತಿಯಲ್ಲಿ ಏನೋ ಇದು ಮಾಡ್ತಾರ ಅಂತ ಹೇಳ್ತಾರೆ ಅಷ್ಟೇ. ಅದ್ ಬಿಟ್ರೆ ಜಪಮಣಿ, ಜಪ ಬ್ಯಾಗು ಅದ್ ಬಿಟ್ರೆ ಅದ್ ಇಟ್ಕೊಂಡೇ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಆ ಸಮಯದಲ್ಲೂ ಕೂಡ ಜಪಮಣಿ ಇಟ್ಕೊಂಡು ಅದೇ ಅಭ್ಯಾಸವನ್ನು ನಾವು ಪ್ರತಿನಿತ್ಯ ಮಾಡ್ಬೇಕು ಆ ರೀತಿಯಲ್ಲಿ. ಓಕೆ, ಅರ್ಚನಾ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಅವಾಗಿಂದ ನಾನು ವೇಟ್ ಮಾಡ್ತಿದ್ದೆ, ನಂದು ಅನ್ಮ್ಯೂಟ್ ಆಗ್ಲಿಲ್ಲ. ಏನಂತಂದ್ರೆ ನಿಮ್ದು ಇವತ್ತು ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಆಮೇಲೆ ಕನ್ನಡ ಭಾಷೆಯಲ್ಲಿ ಹಿಡಿತ ಬಹಳ ಚೆನ್ನಾಗಿದೆ. ಬಹಳ ಅರ್ಥಪೂರ್ಣವಾಗಿ ಒಂದು ಒಳ್ಳೆ ಪದಗಳನ್ನ ಬಳಕೆ ಮಾಡ್ತಾ ನಮ್ಗೆ ನೀವು ಪ್ರವಚನ ಮಾಡಿದ್ದು ಬಹಳ ಚೆನ್ನಾಗಿದೆ. ನಂದು ಪ್ರಶ್ನೆ ಏನಂತಂದ್ರೆ, ಇಡೀ ಭಗವದ್ಗೀತಾ 2ನೇ ಅಧ್ಯಾಯದಲ್ಲಿ ಗೀತಾ ಸಾರ ಸಂಗ್ರಹ ಅಂತ ಕೊಟ್ಟಿದಾರಲ್ವಾ, ಅದ್ರಲ್ಲಿ 3 ಭಾಗಗಳನ್ನ ಮಾಡ್ತಾರೆ, ಭಕ್ತಿ ಯೋಗ, ಕರ್ಮಯೋಗ ಮತ್ತೆ ಜ್ಞಾನ ಯೋಗ ಅಂತ. ಇದಕ್ಕೆ ನಿಮ್ಮ ಮಾತಲ್ಲಿ ಹೇಳ್ಬೇಕಾದ್ರೆ 1-2 ಲೈನ್ ಅಲ್ಲಿ ನಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ಬೇಕು ಪ್ರಭುಜಿ. ಇಲ್ಲ, ನೀವೇ ಕರೆಕ್ಟಾಗಿ ಚೆನ್ನಾಗಿ ಸಮರೈಸ್ ಮಾಡಿದ್ರಿ. ನೀವು ಎಲ್ಲವೂ ಇದೆ, ಭಕ್ತಿ ಯೋಗ, ಕರ್ಮಯೋಗ ಮತ್ತೆ ಜ್ಞಾನ ಯೋಗ ಅಂತ. ಅಲ್ಲ, ನಿಮ್ಮಿಂದ ನಾವು ಯಾಕಂದ್ರೆ ನಮ್ಗೆ ಓದಿರೋದ್ರಿಂದ ಇಷ್ಟು ಮಟ್ಟಿಗೆ ಹೇಳಕ್ಕಾಗತ್ತೆ. ಯಾರಾದ್ರೂ ನಮ್ಮನ್ನ ಕೇಳಿದ್ರೆ ನಾವ್ ಯಾವ ರೀತಿ ಹೇಳ್ಬೋದು? ಯಾಕಂದ್ರೆ ಓದಿ ನಮ್ ಪ್ರಭುಜಿ ಹತ್ರ ಕ್ಲಾಸ್ ಎಲ್ಲ ಕೇಳಿದ್ರಿಂದ ಇಷ್ಟು ಒಂದು ನಾಲೆಡ್ಜ್ ನ ಪಡ್ಕೊಂಡಿದೀವಿ ಅನ್ಕೋಬಹುದು. ಆದ್ರೆ ನಾವು ನಿಮ್ಮನ್ನ ಕೇಳ್ತಾ ಇದೀವಿ, ಹೇಗೆ ನಾವು ಬೇರೆಯವ್ರಿಗೆ ಹೇಳ್ಬೋದು ಇದನ್ನ? ಯಾಕಂದ್ರೆ ಇಡೀ ಭಗವದ್ಗೀತಾದ ಸಾರವೆಲ್ಲ 2ನೇ ಅಧ್ಯಾಯದಲ್ಲೇ ಇದೆ ಅಂದಾಗ ಒಂದೇ ಲೈನ್ ಅಲ್ಲಿ ಹೇಳಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ ನಾವು. ಸೊ ಒಂದು ಶ್ಲೋಕ ಯಾವ್ದಾರು ನೀವು ಹೇಳೋದು, ಅದೇ ಒಂದೇ ಶ್ಲೋಕದಲ್ಲಿ ಅಂತನಾ? ಈ ಲಾಸ್ಟ್ ಶ್ಲೋಕ ಒಂದು ನೋಡಿದ್ರೆ ನೋಡಿ, ಕೃಷ್ಣ ಹೇಳೋದು ಈ ಬ್ರಾಹ್ಮಿ ಸ್ಥಿತಿ ಅಂತ ಹೇಳೋದು ಕೃಷ್ಣ ಇದೆ. ನೀವ್ ಅವಾಗ್ಲೇ ಮಲ್ಲಿಕಾ ಮಾತಾಜಿ ಕ್ವಶನ್ ಮಾಡ್ಬೇಕಾದ್ರೆ ಹೇಳಿದ್ರಿ ರಿಲೇಟೆಡ್ ಆಗಿತ್ತು, ಅದು ಆಗತ್ತೆ ಅನ್ನೋದಾದ್ರೆ ನಾನು ನಿಮ್ಮ ಭಾಷೆಯಲ್ಲಿ ನೀವೇನ್ ಹೇಳ್ತೀರಾ? ಪರಿಪೂರ್ಣತೆ, ಜೀವನದ ಪರಿಪೂರ್ಣತೆ ಬಗ್ಗೆ ಭಗವಂತನು ಹೇಳ್ತಾ ಇರೋದು ಇದೆ 2ನೇ ಅಧ್ಯಾಯದಲ್ಲೇ. ಅದು ಮತ್ತೆ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡಿ ಈ ಭಕ್ತಿ ಮಾರ್ಗದಲ್ಲಿ ಅಭ್ಯಾಸ ಮಾಡಿದರೆ ನಮ್ಮ ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸಿ ಭಗವಂತನ ಮೇಲೆ ನಮ್ಮ ಮನಸ್ಸು ನಿಂತರೆ ಆ ಸ್ಥಿತಿ
ನಾವು ಇದರಲ್ಲೂ ಪಡಿಬಹುದು ಈ ಜನ್ಮದಲ್ಲೇ, ಮತ್ತೆ ಭಗವದ್ಧಾಮನ್ ಸೇರ್ಕೊಳ್ಬಹುದು ಅಂತ ಭಗವಂತನ ನಮ್ಗೆ ಹೇಳ್ತಾರೆ. ಜೀವನದ ಪರಿಪೂರ್ಣತೆ ಅಂದ್ರೆ ನಾವು ಭಗವಂತನ ಈ ಪ್ರಜ್ಞೆಯನ್ನು ಪಡಿಬೇಕು, ಈ ದೈವಿ ಪ್ರಜ್ಞೆ, ಈ ಸ್ಥಿತ ಪ್ರಜ್ಞೆ ಪಡಿಬೇಕು. ಇದೇ ಜೀವನದ ಪರಿಪೂರ್ಣತೆ. ಭಗವಂತನ 2ನೇ ಅಧ್ಯಾಯದಲ್ಲೇ ಅದನ್ನ ಹೇಳ್ಬಿಟ್ರು, ಅದನ್ನು ಆ ಸ್ಥಿತ ಪ್ರಜ್ಞಾ ಸ್ಥಿತಿ ಆ ರೀತಿಯಲ್ಲಿ. ಮತ್ತೆ ಈಗ ಇದೇ ವಿಷಯ ಸ್ಥಿತ ಪ್ರಜ್ಞಾ ಸ್ಥಿತಿಯಾಗಿ ಭಗವಂತನು ಮತ್ತೆ ಅರ್ಜುನಕ್ಕೆ ಅದು ಕರ್ಮಯೋಗ ಮಾಡ್ಬೇಕಾ ಇಲ್ಲ ಜ್ಞಾನ ಯೋಗ ಮಾಡ್ಬೇಕಾ, ತಿರ್ಗಾ 5ನೇ ಅಧ್ಯಾಯದಲ್ಲಿ ಆ ರೀತಿ ಪ್ರಶ್ನೆ ಮಾಡೋದು. ಮತ್ತೆ ಭಗವಂತನು ಆ ಧ್ಯಾನ ಮಾರ್ಗವಾಗಿ ಅದನ್ನ ಅಭ್ಯಾಸ ಮಾಡ್ಬೋದು ಅಂತ, ಮತ್ತೆ ಭಕ್ತನೇ ಶ್ರೇಷ್ಠ ಯೋಗಿ ಅಂತ ಅಲ್ಲಿ ಹೇಳಿ, ಮತ್ತೆ 8ನೇ ಅಧ್ಯಾಯ ಯೋಗದಲ್ಲಿ ಮತ್ತೆ ಈ ಭಗವಂತನ ಬರೋದು. ಸೊ ಈ ರೀತಿ ಇದೇ ಈ ಪರಿಪೂರ್ಣತೆ, ಇದೇನೊಂದು ಈ ಪ್ರಜ್ಞೆ ಮೂಲಕ ನಾವು ನಮ್ಮ ಮೂಲ ಸ್ಥಿತಿಯನ್ನು ಪಡೆಯೋದು. ಅದನ್ನ ಭಗವಂತನ ಇಲ್ಲೇ ನಮ್ಗೆ ಸ್ಪಷ್ಟವಾಗಿ ಅದೇ ಮೊದಲಿಗೆ ಹೇಳ್ಬಿಡ್ತಾ ಇದ್ದಾರೆ ಆ ರೀತಿ ಭಗವಂತ. ಸರಿ ಪ್ರಭುಜಿ, ಹರೇ ಕೃಷ್ಣ ಹರೇ ಪ್ರಭುಜಿ, ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬೃಂದಾ ಮಾತಾಜಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಸೊ ಕೃಷ್ಣ. ಈಗ ನೀವ್ ಹೇಳ್ತಿರೋದು ಶ್ಲೋಕ 72 ಅದೊಂದೇ ಪೂರ್ತಿ ಗೀತೆದು ಸಾರಾಂಶ ಹೇಳ್ತಾ ಇದೆ ಅಂತ ಹೇಳ್ತೀರಾ ಹಂಗಂದ್ರೆ? ಇಲ್ಲ, ಹಾಗೆ ಗೀತಾಸಾರ ಅಂತ ತುಂಬಾ ಶ್ಲೋಕಗಳು ಹೇಳ್ತಾರೆ. ಮುಖ್ಯವಾಗಿ ಹೇಳೋದು 10ನೇ ಅಧ್ಯಾಯದ 4 ಶ್ಲೋಕಗಳು ಹೇಳ್ತಾರೆ ನೋಡಿ, 8, 9, 10, 11 ಅಂತ. ಅಲ್ಲಿ ಕೃಷ್ಣ ಹೇಳೋದು ನಾನೇ ಎಲ್ಲದಕ್ಕೂ ಮೂಲ. ಸೊ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಭಕ್ತಿ ಕಾರ್ಯಗಳು ಮಾಡ್ತಾರೆ. ಅವ್ರು ಹೇಗೆ ಭಕ್ತಿ ಕಾರ್ಯಗಳು ಮಾಡ್ತಾರೆ ಅಂದ್ರೆ ಸತತವಾಗಿ ನನ್ನ ಬಗ್ಗೆನೆ ಚರ್ಚೆ ಮಾಡ್ತಾರೆ, ಅವರ ಮನಸ್ಸು ನನ್ನಲ್ಲೇ ಇರುತ್ತೆ. ಮತ್ತೆ ಈ ರೀತಿ ಮಾಡಿದಾಗ ನಾನು ಅವರಿಗೆ ಬುದ್ಧಿಯನ್ನು ಕೊಡ್ತೇನೆ, ಅವರಿಗೆ ಜ್ಞಾನವನ್ನು ಕೊಡ್ತೇನೆ, ಅದರ ಮೂಲಕ ಅವ್ರು ನನ್ನನ್ನು ಸೇರ್ತಾರೆ. ಆ 4 ಶ್ಲೋಕಗಳು ಸಾರ ಅಂತ ಹೇಳ್ತಾರೆ. ಒಮ್ಮೊಮ್ಮೆ 4 ಚತುಶ್ಲೋಕಿ ಗೀತೆ ಅಂತ. ಇಲ್ಲಾಂದ್ರೆ ಒಂದೊಂದ್ಸಲ ನಮ್ಮ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಎಲ್ಲ ಧರ್ಮವನ್ನು ಬಿಟ್ಟು ನನ್ನನ್ನು ಆಶ್ರಯಿಸಿ, ನಾನು ನಿಮ್ಮ ಸಂಪೂರ್ಣ ನಿಮ್ಗೆ ರಕ್ಷಣೆ ಕೊಡ್ತೇನೆ, ಎಲ್ಲ ಪಾಪದ ಮುಕ್ತಿ ಕೊಡ್ತೇನೆ ನಿಮ್ಗೆ ಅಂತ. ಅದು ಕೂಡ ಅದು ಗೀತೆಯ ಸಾರ ಅಂತ ಹೇಳೋದು. ಇಲ್ಲಾಂದ್ರೆ 9ನೇ ಅಧ್ಯಾಯ 18ನೇ ಅಧ್ಯಾಯ ಕೃಷ್ಣ ಹೇಳೋದು 4 ಕೆಲಸಗಳು ಮಾಡಿ ಸಾಕು ನೀವು, ಯಾವಾಗಲೂ ಸದಾ ನನ್ನನ್ನು ಸ್ಮರಿಸಿ, ಸದಾ ನನ್ನ ಭಕ್ತನಾಗು ಆಗಿ ನನ್ನ ಪೂಜಿಸಿ, ನನ್ನ ಮನ್ಮನ ಭವಮತ್ ಭಕ್ತ ಮಧ್ಯಾಜಿ ಮಾಮ್ ನಮಸ್ಕಾರ, ನನಗೆ ನಮಸ್ಕರಿಸಿ. ಸೊ ಅದು ಕೂಡ ಒಂದು ಸಾರವೇ ಹಾಗೆ. ಸೊ ಆ ರೀತಿಯಲ್ಲಿ ಈ ಅಧ್ಯಾಯದಲ್ಲಿ ಈ ತರ ಇದನ್ನ ಹೇಳ್ಬೋದು ನೀವು. ಇದು ಈ ರೀತಿಯಲ್ಲಿ ಕೆಲವು ಶ್ಲೋಕಗಳಿದೆ, ಆಕ್ಚುಲಿ ಕೆಲವೇ ಎಷ್ಟೊಂದಿದೆ. ಎಲ್ಲವೂ ಈ ಸ್ಥಿತ ಪ್ರಜ್ಞಾ ಸ್ಥಿತಿ ಇದೆ ಭಗವಂತನ ಹೇಳ್ತಾ ಇದ್ದಾರೆ ನನ್ನಲ್ಲಿ. ಒಂದು ರೀತಿ ಗ್ಲಾಸ್ ನಾಗಿ ಎದುರು ಕಾಣ್ತಾ ಇದೆ ಹಾಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಆಕ್ಚುಲಿ ಹಲವು ಶ್ಲೋಕಗಳೇ ಇದೆ ಭಗವಂತನ ಹೇಳೋದು, ನನ್ನ ಮೇಲೆ ಮನಸ್ಸು ನಿಲ್ಸೋದು. ಇದೇ ಪರಿಪೂರ್ಣ ಸ್ಥಿತಿ ನಮಗೆ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇನ್ಯಾರಿಗೇನು ಪ್ರಶ್ನೆ ಇಲ್ವಾ ಅಂದ್ರೆ ಓಕೆ, ಯಾರೇನಿದ್ರೆ ಹೇಳಿ, ಇಲ್ಲಾಂದ್ರೆ ನಿಲ್ಸೋಣ ಇವತ್ತಿಗೆ. ಓಕೆ, ಎಲ್ಲ ಭಕ್ತರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಒಳ್ಳೆ ಉಪನ್ಯಾಸ ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.